ಈಗ ದಿಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಇವರಿಂದ ಸರಸೇತು ಬಂಧನ ಎಂಬಂತಹ ಒಂದು ತಾಳಮದ್ದಳೆ ನಡೀಲಿಕ್ಕಿದೆ. ಈ ಹಿಮ್ಮೇಳದಲ್ಲಿ ಭಾಗವತರಾಗಿ ನಿತೇಶ್ ಕುಮಾರ್ ಮನೊಳಿತ್ತಾಯ ಎಂಕಣ್ಣ ಮೂಳೆ, ಚೆಂಡೆ ಮದ್ದಳೆಯಲ್ಲಿ ಶ್ರೀ ಮುರಳೀಧರ ಕಲ್ಲುರಾಯ ಕುಂಜೂರು ಪಂಜ, ಮಾಸ್ಟರ್ ಸಮರ್ಥ್ ಕಡಂಬಳಿಕೆ. ಅರ್ಥಧಾರಿಗಳಾಗಿ ಮುಮ್ಮೇಳದಲ್ಲಿ ಅರ್ಜುನ, ಪದ್ಮಾ ಕೆ ಆರ್ ಆಚಾರ್ಯ. ಸಂಚಾಲಕರು ದಿಶಕ್ತಿ ಮಹಿಳಾ ಯಕ್ಷಗಾನ ಬಳಗ. ಹನುಮಂತನಾಗಿ ಜಯಲಕ್ಷ್ಮಿ ವಿ ಭಟ್, ಶ್ರೀಕೃಷ್ಣನಾಗಿ ಶಾಲಿನಿ ಅರುಣ್ ಶೆಟ್ಟಿ. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಿಸು ಪಾಲಿಸು ಪಾರ್ವತಿ ತನಯ. ಗಣಪ ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯ ರಾಗ ಪಾದಾಂಬುಜಕ್ಕೆ ಬೊಡ ಮಡುತ್ತ ಭರಣಿ ಬೆನಿ ಕಥಾಮೃತವ ದಾರುಣಿ
ತಸ್ಕರರ ಯಮನೂರ ಗೊಂದಿಸಿ ದಾರುಣಿ ದುರರಗ್ರಗಾರವ ಸೂರ್ಯಗೊಳುತಿಗ ತಸ್ಕರರ ಯಮನೂರ ಗೊಂದಿಸಿ ಬಳಿಕ ರವಿಯುದಯದಲ್ಲಿ ಫಲುಗುಣ ನೋವೋ ಸಾರಿ ಗಂಗೆಯ ಮೇಲೆ ಜಗುಮಾರಿ ಲೋಬೆಯ ನೊಲಿದಿಯ ಬಳಲಿಗೆ ಚಾರುಸುತನನು ಪಡೆದು ಮುಂದಕ್ಕೆ ತೆರಳಲು ಲಭಿನಲಿ ಬದುಕಿನಲ್ಲಿ ಎಂತಹ ಸನ್ನಿವೇಶಗಳು ಎದುರಾದರೂ ಮುಂದೆ ಅದು ನಮಗೆ ಸುಖವನ್ನೇ ನೀಡುತ್ತದೆ ಎನ್ನುವ ಕಲ್ಪನೆ ಇದ್ದರೆ ನಾವು ಏನು ಸವಾಲುಗಳನ್ನು ಕೂಡ ಹರ್ಷಚಿತ್ತರಾಗಿ ಎದುರಿಸಲು ಸಾಧ್ಯವಾಗ್ತದೆ. ಯಾವುದೇ ಸಮಸ್ಯೆಗಳು ಬರಲಿ, ಅಂತಹ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಹೇಳುವ ಒಂದು ಮನೋಧರ್ಮ ನಮ್ಮಲ್ಲಿ ಮೂಡಬೇಕು. ಬಂದಂತಹ ಯಾವುದೇ ಸಮಸ್ಯೆಗೆ ಅದರ ಒಳಗೆ ಪರಿಹಾರವಿದೆ. ಅದಲ್ಲದೆ ಆ ಸಮಸ್ಯೆಯೊಳಗೆ ನಮಗೆ ಮುಂದಿನ ಅವಕಾಶವೂ ಅದರಲ್ಲಿ ಸಿದ್ಧವಾಗ್ತದೆ ಅಂತ ಹೇಳುವ ಒಂದು ಮನೋಭೂಮಿಕೆಯನ್ನು ನಾವೇ ಬೆಳೆಸಿಕೊಳ್ಳಬೇಕು ಅಂತ. ಆ ರೀತಿಯೇ ಇಲ್ಲಿಯವರೆಗೆ ನಾವು ಹೆಜ್ಜೆ ಹಾಕಿದ್ದು ನಮ್ಮಣ್ಣನಾದ ಧರ್ಮರಾಯ ನಮಗೆ ತೋರಿದ ಮಾರ್ಗ ಅದುವೇ. ಯಾವ ಸಂದರ್ಭದಲ್ಲೂ ವಿಚಲಿತರಾಗಬಾರದು ಮಕ್ಕಳೇ ಅಂತ. ಆ ಕಾರಣದಿಂದಲೇ ತಂದೆಯನ್ನು ಕಳೆದುಕೊಂಡ ಸಂದರ್ಭದಲ್ಲೂ ಶತಶೃಂಗ ಪರ್ವತದಿಂದ ನಮ್ಮನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರುವಾಗ ನಾವು ಯೋಚಿಸಿದ್ದು ನಮಗೆ ಒಂದು ಬೆಳಕು ಕಂಡಿದೆ, ಕತ್ತಲಿನಲ್ಲೇ ಇದ್ದ ನಮಗೆ ಬೆಳಕು ಕಂಡಿದೆ ಅಂತ. ಆದರೆ ಬಂದ ನಂತರ ಅಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ದಾಯವಾದಿ ಮತ್ಸರ ಏನು ಅಂತ ಹೇಳುವುದು ನಮಗೆ ಅರಿವಾಯಿತು ಅಲ್ಲಿ ಆ ಸಂದರ್ಭದಲ್ಲಿ. ಆದರೂ ಅಲ್ಲಿ ನಮಗೆ ಬೆಳಕಾಗಿ ಪರಿವರ್ತಿತವಾದದ್ದು ಯಾವುದು ಅಂತ ಹೇಳಿದ್ರೆ ಹಿರಿಯರಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲರೂ ನಮಗೆ ನೀಡಿದಂತಹ ಪ್ರೀತಿ. ಇದೇ ಪ್ರೀತಿ ನಮ್ಮನ್ನು ಯಾವತ್ತು ಕಷ್ಟ ಎಲ್ಲಿದೆಯೋ ಅದರ ಹಿಂದೆ ಸುಖವೂ ಇದೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಮೂಡುವಂತೆ ಆದದ್ದು. ಯಾವತ್ತೂ ಹಾಗಲ್ವ. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ಸುಖಾನಿ ಚ ದುಃಖಾನಿ ಚ ಅಂತ. ಇದೇ ನಂಬಿಕೆಯಲ್ಲಿ ನಾವಿದ್ದದರಿಂದ ವಾರಣಾವತದಲ್ಲಿ ನಮ್ಮನ್ನು ಸುಡಲು ಪ್ರಯತ್ನಿಸಿದ ಆ ವೇಳೆಯಲ್ಲಿಯೂ ಕೂಡ ನಮಗೊಂದು ಬೆಳಕಿನ ದಾರಿ ನಮಗೆ ಕಂಡು ಹೋಯಿತು. ಆ ದಾರಿಯಲ್ಲೇ ಅಲ್ವ ನಾವು ಬಂದು ಮುಂದಿನ ಜೀವನವನ್ನು ನಾವು ಸುಗಮವಾಗಿ ಸಾಗಿಸುವಂತಾದದ್ದು. ಏಕಚಕ್ರ ನಗರದಲ್ಲಿ ನಾವು ಬ್ರಾಹ್ಮಣರ ವೇಷ ಧರಿಸಿ ಮನೆ ಮನೆಗೆ ಹೋಗಿ ಭಿಕ್ಷಾಟನವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೆವು. ಬಕಾಸುರನ ವಧೆಯ ನಂತರ ನಮಗೆ ದ್ರೌಪದಿಯ ಸ್ವಯಂವರ ಇದೆ ಎನ್ನುವ ವಿಷಯ ತಿಳಿದು ನಾವು ಪಾಂಚಾಲ ನಗರಕ್ಕೆ ಹೋದದ್ದು. ಅಲ್ಲಿ ಪಾಂಚಾಲೆಯನ್ನು ಆ ಮತ್ಸ್ಯ ಲಾಂಛನವನ್ನು ಭೇದಿಸಿ ನಾನು ಸ್ವಯಂವರದಲ್ಲಿ ಪಾಂಚಾಲೆಯನ್ನು ವರಿಸಿದ ಬಳಿಕ ಮನೆಗೆ ಬಂದಾಗ ಅಮ್ಮ ಹೇಳಿದ್ದು 5 ಮಂದಿಯೂ ಸಮನಾಗಿ ಹಂಚಿಕೊಳ್ಳಿ ಅಂತ. ಅಮ್ಮನ ಆಜ್ಞೆಯ ಪ್ರಕಾರ 5 ಮಂದಿಯ ಸತಿಯಾಗುವಂತಹ ಒಂದು ಯೋಗ ಅವಳಿಗೆ ಪ್ರಾಪ್ತಿಯಾಯಿತು.
ಇದೇನು ಅಂತ ಯಾರೂ ಯೋಚಿಸುವ ಹಾಗಿಲ್ಲ. ಯಾಕಂದರೆ ವೇದವ್ಯಾಸರೇ ಹೇಳಿದರು, ದ್ರೌಪದಿಗೆ ಇರುವಂತಹ ಆ ಹಿಂದಿನ ಜನ್ಮದ ಅವಳ ವರವೇ ಹಾಗೆ 5 ಮಂದಿ ಪತಿಯರ ಸತಿಯಾಗಿ ಬಾಳುವುದು ಅಂತ. ಆ 5 ಪಂಚಗುಣಗಳು ಯಾರಲ್ಲಿ ಇದೆಯೋ ಅದೇ ಪಂಚಪಾಂಡವರು, ಇವರೇ ಅವಳಿಗೆ ಪತಿಗಳಾಗಬೇಕು, ಆಗ ತಕ್ಕದ್ದು ಅಂತಹ ಗುಣ ನಮ್ಮಲ್ಲಿದೆ, ಅಂತಹ ಒಂದು ಅರ್ಹತೆಯನ್ನು ನಾವು ಪ್ರಾಪ್ತಿಸಿಕೊಂಡಿದ್ದೇವೆ ಅಂತ ನಮ್ಮ ಬಗ್ಗೆ ಅವರು ಸೂಚಿಸಿದರು. ಹಾಗೆ ನಮ್ಮ ಜೀವನದಲ್ಲಿ ಕೃಷ್ಣೆಯರು ಮಹತ್ತರವಾದ ಪಾತ್ರವನ್ನು ಈ ಪಾಂಡವರ ಜೀವನದಲ್ಲಿ ನಿರ್ವಹಿಸಿದ್ದಾರೆ. ಭಗವಂತನಾದ ಶ್ರೀಕೃಷ್ಣನ ದರ್ಶನವೂ ನಮಗೆ ಆದದ್ದು ಅಲ್ಲೇ ಪಾಂಚಾಲ ನಗರದಲ್ಲೇ. ಅಲ್ಲಿ ಕುಂಬಾರರ ಗುಡಿಯಲ್ಲಿ ನಾವು ಇರುವಂತಹ ಸಂದರ್ಭದಲ್ಲೇ ಅಲ್ಲಿಗೆ ಬಂದಂತಹ ಅವನ ಕಾಲ ಬುಡಕ್ಕೆ ನಮ್ಮ ಐವರನ್ನು ನಮ್ಮಮ್ಮ ನಮಸ್ಕಾರ ಮಾಡಿ ಅಂತ ಹೇಳಿದ್ದು. ಅವನ ಆಶೀರ್ವಾದವನ್ನು ನಾವು ತೆಗೆದುಕೊಂಡೆವು. ಇನ್ನಿವರ ರಕ್ಷಣೆ ನಿನಗೆ ಕೃಷ್ಣ ಅಂತ ಅಮ್ಮ ಹೇಳಿದ್ಲು. ಪಂಚ ಪಾಂಡವರನ್ನು ಪಂಚ ಪ್ರಾಣಗಳ ಹಾಗೆ ನಾನು ಕಾಪಾಡುತ್ತೇನೆ ಅಂತ ಶ್ರೀಕೃಷ್ಣನು ನಮ್ಮ ರಕ್ಷಣೆಯ ಭಾರವನ್ನು ಹೊತ್ತುಕೊಂಡ. ಯಾವತ್ತೂ ಹಾಗೆ ಇದ್ದದ್ರಲ್ಲಿ ತೃಪ್ತರಾಗಿರಬೇಕು ಅಂತಲೇ ನಮ್ಮಣ್ಣ ಹೇಳುವುದು. ಯಾವಾಗಲೂ ಬ್ರಾಹ್ಮಣರು ಸಂತೃಪ್ತರಾಗಿರಬೇಕು ಅಂತ ಹೇಳುವುದು, ಕ್ಷತ್ರಿಯರು ಯಾವುದರಲ್ಲಿಯೂ ತೃಪ್ತರಾಗಬಾರದು ಅಂತಲೇ. ಆದರೆ ನಮ್ಮಣ್ಣನ ಆ ತೃಪ್ತರಾಗಿರಬೇಕು ಅಂತ ಹೇಳುವ ಮಾತನ್ನು ನಾವು ಸಹ ನಂಬಿ ಒಂದು ರೀತಿಯಲ್ಲಿ ಬ್ರಾಹ್ಮಣರಂತೆ ಜೀವನ ಮಾಡುವುದು ನಮಗೂ ಅಭ್ಯಾಸವಾಗಿ ಹೋಗಿದೆ. ಆ ರೀತಿಯಲ್ಲೇ ತೃಪ್ತರಾಗಿ ಇರುವಾಗಲೇ ನಮಗೆ ಇಂದ್ರಪ್ರಸ್ಥದಲ್ಲಿ ನೀವು ಹಿರಿ ಮಕ್ಕಳೇ ಅಂತ ದೊಡ್ಡಪ್ಪ ಹೇಳಿದ್ದು. ಹೇಳಿಕೊಳ್ಳುವಷ್ಟು ವ್ಯವಸ್ಥೆಯೇನೂ ಅಲ್ಲಿರಲಿಲ್ಲ ಕಾಂಡವ ಪ್ರಸ್ಥದಲ್ಲಿ. ಆದರೂ ಅದನ್ನು ಬೇಕಾದ ರೀತಿಯಲ್ಲಿ ಕೃಷ್ಣನ ಆಶೀರ್ವಾದದಿಂದ ಮೈವಾದಂತಹ ಒಂದು ಮಾಯಾನಗರಿಯಾಗಿ ಅದು ಪರಿವರ್ತಿತವಾಯಿತು. ಇಂದ್ರಪ್ರಸ್ಥದಲ್ಲಿ ಸಂತೋಷದಲ್ಲೇ ನಾವಿದ್ದೆವು. ಸಂಪತ್ ಸಮೃದ್ಧಿಗೇನೂ ಕೊರತೆ ಇಲ್ಲ. ಧರ್ಮಪ್ರಭುವಾದ ನಮ್ಮಣ್ಣನ ಆಳ್ವಿಕೆಯ ಬಗ್ಗೆ ಯಾರೂ ಹೇಳುವ ಹಾಗಿಲ್ಲ. ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಪರಿಪಾಲಿಸುತ್ತಾ ಇದ್ದ ನಮ್ಮಣ್ಣ. ಸಂಪತ್ತು ಅಂತ ಹೇಳಿದ್ರೆ ಕೇವಲ ಆರ್ಥಿಕವಾದ ಸಂಪತ್ತು ಮಾತ್ರ ಅಲ್ವಲ್ಲ, ಹೃದಯ ಸಂಪತ್ತು ಹೌದು. ಅದು ಹೆಚ್ಚು ಇರುವಂತಹ ಬ್ರಾಹ್ಮಣರು, ಆ ಬ್ರಾಹ್ಮಣರೇ ನಮಗೆ ಸಂಪತ್ತು. ಅಂತಹ ಬ್ರಾಹ್ಮಣರಿಗೆ ಸಂಕಷ್ಟ ಒದಗಿ ಬಂತಲ್ಲ ಅಂತ ಮಧ್ಯರಾತ್ರಿಯಲ್ಲಿ ಬ್ರಾಹ್ಮಣರು ಬಂದದ್ದು ನನ್ನ ಬಳಿಗೆ, ಕಣ್ಣೀರು ಸುರಿಸಿದ್ದು. ತಷ್ಕರರು ಬಂದಿದ್ದಾರೆ ನಮ್ಮಲ್ಲಿಗೆ ಅಂತ. ಬ್ರಾಹ್ಮಣರ ಮನೆಯಲ್ಲಿ ಏನುಂಟು ಅಂತ ಈ ಕಳ್ಳರು ಅಲ್ಲಿಗೆ ಹೋಗ್ತಾರೆ. ಬ್ರಾಹ್ಮಣರೇ ಒಂದು ಸಂಪತ್ತು ನಾಡಿಗೆ. ಆದರೆ ಅವರ ಮನೆಗೆ ಹೋಗ್ತಾರೆ ಅಂತಿದ್ರೆ ಒಂದು ಸಂತೋಷದ ವಿಷಯ ಅಲ್ವಾ. ಬ್ರಾಹ್ಮಣರಿಗೆ ಯಾವತ್ತೂ ಬಡತನವೇ ಭೂಷಣ. ಅಂತಹ ಬ್ರಾಹ್ಮಣರು ಅವರಲ್ಲಿ ಸಿರಿತನ ಇದೆ ಅಂತ ಹೇಳಿದರೆ ಅದು ಅವರಲ್ಲಿರುವ ಗೋಧನಗಳು, ಪೂಜಾ ಸಾಮಗ್ರಿಗಳು, ಇದಲ್ಲದೆ ಬೇರೆ ಏನಿರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕಳ್ಳರು ಅಪಹರಿಸುವುದು ಯಾಕೆ? ಗೋಗ್ರಾಸವನ್ನು ನೀಡದೆ ನಮ್ಮಣ್ಣ ಭೋಜನವನ್ನು ಸ್ವೀಕರಿಸುವವನಲ್ಲ. ಅಣ್ಣ ಉಪವಾಸ ಇದ್ರೆ ತಮ್ಮಂದಿರಾದ ನಾವು ಎಲ್ಲರೂ ಉಪವಾಸವೇ. ಇದೇ ಕಾರಣದಿಂದ ಯಾರೋ ಹೊರಗಿನವರು ಬಂದು ಈ ಕೃತ್ಯವನ್ನು ನಡೆಸಿರಬೇಕು ಅಂತ ಬ್ರಾಹ್ಮಣರಲ್ಲಿ ಕೇಳಿದ್ರೆ ಅವರು ಹಾಗೆ ಹೇಳ್ತಾರೆ. ಬಂದಂತಹ ಕಳ್ಳರು ಇಲ್ಲಿಯ ಆಸುಪಾಸಿನವರಲ್ಲ ಅಂತ ಹೇಳುವುದೇ ನಮಗೆ ಸ್ಪಷ್ಟವಾಗಿದೆ, ಎಲ್ಲಿ ಒಂದು ದೂರದಿಂದ ಬಂದವರು ಅಂತ. ಹಾಗಾದ್ರೆ ನಮ್ಮ ಇಂದ್ರಪ್ರಸ್ಥದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು ಅಂತ ಅಲ್ವ, ಹೊರಗಿನವರೇ ಆಗಿರಬಾರ್ದೆ? ನನಗೆ ಒಂದು ಸಂದೇಹವಿದೆ. ಯಾಕಂದ್ರೆ ಹಸ್ತಿನಾವತಿಯಲ್ಲಿ ಇರುವುದು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕಣ್ಣು ಕಾಣದ ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನು, ಇವರು ಮಾತ್ರ ಅಲ್ವಲ್ಲ. ಶಕುನಿ, ಕರ್ಣ, ದುಶ್ಯಾಸನ, ಕೌರವ ಇವರೆಲ್ಲರೂ ಇದ್ದಾರಲ್ಲ. ಯಾಕೆ ಅವರೇ ಮಾಡಿರಬಾರದು ಅಂತ. ಆದರೆ ಈ ಕಳ್ಳರನ್ನು ಶಿಕ್ಷಿಸುವಂತಹ ಸಂದರ್ಭದಲ್ಲಿ ನನಗೆ ಆಯುಧ ಗ್ರಹಣ ಮಾಡಬೇಕಾಗಿ ಬಂತು. ಅಣ್ಣನ ಸಜ್ಜಾಮನೆಯನ್ನು ದಾಟಿಯೇ ನಾನು ಆಯುಧವನ್ನು ತರಲು ಹೋಗಬೇಕಾಯಿತು. ಹೋಗಿ ಆಯುಧವನ್ನು ಹಿಡಿದುಕೊಂಡು ಬಂದು ಕಳ್ಳರ ನಿರ್ಮೂಲನವನ್ನು ಮಾಡಿ ಅವರನ್ನು ಓಡಿಸಿದ ಬಳಿಕ ಮತ್ತೆ ಬಂದು ಬೆಳಗ್ಗೆ ರವಿಯುದಯ ಆಗಲಿಕ್ಕೆ ಕಾದದ್ದು ನಾನು.
ಯಾಕಂದರೆ ಮನಸ್ಸಿನಲ್ಲಿ ಒಂದು ನಿಶ್ಚಿತ ನಿಯಮವನ್ನು ಮೀರಿದ ಒಂದು ಶಂಕೆ ಪ್ರಾಪ್ತವಾಗಿತ್ತು. ಈ ನಿಯಮವನ್ನು ನಮಗೆ ರೂಪಿಸಿದ್ದು ಯಾರು ಅಂತ ಹೇಳಿದರೆ ನಾರದರು. ಒಮ್ಮೆ ಬಂದಂತಹ ಅವರು 5 ಮಂದಿ ನೀವು ಸತಿಯೊಂದಿಗೆ ಹೇಗೆ ಇರ್ತೀರಿ, ಅವಳೊಂದಿಗೆ ಜೀವನ ನಡೆಸಲಿಕ್ಕೂ ನಿಮಗೆ ಒಂದು ವಿಧಿವಿಧಾನವನ್ನು ಒದಗಿಸಿದ್ರೆ ಹೇಗೆ ಅಂತ ಸುಂದರ ಕಥೆಯನ್ನು ಹೇಳಿ ಅವರು ಹೇಳಿದರು. ಆಗ ನಾವೇ ಒಂದು ತೀರ್ಮಾನವನ್ನು ಮಾಡಿದೆವು. ವರ್ಷಕ್ಕೆ ಒಂದು ವರ್ಷ ಒಬ್ಬರು ಸತಿಯೊಂದಿಗೆ ಸಂಸಾರವನ್ನು ನಡೆಸುವುದು ಅಂತ. ಆ ಸಂದರ್ಭದಲ್ಲಿ ಈಗ ಅಣ್ಣನ ಸತಿಯಾಗಿ ಅವಳಿರುವಾಗ ನಮಗವಳು ಅತ್ತಿಗೆ, ತಮ್ಮಂದಿರ ಸತಿಯಾಗಿರುವಾಗ ನಾದಿನಿ. ಈ ನಮ್ಮಲ್ಲಿ ಇರ್ತದೆ ಅಂತ ಈ ರೀತಿಯಾಗಿ ಅವಳೊಂದಿಗೆ ನಾವು ಜೀವನವನ್ನು ನಡೆಸುತ್ತಾ ಇದ್ದೆವು. ಆದರೆ ನಿಯಮ ಒಂದು ಹಾಗೂ ಇತ್ತು. ಒಬ್ಬ ತನ್ನ ಸತಿಯೊಂದಿಗೆ ಏಕಾಂತದಲ್ಲಿರುವಾಗ ಇನ್ನು ಯಾರಾದರೂ ಪ್ರವೇಶ ಮಾಡಿದ್ರೆ ಅವರು 12 ವರ್ಷ ತೀರ್ಥಯಾತ್ರೆಯನ್ನು ನಡೆಸಬೇಕು ಅಂತ. ಹಾಗಾಗಿ ಈ ವಿಷಯವನ್ನೆಲ್ಲ ಅಣ್ಣನಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಹೇಳುವಾಗ ಅಣ್ಣನಿಗೆ ಬಹಳ ದುಃಖವಾಯಿತು. ಇಂತು ಸಮನಿಸಿತೆ ವಿಧಿಯು ತಮ್ಮ ಅಂತ. ಆದರೂ ಅಣ್ಣ ಹೇಳಿದ, ಹಿರಿಯರು ಏಕಾಂತದಲ್ಲಿರುವಾಗ ಕಿರಿಯರು ಅಲ್ಲಿಗೆ ಪ್ರವೇಶಿಸಬಹುದು. ಅದಲ್ಲದೆ ನೀನು ಒಂದು ಒಳ್ಳೆಯ ಸದುದ್ದೇಶಕ್ಕಾಗಿ ಮಾಡಿದ್ದಲ್ವ, ಬ್ರಾಹ್ಮಣ್ಯದ ರಕ್ಷಣೆಗಾಗಿ ನೀನು ಮಾಡಿದ್ದಲ್ವ ಈ ಕೆಲಸ. ಆದ್ದರಿಂದ ನೀನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಇಲ್ಲ, ಈ ಶಿಕ್ಷೆಯನ್ನು ನೀನು ಅನುಭವಿಸಬೇಕು ಅಂತ ಇಲ್ಲ ಅಂತ. ಆದರೆ ಒಮ್ಮೆ ನಾನು ತೀರ್ಮಾನ ಮಾಡಿದ ಮೇಲೆ ಹೋಗದೇ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅಣ್ಣನಲ್ಲಿ ಹೇಳಿದೆ. ಹಾಗಾದ್ರೆ ನೀನು ಹೋಗಲೇಬೇಕು ಅಂತ ನಿಶ್ಚಯಿಸಿದ ಬಳಿಕ ನೀನು 12 ವರ್ಷ ಹೋಗಬೇಕು ಅಂತ ಇಲ್ಲ, 12 ತಿಂಗಳು ಹೋದರೆ ಸಾಕು ಅಂತ. ಹಾಗಾಗಿ ಅಣ್ಣನ ಮಾತಿಗೆ ಅನುಗುಣವಾಗಿ ನಾನು ಬಂದು ನಾನು ಹೊರಟಾಗ ನಮ್ಮ ಜೊತೆ ಬ್ರಾಹ್ಮಣರೂ ಜೊತೆಯಾದರು. ಇವರೆಲ್ಲರ ಜೊತೆ ನಾವು ಹೋಗಿ ಬಂದು ನಿಂತದ್ದು ಗಂಗಾ ತಟದಲ್ಲೇ ಆಗಿದೆ. ಆ ಗಂಗೆಯ ಸೊಬಗನ್ನು ನೋಡುವಾಗ ಮನಸ್ಸಿಗೆ ಸಂತೋಷವಾಗ್ತದೆ. ಸೂರ್ಯವಂಶದವನಾದ ಭಗೀರಥ ಭೂಮಿಗೆ ತನ್ನ ಪ್ರಯತ್ನದಿಂದಲೇ ಈ ಗಂಗಾ ಭವಾನಿ ಇಳಿಯುವ ಹಾಗೆ ಮಾಡಿದ್ದಲ್ವೇ. ಅಷ್ಟು ಮಾತ್ರವಲ್ಲ, ನಮ್ಮ ವಂಶದ ಸೊಸೆಯಾಗಿ ಇರುವವಳು ಇವಳು. ನಮ್ಮ ತಾತನಾದ ಭೀಷ್ಮಾಚಾರ್ಯರ ಮಾತೇ ಅಲ್ವೇ ಈ ಗಂಗಾ ಭವಾನಿ. ಇಂಥ ಒಂದು ಸೌಭಾಗ್ಯ ನಮಗಾಗಿದೆ. ಪಾಪ ನಾಶಿನಿ ಎನ್ನುವ ಹೆಸರೂ ಇವಳಿಗಿದೆ. ಆ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಅಂತ ಬಯಕೆ ಆಯಿತು ನೋಡುವಾಗ. ಹಾಗಾಗಿ ಆ ಗಂಗೆಗೆ ಇಳಿದು ಸ್ನಾನವನ್ನು ಮಾಡುವ ಸಮಯದಲ್ಲಿ ಅದಾವುದೋ ಒಂದು ಶಕ್ತಿ ನನ್ನನ್ನು ಸೆಳೆದುಕೊಂಡು ನಾಗಲೋಕಕ್ಕೆ ಹೋಯಿತು. ಅಲ್ಲಿ ನಾನು ನೋಡುವಾಗ ಒಂದು ಸುಂದರಿಯಾದ ಕನ್ಯೆಯವರುವಳು, ನಾಗಕನ್ಯೆ ನಿಂತಿದ್ದಳು. ನಿನ್ನಲ್ಲಿ ಮೋಹಿತೆಯಾಗಿ ನಾನು ನಿನ್ನನ್ನು ವಿವಾಹವಾಗಬೇಕು ಎನ್ನುವ ಅಪೇಕ್ಷೆಯಿಂದ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ನನಗೊಂದು ಪುತ್ರ ಸಂತಾನವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಕೇಳಿದ್ಲು. ಒಂದು ಸಂಕಲ್ಪವನ್ನು ಮಾಡಿ ತೀರ್ಥಯಾತ್ರೆಗೆ ಹೊರಟ ನಾನು ಹೀಗೆ ಮಾಡುವುದು ತಪ್ಪಲ್ಲವೇ ಅಂತ ಕೇಳಿದ್ರೆ, ಅದು ನಿನ್ನ ಸತಿಯೊಂದಿಗೆ ದ್ರೌಪದಿಯೊಂದಿಗೆ ಮಾತ್ರ ನೀನು ಆ ರೀತಿಯಲ್ಲಿ ವ್ಯವಹರಿಸಬೇಕು. ಇಲ್ಲಿ ಬಂದಾಗ ನೀನು ಒಂದು ಹೆಣ್ಣಿನ ಭಾವನೆಯನ್ನು ವಿರೋಧಿಸಬಾರದು, ಅವಳ ಇಚ್ಛೆಯನ್ನು ಪೂರೈಸಬೇಕು. ಆ ಇಚ್ಛೆಯನ್ನು ಪೂರೈಸದಿದ್ದರೆ ನಿನಗೆ ದೋಷ ಸಿಗುತ್ತದೆ. ಆ ಕಾರಣದಿಂದ ನೀನು ಅವಳನ್ನು ವಿವಾಹವಾಗಬೇಕು. ಸದ್ಯೋಜಾತತ್ವದ ಪ್ರಕಾರ ಒಂದು ಶಿಶುವನ್ನು ಅವಳಿಗೆ ನೀಡುವಂತಾಯಿತು. ಈ ನಾಗರು ಮನುಷ್ಯರಂತಲ್ಲ, ಅವರಿಗೆ ಒಂದು ವಿಶೇಷವಾದ ಗರ್ಭದ ಅರ್ಹತೆ ಉಂಟು. ಮಗು ಹುಟ್ಟಿದ ತಕ್ಷಣವೇ ಅದು ಬೆಳೆದು ನಿಂತಿತ್ತು. ಇರಾವಂತನೆನ್ನುವ ಹೆಸರನ್ನು ಅದಕ್ಕೆ ಇರಿಸಿದೆ. ಆ ಸಂದರ್ಭದಲ್ಲಿ ಇನ್ನು ನಾನು ಹೋಗುವುದು ಅಂತ ಹೇಳುವಾಗ, ನಾನು ಕೊಟ್ಟಂತಹ ಕೊಡುಗೆಗೆ ಬದಲಾಗಿ ನೀರಿನಲ್ಲಾಗಲಿ ಜಲಚರಗಳಲ್ಲಾಗಲಿ ನಿನಗೆ ಕಷ್ಟ ಸಂಭವಿಸದ ಹಾಗೆ ಇರುವ ಒಂದು ವಿಶೇಷವಾದ ಶಕ್ತಿಯನ್ನು ನಾನು ನೀಡುತ್ತೇನೆ ಅಂತ ಹೇಳಿ ಉಲೂಪಿ ಆ ಶಕ್ತಿಯನ್ನು ನನಗೆ ಅನುಗ್ರಹಿಸಿ ತಾನಾಗಿಯೇ ನನ್ನನ್ನು ಮೇಲೆ ಬಂದು ಗಂಗಾ ತೀರದಲ್ಲಿ ಬಿಟ್ಟು ಹೋದಳು. ನೋಡಿದ್ರ
ಯಾರಾದರೂ ಕರೆದುಕೊಂಡು ಹೋಗುವುದಲ್ಲ, ಪುನಃ ತಂದು ಬಿಡುವಷ್ಟು ಸೌಜನ್ಯ ಅಂತ. ಆದರೆ ಇಷ್ಟೆಲ್ಲ ನಡೆಯುವಾಗ ನಮ್ಮ ಭೂಮಿಯ ಮೇಲೆ ಕೇವಲ ಒಂದು ದಿನವಾದದ್ದಷ್ಟೇ. ಬ್ರಾಹ್ಮಣರು ನನಗಾಗಿ ಹುಡುಕಾಡ್ತಾ ಇದ್ರು. ಓ, ನೀನಿಲ್ಲೇ ಇದ್ಯಾ, ಇಲ್ಲೇ ಇದ್ಯಾ, ಹೋಗುವುದಲ್ವಾ ಇನ್ನು ಅಂತ ಕೇಳಿದ್ರು. ಆಗಲಿ, ಮುಂದೆ ಹೋಗುವ ಅಂತ ಹೇಳಿದ್ರು. ಭರ್ತಿಯಲ್ಲಿ ಮಿಂದು ದಾನೈ ತಂದು ನೋಡಿದನು, ಭರ್ತಿಯಲ್ಲಿ ಮಿಂದು ದಾನೈ ತಂದು ನೋಡಿದನು, ಪಾರ್ಥನುರೆದೇತು ಬಂದವನು. ಪಾರ್ಥಿವಾಗ್ರಣಿ ಕೇಳು, ಆರ್ಯಾವರ್ತದ ಪೂರ್ವ ಭಾಗದಿಂದ ಪ್ರದಕ್ಷಿಣಾ ರೂಪವಾಗಿ ಸಂಚರಿಸುತ್ತಾ ಬಂದು ಹಲವಾರು ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಪುಣ್ಯ ನದಿಗಳಲ್ಲಿ ಮಿಂದು ಪುನೀತನಾಗಿದ್ದೇನೆ. ಕೆಲವರು ಒಂದು ಬಿಂದೋದಕವನ್ನು ತೆಗೆದು ಗಂಗೆ ಚ ಯಮುನೆ ಚೈವ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಹೀಗೆ ತಮ್ಮ ಮನಸ್ಸಿನಲ್ಲೇ ತಾವು ಯೋಚಿಸುತ್ತಾರೆ. ಆದರೆ ನಾನು ಹಾಗಲ್ಲ. ಕೇವಲ ಸಂಕಲ್ಪ ಸಹಿತವಾದ ಸ್ನಾನವಲ್ಲ, ನಿಜವಾಗಿ ಮುಳುಗಿ ಗಂಗಾ ಸ್ನಾನಂ ಕರಿಷ್ಯೆ ತುಂಗಾ ಸ್ನಾನಂ ಕರಿಷ್ಯೆ ಅಂತ. ಯಾವತ್ತೂ ನಮ್ಮ ಪಾಪಗಳೆಲ್ಲ ನಮ್ಮ ಕೂದಲಿನಲ್ಲಿ ಅಡಗಿರುವುದರಿಂದ ತಲೆಗೆ ಮುಳುಗಿ ಕೂದಲು ಒದ್ದೆಯಾಗುವ ಹಾಗೆ ಸ್ನಾನ ಮಾಡಬೇಕಂತೆ, ಆಗ ಪಾಪ ನಿರ್ಮೂಲನೆ ಆಗುವುದು ಅಂತ. ಹಾಗೇ ಪುಣ್ಯಕ್ಷೇತ್ರದಲ್ಲಿ ಕೂದಲನ್ನು ಒಪ್ಪಿಸುವ ಹರಕೆಯು ಆ ಕಾರಣದಿಂದಲೇ ಮುಳುಗಿ ಸ್ನಾನ ಮಾಡಿದ್ದು. ಮುಳುಗಿ ಕೆಲವೊಮ್ಮೆ ವಾಯಸಗಳು ಸ್ನಾನ ಮಾಡ್ತಾವೆ. ಹಾಗೆ ವಾಯಸಗಳು ಮೀಯುವುದನ್ನು ನೋಡಿದ್ರೆ ಅದು ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಇದು ಕಾಕಸ್ನಾನವಲ್ಲ, ಸಂಕಲ್ಪ ಸಹಿತವಾದ ಸ್ನಾನ. ಮಿಂದು ಸ್ನಾನ ಮಾಡಿ ಪೂರ್ವದಿಂದ ಮುಂದಕ್ಕೆ ಸಂಚರಿಸುತ್ತಾ ಉತ್ತರಕ್ಕೆ ಹೋದೆ. ಉತ್ತರದ ಎತ್ತರದಲ್ಲಿರುವ ಹಿಮಾಲಯದ ಬಳಿಗೆ ಹೋಗಿ ಅಲ್ಲೆಲ್ಲ ಇರುವಂತಹ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಮುಂದೆ ಬರುವಾಗ ಅಗಸ್ತ್ಯವಟ ಎನ್ನುವಂತಹ ಪ್ರದೇಶ ಒಂದು ಸಿಕ್ಕಿತು. ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನು ಮಾಡಿದ ಸ್ಥಳವಂತೆ. ಅಲ್ಲಿ ಕೆಲವು ಕಾಲವಿದ್ದು ಅಲ್ಲಿರುವ ತಪೋನಿಧಿಗಳ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಹೋಗುವಾಗ, ಮುಂದೇನು ನಾನು ಹೋಗುತ್ತೇನೆ ಅಂತ ಹೇಳುವಾಗ ನಮ್ಮ ಜೊತೆಯಲ್ಲಿ ಬಂದ ಬ್ರಾಹ್ಮಣರು ಹೇಳಿದ್ರು, ನಮಗಿನ್ನು ಮುಂದೆ ಬರುವ ಯಾವುದೇ ಅಪೇಕ್ಷೆ ಇಲ್ಲ, ನಮ್ಮ ಜೀವಮಾನವನ್ನೆಲ್ಲ ಇಲ್ಲಿದ್ದೇ ತಪೋನಿಧಿಗಳ ಸಾಹಚರ್ಯದಲ್ಲಿ ನಾವು ಸಾಯುವ ತನಕ ಇಲ್ಲೇ ಬದುಕನ್ನು ಸವಿಸಬೇಕು ಅಂತ ಇದ್ದೇವೆ, ನೀನು ಮುಂದೆ ಹೋಗಬಹುದು ಅಂತ. ಹಾಗೆ ಅವರಿಂದ ಬೀಳ್ಕೊಟ್ಟು ನಾನು ಅಲ್ಲಿಂದ ಮುಂದೆ ಬಂದದ್ದು. ಮುಂದೆ ಬಂದು ಪುರಿ ಕ್ಷೇತ್ರಕ್ಕೆ ಬಂದು ಜಗನ್ನಾಥನ ದರ್ಶನವನ್ನು ಮಾಡಿದೆ. ಪಂಪೆಗೆ ಬಂದು ವಿರೂಪಾಕ್ಷನ ದರ್ಶನವೂ ಆಯಿತು. ಅಲ್ಲಿಂದ ಬಂದು
ಅಂದು ನಿಂತದ್ದು ದಕ್ಷಿಣದ ಈ ಕೊನೆಯ ಭಾಗದಲ್ಲಿ ನಿಂತಿದ್ದೇನೆ. ನೋಡುವಾಗ ಎಂತಹ ಸುಂದರವಾದ ದೃಶ್ಯ. ರಾಮೇಶ್ವರ ಕ್ಷೇತ್ರ. ಇಲ್ಲಿಗೆ ಬಂದವನಂತೆಲ್ಲ ರಘುವರ. ಬಂದಲ್ಲೇ ರಘುವರ್ಯ ನಿಂದ ರಚಿಸಿದ ಸೇತು ಬಂಧವನು ಕಂಡು ನಸು ನಗುತ್ತ ಬಂದಲ್ಲಿ ರಘುವರಿಯ ನಿಲ್ದ ರಚಿಸಿದ ಸೇತು ಬಂಧವನು ಕಂಡು ನಸು ನಗುತ್ತ ಮುಂದೆ ಸೂಕ್ಷ್ಮಾಕಾರದಿಂದ ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ ರಘುವರಿಯನಿಂದ ರಚಿಸಿದ ಸೇತು ಬಂಧವನೋ ಓ ಎಂತಹ ಒಂದು ದೃಶ್ಯವಿದು ಅಂತ. ಸುತ್ತಲೂ ಸಮುದ್ರ, ಮೂರೂ ಬದಿಯಿಂದಲೂ ಸಮುದ್ರ ಬಂದು ಸಂಗಮಿಸುವಂತಹ ಒಂದು ಕ್ಷೇತ್ರ. ಮೊರೆವ ವಾರಿದಿ ಈ ಭೂಮಿಯ ಒಂದು ಕಾಲ್ತೊಳೆಯುವ ಚಿತ್ರದ ಹಾಗೆ ಕಾಣ್ತಾ ಇದೆ. ಆ ತೆರೆಗಳು ಒಂದು ಉಕ್ಕುವಂತಹ ಸಂಭ್ರಮವನ್ನು ನೋಡುವಾಗ ಆ ದೃಶ್ಯವನ್ನೇ ಒಂದು ವಿನೂತನವಾಗಿ ನಮಗೆ ಗೋಚರಿಸ್ತಾ ಇದೆ. ಇಲ್ಲಿಯ ಸೌಂದರ್ಯವ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು ಅಂತ. ಧನುಷ್ಕೋಟಿ ಅಂತ ಹೇಳುವ ಹೆಸರೂ ಇದೆ ಅಂತೆ. ರಾಮನು ಧನುಸ್ಸನ್ನು ಊರಿದ್ದರಿಂದ ಧನುಷ್ಕೋಟಿ ಎನ್ನುವಂಥ ಹೆಸರಾಯಿತು ಅಂತ. ಇಲ್ಲೇ ಪಕ್ಕದಲ್ಲಿ ರಾಮೇಶ್ವರ ಕ್ಷೇತ್ರ. ರಾಮನು ಶಿವಾಲಯವನ್ನು ನಿರ್ಮಿಸಿದ್ದು ಅಂತ. ಶೈವರು ವೈಷ್ಣವರು ನಮ್ಮ ದೇವರು ಮೇಲು ನಮ್ಮ ದೇವರು ಮೇಲು ಅಂತ ಕಚ್ಚಾಡುವಂತಹ ಸಂದರ್ಭದಲ್ಲಿ ಸ್ವತಃ ಶ್ರೀರಾಮಚಂದ್ರನೇ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಅಂತ. ತಾತ್ವಿಕವಾಗಿ ನೋಡಿದರೆ ಮಹಾವಿಷ್ಣುವಿನ ಮೊಮ್ಮಗ ರುದ್ರ ಅಜ್ಜನು ಮೊಮ್ಮಗನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತೆ ಶ್ರೀರಾಮಚಂದ್ರನು ಈ ಪುಣ್ಯಕ್ಷೇತ್ರದಲ್ಲಿ ಈಶ್ವರನ ದೇವಸ್ಥಾನವನ್ನು ಕಟ್ಟಿ ಅರ್ಥ ಕಾಮಗಳಿಗೆ ಅವನ ಮೊರೆ ಹೋಗಬೇಕು ಅಂತ ಪ್ರಪಂಚದಲ್ಲಿ ಹೇಳಿದ್ದಾನೆ ಮೋಕ್ಷದಾಯಕನಾದ ಶ್ರೀರಾಮಚಂದ್ರ. ಆ ಅರ್ಥದಲ್ಲೇ ನೋಡುವಾಗ ಇಲ್ಲಿಯ ಎಲ್ಲ ಪುರಾಣದ ಕಥೆಯನ್ನು ಇಲ್ಲಿರುವ ಪರಿಸರದಲ್ಲೆಲ್ಲ ಕೇಳುವಾಗ ತಿಳಿದು ಬಂದಂತಹ ವಿಷಯ. ಶ್ರೀರಾಮಚಂದ್ರ ರಾವಣನ ವಧೆಯ ಬಳಿಕ ಇಲ್ಲಿ ಹೋಗುವಾಗ ಅಗಸ್ತ್ಯರು ಹೇಳಿದ್ರಂತೆ ಇಲ್ಲಿ ಒಂದು ಈಶ್ವರನ ದೇವಸ್ಥಾನವನ್ನು ನೀನು ನಿರ್ಮಿಸು ಅಂತ. ಆ ಪುಣ್ಯಕಾಲ ಸಮೀಪಿಸುವಾಗ ಹನುಮನಲ್ಲಿ ಹೇಳಿದ್ರು ಹೋಗಿ ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನು ನೀನು ತರಬೇಕು ಅಂತ.
ಸಮಯ ಸಮೀಪಿಸುತ್ತಿರುವಾಗಲೂ ಹೋದಂಥ ಹನುಮ ಬರಲಿಲ್ಲ. ಶುಭ ಮುಹೂರ್ತ ಆಗಮಿಸುವ ವೇಳೆಗೆ ಸೀತಾದೇವಿ ತನ್ನ ಅಮೃತ ಹಸ್ತದಿಂದ ಮಳಲಿನಲ್ಲೇ ನಿರ್ಮಿಸಿದ ಲಿಂಗ ಅದು ರಾಮಲಿಂಗವೆಂದು ಕರೆಯಲ್ಪಟ್ಟಿತು. ವೇಗವಾಗಿ ಲಿಂಗವನ್ನು ತರುತ್ತಾ ಇದ್ದ ಹನುಮ ಇದನ್ನು ನೋಡಿ ದುಃಖಿತನಾದನಂತೆ. ನಾನು ಲಿಂಗ ತರುವಷ್ಟರಲ್ಲೇ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆಯಲ್ಲ ಅಂತ. ಹಾಗೆ ಹನುಮ ತಂದ ಲಿಂಗವನ್ನು ವಿಶ್ವಲಿಂಗವೆಂದು ಅದು ಹನುಮದೀಶ್ವರ ಕ್ಷೇತ್ರದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಹನುಮದೀಶ್ವರ, ರಾಮೇಶ್ವರ ಎರಡೂ ಕ್ಷೇತ್ರಗಳು ಹತ್ತಿರವೇ ಇದೆ. ಇದರ ದರ್ಶನವನ್ನು ಮಾಡಿದಾಗ ಈ ಕಥೆಯನ್ನು ಇಲ್ಲಿಂದ ನಾನು ಕೇಳಲ್ಪಟ್ಟೆ. ಅಂತೂ ಹನುಮಂತನಿಗೆ ಜ್ಞಾನೋದಯವಾದ ಕ್ಷೇತ್ರ ಅಂತ ಆದರೆ ಈ ಅರ್ಜುನನಿಗೂ ಏನೋ ಒಂದು ವಿಶೇಷ ಅನುಭವ ಈ ಕ್ಷೇತ್ರದಲ್ಲಿ ಆಗಲಿಕ್ಕಿದೆ ಅಂತಲ್ವ ಇದರ ಅರ್ಥ. ಇದೆಲ್ಲವನ್ನು ನೋಡುತ್ತಾ ಮುಂದೆ ಹೋಗುವಾಗ ಈ ಸಮುದ್ರದ ತೀರದಲ್ಲಿ ಈ ಮಳಲ ರಾಶಿಯ ಮೇಲೆ ಹೋಗುತ್ತಿರುವಾಗ ತಡೆದುಕೊಳ್ಳಲಾಗದ ಬಿಸಿ, ಇಲ್ಲಿ ಯಾರೊಬ್ಬರೂ ಕಾಣ್ತಾ ಇಲ್ಲ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸುವ ಅಂತ ಹೇಳುವ ರೀತಿಯಲ್ಲಿ ಮುಂದೆ ಹೋಗುತ್ತಾ ಇರುವಾಗ ಅಲ್ಲಿ ಒಂದು ಸೇತುವೆ ಕಾಣ್ತಾ ಇದೆ ಅಲ್ಲ. ಸೇತುವೆ ಅಂತ ಹೇಳಿದ್ರೆ ಅದು ಛಿದ್ರವಾಗಿದೆ. ಹಿಂದೆ ರಾಮನು ಕಟ್ಟಿದಂತಹ ಸೇತುವೆ ಕಪಿಗಳ ಸಹಾಯದಿಂದ ಅಂತ. ಅಲ್ಲಿಗೆ ಸೀತಾನ್ವೇಷಣೆಯ ಬಳಿಕ ರಾವಣನನ್ನು ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತ ಹೇಳಿ ಸೀತೆಯನ್ನು ಕರೆದುಕೊಂಡು ಬರಲಿಕ್ಕೆ ರಾವಣಾದಿಗಳ ವಧೆ ಆಗಬೇಕಲ್ಲ. ಹಾಗೆ ಲಂಕೆಗೆ ಸೇತುವೆಯನ್ನು ಈ ಧನುಷ್ಕೋಟಿಯಿಂದ ನಿರ್ಮಿಸುವಂತಹ ಸಂದರ್ಭದಲ್ಲಿ ಕಪಿಗಳ ಸಹಾಯದಿಂದ ನಿರ್ಮಾಣ ಮಾಡಿತ್ತು. ಆ ಕಾರಣದಿಂದ ಇದನ್ನು ನೋಡುವಾಗ, ಆ ಸೇತುವೆಯನ್ನು ಕಾಣುವಾಗ ಛಿದ್ರವಾಗಿದೆ ಅಲ್ಲ, ಯಾವಾಗಲೂ ಸೇತುಬಂಧ ಮಾಡಬಾರದು ಅಂತ ಹೇಳುವ ಕಾರಣದಿಂದಲೋ ಹೀಗೆ ಮಾಡಿದ್ದು. ಇದರ ಬಗ್ಗೆ ಯಾರಲ್ಲಿ ಕೇಳುವುದು ಅಂತ ಮುಂದುವರಿದು ಬರುವಾಗ ಯಾರೂ ಇಲ್ಲ. ಇಲ್ಲಿ ನಿರ್ಜನವಾದ ಪ್ರದೇಶ. ಸರಿಯಾಗಿ ಕಣ್ಣಾಡಿಸಿದ್ರೆ ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಜೀವಿ ಕಾಣ್ತಾ ಇದೆ ಅಲ್ಲ. ಮಾತನಾಡಿಸುವ ಅಂತ ಹೇಳಿದ್ರೆ ಮಾತನಾಡ್ತದೋ ಇಲ್ವೋ ಅಂತ ಒಂದು ಆಶಾಭಾವನೆ ಸಿಕ್ಕಿತ್ತು. ಯಾಕಂದ್ರೆ ಬಾಯಿ ತುಟಿ ಅಲುಗಾಡ್ತಾ ಇದೆ. ಆದ ಕಾರಣ ಏನೋ ಜೀವ ಉಂಟು, ನೋಡಿ ನಿಶ್ಚಲವಾಗಿ ಬಿದ್ದುಕೊಂಡದ್ದು ನೋಡುವಾಗ ಜೀವ ಉಂಟೋ ಇಲ್ಲವೋ ಅಂತ ಹೇಳುವ ಸಂದೇಹವೂ ಬಂತು. ಆದರೆ ಈಗ ನೋಡುವಾಗ ಜೀವ ಉಂಟು, ಮಾತು ಆಡುತ್ತದೆ, ತುಟಿ ಮಿಸುಕಾಡ್ತಾ ಇದೆ. ಆದ ಕಾರಣ ಮಾತನಾಡಿಸುವ ಅಲ್ವಾ. ಅಯ್ಯ, ಆರು ವನಚರ ನೀನು ಈ ರೀತಿಯಿಂದ ಬೂದಿ ತೀರದಲ್ಲಿ ಪಾರ್ಥನು ಕೇಳೆಗೆ ಕಾರಣವ ಮೇಳೆನು ತಬೀರ ಪಾರ್ಥನು ಕೇಳೆ ಮಾರುತಾತ್ಮಜ ನುಡಿದ ನಾಗ ಆರು ವನಚರ ನೀನು ಈ ರೀತಿಯಿಲ್ದ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ
ಸಂಖ್ಯೆಯ ಕುರಿತು ನಾನು ಕೇಳಿದ್ದಲ್ಲ, 6 ಎನ್ನುವ ಶಂಕೆ. ನೀನು ಯಾರು ಅಂತ. ನನ್ನನ್ನು? ನಿನ್ನನ್ನೇ ಕೇಳುವುದು. ಅಲ್ಲ, ಮೊದಲು ನಾನು ಮಾತನಾಡಲಿಕ್ಕೆ ಬರ್ತದ ಅಂತ ನೋಡಿದ್ದು. ಉತ್ತರ ಸಿಕ್ಕಿದ ಬಳಿಕ ಇನ್ನು ಧೈರ್ಯದಿಂದ ಮಾತನಾಡಬಹುದು ಅಂತ. ಮಿಸುಕಾಡ್ತಾ ಇದ್ದಿ, ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದಿ. ಇಲ್ಲಿ ಬೇರೆ ಯಾರಾದರೂ ನೋಡಿದ್ರೆ ಇವನೇನಪ್ಪ, ಇವನಷ್ಟಕ್ಕೆ ಒಬ್ಬನೇ ಮಾತನಾಡ್ತಾ ಇದ್ದಾನೆ ಅಂತ ಯೋಚಿಸಿಯಾರು. ನಿನ್ನ ಕಣ್ಣಿಗೆ ಬಿದ್ದೆ ನಾನು. ಹೌದು, ನನ್ನ ಕಣ್ಣಿಗೆ ಕೆಲವು ಸೂಕ್ಷ್ಮವಾದದ್ದು ಗೋಚರಿಸ್ತದೆ. ಅಂತಹ ಯೋಗ್ಯತೆಯನ್ನು ನಾನು ಹೊಂದಿದವ. ಕೈಯಲ್ಲಿದ್ದಂತಹ ಆಯುಧವನ್ನು ನೋಡಿ ನೀನೊಮ್ಮೆ ನನ್ನನ್ನೇ ದಿಟ್ಟಿಸಿ ನೋಡಿದ್ದಿ. ಹೌದು, ಕೈಯಲ್ಲಿರುವುದು ಗಾಂಡೀವವೆನ್ನುವಂತಹ ಒಂದು ಆಯುಧ. ಇದನ್ನು ನೋಡುವಾಗಲೇ ಪಾರ್ಥಿವಾಗ್ರಣಿ ಅಂತ ನನ್ನನ್ನು ಕರೆಯುತ್ತಾರೆ. ಹಾಗೆ ಇಲ್ಲೇ ಬರುವಾಗ ನೀನು ನನ್ನ ಕಣ್ಣಿಗೆ ಬಿದ್ದಿ. ಮಿಸುಕಾಡುತ್ತಾ ಇರುವ ಕಾರಣ ಯಾರು ಇರಬಹುದು ಅಂತ. ನರನೋ? ಸಾಧ್ಯವೇ ಇಲ್ಲ, ನರನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ನಿನ್ನಲ್ಲಿ ಮೈಯಲ್ಲಿರುವ ನರಗಳೆಲ್ಲ ಎದ್ದು ಕಾಣ್ತಾ ಇದೆ. ವಾ ನರನೋ? ವಾ ಅಂತ ಹೇಳುವುದರಲ್ಲೇ ಒಂದು ಪ್ರಶ್ನೆ ಇದೆ. ನೋಡಲಿಕ್ಕೆ ಮಾತ್ರ ನರನ ಹಾಗೆ ಕಂಡು ಹಿಂದಿನಿಂದ ದೊಡ್ಡದಾದ ಬಾಲ, ಈ ಆಕೃತಿಗೆ ವಾನರ ಅಂತ. ಆದರೆ ವಾನರರು ಈ ಕಾಲದಲ್ಲಿ ಇರುವುದಿಲ್ಲ. ಹಿಂದಿನ ಯುಗದಲ್ಲಿ, ಸಂದಯುಗದಲ್ಲಿ ಆದರೆ ಇರ್ತಾರೆ. ಈಗ ಸಾಧಾರಣವಾಗಿ ಮರದಿಂದ ಮರಕ್ಕೆ ಹಾರುವ ಮಂಗಗಳು ಇರುವುದು. ಹಾಗೆ ಮರದಿಂದ ಮರಕ್ಕೆ ಹಾರುವ ಮಂಗ ಒಂದು ವೇಳೆ ಮರದಿಂದ ಮರಕ್ಕೆ ಹಾರುವಾಗ ಕೈಯಲ್ಲಿ ಗೆಲ್ಲೋ ಎಲೆಯೋ ಇಲ್ಲದೆ ಕೆಳಗೆ ಬಿದ್ದರೆ ಜಾತಿಯಿಂದ ಹೊರಗಂತೆ. ಹಾಗೊಂದು ವೇಳೆ ಬಿದ್ದು ಕೆಳಗೆ ಬಿದ್ದು ನಿಮ್ಮ ಪಂಗಡದವರೆಲ್ಲ ನಿನ್ನನ್ನು ಜಾತಿಯಿಂದ ಹೊರಗೆ ಹಾಕಿದ್ರು, ಮತ್ತೆ ನಮ್ಮಲ್ಲಿ ಮನೆ ಮನೆಗೆ ಕರೆದುಕೊಂಡು ಹೋಗಿ ಮಂಗನನ್ನು ಕುಣಿಸುವವರು ಅಂತಿದ್ದಾರೆ. ಹಾಗೆ ಮಂಗನನ್ನು ಕುಣಿಸಿ ದುಡಿಸಿ ದಣಿಸಿ ಇನ್ನು ಕೈಲಾಗುವುದಿಲ್ಲ, ಮಂಗನಿಗೆ ವೃದ್ಧಾಪ್ಯ ಬಂದಿದೆ, ಹಾಗೆ ಅಂತ ಹೇಳಿ ಯಾರಾದರೂ ತಂದು ಇಲ್ಲಿ ಬಿಟ್ಟು ಹೋಗಿದ್ರು. ಅಷ್ಟು ಮಾತ್ರವಲ್ಲ, ಕೆಲವೊಮ್ಮೆ ವನಚರ ಅಂತ ಹೇಳಿದ್ದು ನಾನು ನಿನ್ನನ್ನು. ವನಚರನ ಹಾಗೆ ಕಾಣ್ತಿ. ವನ ಅಂತ ಹೇಳುವ ಶಬ್ದಕ್ಕೆ ನೀರು ಅಂತ ಹೇಳುವ ಅರ್ಥವೂ ಇದೆ. ಜಲದಲ್ಲಿ ವಾಸಿಸುತ್ತಾ ಇರುವಾಗ ಕೆಲವೊಮ್ಮೆ ಆ ತೆರೆಗಳು ಅಪ್ಪಳಿಸಿದ ಮಾತ್ರಕ್ಕೆ ನೀರಿನಿಂದ ಬಂದು ದಡಕ್ಕೆ ಬಿದ್ದಿದ್ಯೋ, ಹಾಗೇನಾದರೂ ಬಿದ್ದು ಇಲ್ಲಿಂದ ಹೋಗಲಿಕ್ಕಾಗದೆ ಕಷ್ಟಪಡ್ತಾ ಇದೆಯೋ ಅಂತ. ಆದರೆ ಒಂದು ವಿಶೇಷವನ್ನು ನಾನು ಗಮನಿಸಿದ್ದು, ಈ ಬಿಸಿಲು, ಈ ಧಗೆ ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಮೇಲೆಯೂ ಸೂರ್ಯನಾರಾಯಣನ ಬಿಸಿಲು, ಕೆಳಗಿನಿಂದಲೂ ಈ ಮಳಲಿನ ಮೇಲಿರುವಂತಹ ಬಿಸಿ, ಹೆಜ್ಜೆ ಹಾಕಲಿಕ್ಕೆ ಆಗದಂತಹ ಬಿಸಿ ನಮ್ಮಂತಹ ಯುವಕರಿಗೆ ಆಗ್ತದೆ. ಆದರೆ ಇಷ್ಟು ಪ್ರಾಯ ಆದಂತಹ ನೀನು ಈ ಬಿಸಿಯಲ್ಲಿ ಧಗೆಯಲ್ಲಿ ಕುಳಿತಿದ್ದಿ ಅಂತ ಹೇಳಿದ್ರೆ ಕಾಯುವವನೊಬ್ಬ ಇದ್ದಾನೆ. ಕೆಳಗೆ ಇಷ್ಟು ಕಾಯುತ್ತಾ ಇದ್ರು ನೀನು ಇನ್ನೂ ಬದುಕಿ ಉಳಿದಿದ್ದಿ ಅಂತ ಹೇಳಿದ್ರೆ ಕಾಯುವವನೊಬ್ಬನಿದ್ದಾನೆ. ಹಾಗಾದ್ರೆ ನೀನು ಕಾಯುವುದು ಯಾರಿಗೆ? ಯಾರನ್ನೋ ಕಾಯುತ್ತಾ ಇದ್ದೀಯೋ? ಬಾಯಿಯಲ್ಲಿ ಏನೋ ಮಣ ಮಣ ಮಂತ್ರ ಅಲ್ಲ, ಧ್ಯಾನವನ್ನು ಮಾಡ್ತಾ ಇದ್ದೀಯೋ? ಈ ರೀತಿಯಾಗಿ ಧ್ಯಾನಕ್ಕೆ ಹೋಗಬೇಕು ಅಂತಿದ್ರೆ ಸಾಮಾನ್ಯರಿಗೆ ಸಾಧ್ಯವಾಗುವಂಥದ್ದಲ್ಲ. ಆದ್ದರಿಂದ ಈ ಅಬುದಿಯ ತೀರದಲ್ಲಿ ಕುಳಿತು ಏನು ಮಾಡ್ತಾ ಇದ್ದಿ ನೀನು? ಯಾರು ನೀನು? ಯಾಕಾಗಿ ಇಲ್ಲಿ ಇದ್ದಿ? ಹೇಳ್ತೀಯ? ಅಯ್ಯ, ಧ್ಯಾನದಲ್ಲಿ ಇದ್ದಂತಹ ನಾನು ಒಮ್ಮೆ ನಿನ್ನ ಸ್ವರವನ್ನು ಕೇಳಿದಾಗ ಕಣ್ತೆರೆದದ್ದು. ಅದನ್ನು ತೆರೆಯುವುದಕ್ಕೂ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ನಾನಿದ್ದೆ. ನೋಡುವಾಗ ಒಮ್ಮೆ ನನಗೆ ಅವನೋ ಅಂತ ಆದದ್ದು. ಯಾರಿಗೋ ಕಾಯ್ತಾ ಇದ್ದಿ ಅಂತ ನೀನು ಹೇಳಿದೆಯಲ್ಲ, ಕಾಯ್ತಾ ಇದ್ದೇನೆ ಭಗವಂತನಾದ ಶ್ರೀರಾಮಚಂದ್ರನಿಗೆ. ಅವನನ್ನೇ ನನ್ನಲ್ಲಿ ಕಂಡಿಯೋ? ಹೌದು, ಒಮ್ಮೆ ಹಾಗೆ ಕಂಡು ಹೋಯಿತು. ಅವನು ಕೋದಂಡವನ್ನು ಹಿಡಿದುಕೊಂಡು ಬಂದ ಹಾಗೆ ನನ್ನ ಗಾಂಡೀವವನ್ನು ನೋಡಿ ನಿನಗೆ ಹಾಗ ಅನ್ನಿಸಿತೋ ಏನೋ? ಹೌದು. ಆದರೆ ನೀನು ಮಾತನಾಡಿದಾಗ ತಿಳಿಯಿತು
ನೀನು ಬೇರೆಯೇ ವ್ಯಕ್ತಿ ಅಂತ. ಹಾ ಈ ಮಳಲಿನ ಬಿಸಿ ನಿನಗೆ ತಾಗುವುದಿಲ್ಲವೇ ಅಂತ ಕೇಳುತ್ತಾ ಇದ್ದಿ. ಹಾ ಅದು ನನಗೆ ಗೊತ್ತೇ ಆಗುವುದಿಲ್ಲ, ನಾನು ಅದನ್ನು ಗಮನಿಸುವುದೇ ಇಲ್ಲ, ಅಂತಹ ಸ್ಥಿತಿಯಲ್ಲಿ ನಾನು ಇದ್ದೇನೆ. ಅದೆಷ್ಟೋ ಕಾಲವಾಯಿತು. ಹಾ ಮೊದಲು ಬೇರೆ ಇದ್ದವ, ಈಗ ಈ ರಾಮೇಶ್ವರದ ಕಡಲ ತಡಿಯಲ್ಲಿ ಬಂದು ಬಿದ್ದಿದ್ದೇನೋ ಮಲಗಿದ್ದೇನೋ ಅದೇ ಗೊತ್ತಾಗುವುದಿಲ್ಲ. ಬಿದ್ದಿದ್ಯೋ, ಮಲಗಿದ್ಯೋ, ಎದ್ದಿದ್ಯೋ, ಕುಳಿತಿದ್ಯೋ ಒಂದೂ ಗೊತ್ತಾಗುವುದಿಲ್ಲ. ಆದರೆ ರಾಮನ ಧ್ಯಾನವನ್ನು ಮಾಡುತ್ತಾ ಇದ್ದೇನೆ. ಹಾಗಿದ್ರೆ ನೀನು ಯಾರು ಅಂತ ನೀನು ಪ್ರಶ್ನಿಸುತ್ತಾ ಇದ್ದಿ. ಅಯ್ಯ, ನಿನಗೆಲ್ಲ ಒಂದು ಹಿನ್ನೆಲೆ ಇದ್ದ ಹಾಗೆ ನನಗೂ ಇದೆ. ನನ್ನ ತಂದೆಯಿಂದಲೇ ಪ್ರಾರಂಭಿಸ್ತೇನೆ. ಪ್ರಾಣಾರೂಪನೆನಿಪ ವಾಯುವೇ ಜನಗನ ಬೆಸರಾದುದೆ ನಗೆ ಕೇಳೆನಲು ಚೋಣಿಯಲ್ಲಿ ಬೆಸರಾದುದೆ ನಗೆ ಕೇಳೆನಲು ಸುತ್ರಾಣ ಪಾರ್ಥನು ನುಡಿದ ನಗುದ ಚೋಣಿಯಲ್ಲಿ ಬೆಸರಾದುದೆ ನಗೆ ಕೇಳೆನಲು ಸುತ್ರಾಣ ಪಾರ್ಥನು ನುಡಿದ ನಗುದ ರೂಪನೆನಿಪ್ಪ ವಾಯುವೇ ಜನಕನ ಅಯ್ಯ, ಪ್ರಪಂಚದ ಜೀವರಾಶಿಗಳಿಗೆ ಆ ಪ್ರಾಣವನ್ನು ತುಂಬುವವನೊಬ್ಬ ಇದ್ದಾನೆ. ಹೌದು, ಎಲ್ಲರೂ ಅವನನ್ನೇ ವಾಯುದೇವರು ಅಂತ ಹೇಳುವುದು. ನನ್ನ ವಿಷಯದಲ್ಲಿ ಆ ವಾಯುದೇವರೇ ಪ್ರಭಂಜನನೇ ನನ್ನ ಪ್ರಾಣದಾತನಾಗಿದ್ದಾನೆ. ಹೌದು, ಕೃತಜ್ಞತೆ ಇರಬಹುದು ನಿನಗೆ. ಈ ಸ್ಥಿತಿಯಲ್ಲಿರುವಾಗಲೂ ನೀನಿನ್ನೂ ಬದುಕಿದ್ದಿ ಅಂತ ಹೇಳಿದ್ರೆ ಅವನ ಅನುಗ್ರಹವೇ ಕಾರಣ. ಹಾಗಲ್ಲ, ಅವನ ಅನುಗ್ರಹದಿಂದ ಕಿಷ್ಕಿಂಧೆಯಲ್ಲಿರುವಂತಹ ಅಂಜನಾದೇವಿ, ಕೇಸರಿ ನಾಮಕ ಆ ವಾನರ, ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ವಾಯುದೇವರ ಅನುಗ್ರಹದಿಂದಾಗಿ ನಾನು ಜನಿಸಿದವನು. ಹಾಗಾಗಿ ಪ್ರಭಂಜನ ಸೂನು ನಾನು. ಕೇಸರಿಯು ನನ್ನ ಜನಕನ ಸ್ಥಾನದಲ್ಲಿ ಇದ್ದಾನೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಹುಟ್ಟಿದಾಗ ನಾನು ಸುಂದರ, ನನ್ನಮ್ಮ ನನಗೆ ಸುಂದರನೆಂದು ಹೆಸರಿಟ್ಟದ್ದು. ಓಹೋ.
ಬಾಲ್ಯದಲ್ಲಿ ಹ್ಮ್ ಉದಯಿಸುವಂತಹ ಸೂರ್ಯನನ್ನು ನೋಡಿ ಹಾ ಇದು ನನಗೆ ತಿನ್ನಬಹುದಾದ ಹಣ್ಣು ಎಂದು ಭಾವಿಸಿ ನಾನು ಆಗಸಕ್ಕೆ ನೆಗೆದವನು. ಹಾ ಹಾ ಸೂರ್ಯ ಮಂಡಲವನ್ನು ಪ್ರವೇಶಿಸುವಂತಹ ಹೊತ್ತಿನಲ್ಲಿ ಹ್ಮ್ ದೇವಿ ವಜ್ರಾಘಾತಕ್ಕೆ ಸಿಲುಕಿ ನಾನು ಗತ ಪ್ರಾಣನಾಗಿ ಧರೆಗೆ ಬಿದ್ದೆ. ಹ್ಮ್ ಆ ಸಂದರ್ಭದಲ್ಲಿ ನನ್ನ ತಂದೆಯವರಾದಂತಹ ವಾಯುದೇವರು ಕತಿಗೊಂಡರು. ಹಾ ಅವರ ಮುಳಿಸನ್ನು ನಿವಾರಿಸುವುದಕ್ಕೆ ಹ್ಮ್ ದೇವಾದಿ ದೇವತೆಗಳೆಲ್ಲ ಅಲ್ಲಿ ಹಾ ನನಗೆ ಪ್ರಾಣವನ್ನು ನೀಡಿ ಹ್ಮ್ ನನಗೆ ವಿಶೇಷವಾದ ಅನುಗ್ರಹವನ್ನು ನೀಡಿದರು. ಹಾ ಆ ವಜ್ರಾಘಾತಕ್ಕೆ ಸಿಲುಕಿ ಹಾ ನನ್ನ ಹನು ಸ್ವಲ್ಪ ದೊಡ್ಡದಾಯಿತು, ಉದ್ದವಾಯಿತು. ಆ ಕಾರಣಕ್ಕಾಗಿ ಅವರೆಲ್ಲ ನನ್ನನ್ನು ಹನುಮನೆಂದು ಕರೆದರು. ಅನುಪ್ರದೇಶ ಉಬ್ಬಿರುವುದು ಎಲ್ಲ ಕಪಿಗಳಿಗೆ ಸಹಜವೇ. ಹ ಆಗ ಹಾ ಆ ದೇವಾದಿ ದೇವತೆಗಳ ಎಲ್ಲರ ಒಂದು ಅನುಗ್ರಹದಿಂದ ಹ್ಮ್ ನಾನು ಅಕ್ಷೀಣ ಬಲ ಅಂತ ಈ ಕ್ಷೋಣಿಯಲ್ಲಿ ಹೆಸರು ಮಾಡಿದೆ. ಹ್ಮ್ ಹ್ಮ್ ಆದರೆ ಹ್ಮ್ ಈಗ ನನಗೆ ಹಾ ಕ್ಷೀಣ ಬಲ, ಓಹೋ ಹೋ ಯಾವ ಬಲವೂ ಇಲ್ಲ. ಹ್ಮ್ ಹಾಗಾಗಿ ನೀನು ಕೇಳಿದೆಯಲ್ಲ ಯಾರು, ನಾನು ಹನುಮ. ಕೇಳಿದೆ ಅಂತ ಹೇಳಿ ನಾನು ಹನುಮ ಅಂತ ಹೇಳುವುದು ಈಗ ನೀನು. ಹನುಮ ನೀನಿಲ್ದೆಂಬೆದನುವ ನೋಡಿದಡೆ ಬಡ ಜುಣುಗಿನಲ್ದೊಳಿರುವೆ ಏಕೆ ಕನದರದ ಕಾಯ ಮಾತಂಗೆಂದು ಜನುರಿಸಿರುವ ಎನಲು ಮಾರುತಿಯಿಲ್ದ ನದಗೆ ಯಾರೋ ಒಬ್ಬರು ಬಂದು ಏನೋ ಒಂದು ಪರಿಚಯವನ್ನು ಕೇಳ್ತಾರೆ ಅಂತ, ಏನಾದರೂ ಹೇಳಿ ಅವರನ್ನು ಕಳುಹಿಸಬೇಕಲ್ಲ ಅಂತ. ಹಾಗೆ ನಿನ್ನಲ್ಲಿ ನಾನು ಯಾರು ಅಂತ ಕೇಳಿದರೆ, ಇವ ಒಬ್ಬ ಅಪರಿಚಿತ ಬಂದಿದ್ದಾನೆ, ಇವನಲ್ಲಿ ಏನಾದರೂ ಒಂದು ಪರಿಚಯ ಹೇಳುವ ಅಂತ. ಹಾಗೆ ಅಂತ ಹೇಳಿ ನಾನು ಹನುಮಂತ ಅಂತ ಹೇಳುವುದು. ನೀನು ನಾನು ಹನುಮಂತ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ನಂಬಲಿಕ್ಕೆ ಆಗ್ತದ ನಮಗೆ? ಅಲ್ಲ, ಒಬ್ಬ ವ್ಯಕ್ತಿಯ ಶರೀರವನ್ನು ನೋಡಿದ ಬಳಿಕ ಹನುಮಂತ ಹೇಗೆ, ಹನುಮಂತ ಯಾರು, ಇದೆಲ್ಲ ಕಲ್ಪನೆ ನಮಗೆ ಇರ್ತದಲ್ಲ. ಹಾಗೆ ಅಂತ ಹೇಳಿ ಹನುಮ ಅಂತ ನಿನ್ನ ಹೆಸರು ಆಗಿರಬಾರದು ಅಂತ ನಾನು ಹೇಳುವುದಲ್ಲ. ಸುಂದರ ಅಂತ ಹೇಳ್ತಾರೆ, ನೀನೇ ಹೇಳಿದ್ದೀಗ ನನ್ನ ಹೆಸರು ಸುಂದರ ಅಂತ. ಯಾವುದೇ ಒಂದು ತಾಯಿಗೆ ತನ್ನ ಮಗು ಸುಂದರವಾಗಿಯೇ ಕಾಣುವುದು, ಅದಕ್ಕೆ ಸುಂದರ ಅಂತ ಹೆಸರಿಡ್ತಾಳೆ. ಹೆಸರಿಟ್ಟ ಮಾತ್ರಕ್ಕೆ ಅದು ಸುಂದರವಾಗಿ ಇರಬೇಕು ಅಂತ ಏನೂ ಇಲ್ಲ. ಆನಂದ, ಸಂತೋಷ, ಹೀಗೆಲ್ಲ ಹೆಸರಿಟ್ಟ ಮಾತ್ರಕ್ಕೆ ಅದು ಆನಂದವಾಗಿ ಸಂತೋಷವಾಗಿ ಇರಬೇಕು ಅಂತ ಇಲ್ಲ. ಹಾಗೆ ಪ್ರಾಣಿಗಳಿಗೂ ಹೆಸರಿಡುವ ಕ್ರಮ ಇದೆ. ದನ, ಯಾವ ದನ? ಗಂಗೆ ಎನ್ನುವ ದನ, ಕಪಿಲೆ ಎನ್ನುವ ದನ. ಹಾಗೆ ಮಂಗ, ಹನುಮಂತನೆನ್ನುವ ಮಂಗ ಅಂತ. ನಿನ್ನ ಹಿರಿಯವರಿಗೆ ಹನುಮಂತನ ಮೇಲೆ ವಿಶೇಷವಾದ ಗೌರವ, ಅಭಿಮಾನ ಎಲ್ಲ ಇದ್ದಿರಬಹುದು. ಕೆಲವು ಮನುಷ್ಯರಿಗೂ ಇರ್ತದೆ ಅಭಿಮಾನ. ಮನುಷ್ಯರ ಮಕ್ಕಳಿಗೂ ಹನುಮ ಅಂತ ಹೇಳುವ ಹೆಸರಿಡುವವರು ಇದ್ದಾರೆ, ಆಂಜನೇಯ ಅಂತ ಹೇಳುವ ಹೆಸರಿಡುವವರು ಇದ್ದಾರೆ. ಹಾಗೆ ನಿನಗೆ ಹನುಮಂತ ಎನ್ನುವ ಹೆಸರಿಟ್ಟಿರಬಹುದು. ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಪಂಚವಕಾರಗಳಾದ ವಸ್ತ್ರ, ವಪು, ವಾಕ್, ವಿದ್ಯಾ, ವಿನಯ ಇದು ಕಾರಣ. ಅದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿನ್ನಲ್ಲಿ ಹೆಚ್ಚಿನದ್ದು ಕಾಣುವುದೇ ಇಲ್ಲ. ನಿನ್ನ ವಪು ಶರೀರ, ಅಯ್ಯ, ನೋಡುವಾಗಲೇ ನಗು ಬರ್ತಾ ಇದೆ ನೀನು ಹನುಮ ಅಂತ ಹೇಳುವಾಗ. ಹನುಮಂತ ಅಂದ್ರೆ ಯಾರು? ನಿರ್ಭಯತ್ವಂ ಅಲ್ವಾ? ಯಾವ ಸಂದರ್ಭದಲ್ಲಿಯೂ ಕೂಡ ಬುದ್ಧಿರ್ಬಲಂ, ಯಶೋಧೈರ್ಯಂ, ಇದೆಲ್ಲವೂ ಇರುವಂತಹ ವಾಕ್ಪಟುತ್ವ, ಇದೆಲ್ಲ ಇರುವವನಿಗೆ ಹನುಮ ಅಂತ ಹೇಳುವುದು. ಅವನು ಬಾಲ್ಯದಲ್ಲಿ ಏನೆಲ್ಲ ಮಾಡಿದ್ದಾನೆ ಅಂತ ಹೇಳುವುದು ನಮಗೂ ಗೊತ್ತುಂಟು. ಅವನ ಕತೆ ಎಲ್ಲರಿಗೂ ಗೊತ್ತುಂಟು. ಮೇಲಕ್ಕೆ ಹಾರಿದ್ದಾನೆ ಅಂತ. ಅವನು ಬಾಲ್ಯದಲ್ಲಿ ಏನು ಮಾಡಿದ್ದಾನೆ, ಬಾಲ್ಯದಲ್ಲಿ ಏನು ಹೆಸರಿತ್ತು ಅವನಿಗೆ, ಆ ಸಂದರ್ಭದಲ್ಲಿ ಅವನಿಗೆ ದೇವತೆಗಳ ಅನುಗ್ರಹ ಹೇಗಾಯಿತು. ವಾಯುದೇವನೇ ತನ್ನ ಮಗನ ಉಸಿರು ನಿಂತಿತು, ಲೋಕದ ಹಸಿರೆಲ್ಲ ಸ್ತಬ್ಧವಾಗಲಿ ಅಂತ ಹೇಳಿ ತಾನೇ ಸ್ತಬ್ಧವಾದ ಸಂದರ್ಭದಲ್ಲಿ ದೇವತೆಗಳೆಲ್ಲ ಅನುಗ್ರಹ ಕೊಟ್ಟು ಅವನನ್ನು ಬದುಕಿಸಿದ್ದು. ಅಂತ ಹನುಮಂತ ನಾನು ಅಂತ ಹೇಳ್ತಾ ಇದ್ದೀಯಲ್ಲ, ನಿನ್ನ ಧೈರ್ಯ ಆಗಬಹುದು ಅಂತ.
ಹನುಮ ನೀನೆಂದೆಂಬೆ. ತನುವ ನೋಡಿದರೆ ಬಡ ಜುಣುಗಿನಂತಿರು. ಓಹೋ, ನೋಡುವಾಗ ಹೇಗಿದೆ ಅಂತ. ಹಾ ಆದ ಕಾರಣ ಇಂಥದ್ದೆಲ್ಲ ನೀನು ಹೇಳುವುದು ಬೇಡ. ಹಾ ಈ ಶರೀರ ಹೀಗಾಗಲಿಕ್ಕೆ ಆಗಿದೆ ಅಂತ ಹೇಳಿದ್ರೆ ಹಾ ನೀನು ಅದಕ್ಕೂ ಏನಾದ್ರೂ ಕಾರಣ ಕೊಡ್ತೀಯ? ಉಂಟಾ? ಹೇಳಾಗಾದ್ರೆ ಕೇಳಯ್ಯ ನಮ್ಮ ತನು ಬಡವಾದುದ ಆ ಕೇಳಯ್ಯ ನಮ್ಮ ತನು ಬಡವಾದುದ ಪೇಳಲೇನದ ಹಿಂದೆ ಜರದಿಗೆ ಪೇಳಲೇನದ ಹಿಂದೆ ಜರದಿಗೆ ನೀಲದೇತುವ ಕಟ್ಟಲು ತಾಳಿ ಪರ್ವತ ಪೊತ್ತುಕಲ್ ಮರಗಳ ತಾಳಿ ಪರ್ವತ ಪೊತ್ತುಕಲ್ ಮರಗಳ ಕೂಲಾದೇಗವು ಸುರುಟಿದುದು ಕೈಕಾಲುಗಳು ಒಳದರಿದವು. ಕೇಳಯ್ಯ ನಮ್ಮ ತನು ಬಡವಾದುದ ಅಯ್ಯ, ಹಾ ಒಂದು ವಿಶೇಷವಾದ ಕಾರ್ಯವನ್ನು ನಾವು ಹಮ್ಮಿಕೊಂಡಾಗ ಹಾ. ಆ ಕಾರ್ಯಕ್ರಮಕ್ಕಾಗಿ ಹಲವಾರು ಕಾರ್ಯಕರ್ತರು ಒಡಗೂಡುತ್ತಾರೆ, ಹ್ಮ್ ಅಹರ್ನಿಶಿ ದುಡಿಯುತ್ತಾರೆ, ಹಾ ಉತ್ಸಾಹದಿಂದ ದುಡಿಯುತ್ತಾರೆ. ಹ್ಮ್ ಆ ಸಂದರ್ಭದಲ್ಲಿ ಅವರಿಗೆ ಆಯಾಸ ಗೊತ್ತಾಗುವುದಿಲ್ಲ. ಹ್ಮ್ ಕಾರ್ಯಕ್ರಮವೆಲ್ಲ ಮುಗಿದು ಮನೆಗೆ ಹೋದಾಗ ಮತ್ತೆ ಗೊತ್ತಾಗುವುದು ಹ್ಮ್ ನನ್ನ ಶರೀರಕ್ಕೆ ಆಯಾಸವಾಗಿದೆ ಅಂತ. ಹಾ ಹಾ ಹಾಗೆ ಹ್ಮ್ ನಾನೂ ಕೂಡ ಹಾ ತ್ರೇತಾಯುಗದಲ್ಲಿ ಹಾ ರಾಮನ ಸಹವರ್ತಿಯಾಗಿ ಇದ್ದವ. ಹ್ಮ್ ಪಂಪಾ ಪ್ರದೇಶದಲ್ಲಿ ರಾಮನನ್ನು ಕಂಡ ನಂತರ ಹಾ ಅವನ ಜೊತೆಯಲ್ಲೇ ಇದ್ದವ. ಹ್ಮ್. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಹ್ಮ್ ಸಮುದ್ರೋಲ್ಲಂಘನವನ್ನು ಹಾ ಮಾಡಿದವ. ಹ್ಮ್ ಹ್ಮ್ ಆದರೆ ನಮ್ಮ 77 ಕೋಟಿ ಕಪಿನಾಯಕರು, ಹಾ 18 ಪದ್ಮ ವಾನರ ಸೇನೆ ಹ್ಮ್. ಇವೆಲ್ಲವನ್ನು ಲಂಕೆಗೆ ನಾವು ದಾಟಿಸಬೇಕಾದರೆ ಹ್ಮ್ ಆ ಶರದಿಗೆ ಒಂದು ಮಹಾ ಸೇತುವೆಯನ್ನು ಬಲಿಯುವಂತಹ ಸಂದರ್ಭ ಬಂತು. ಹಾ ಶ್ರೀರಾಮದೇವರು ಅದಕ್ಕಾಗಿ ಸಂಕಲ್ಪ ಮಾಡಿದರು. ಹ್ಮ್. ವರುಣದೇವರ ಆಗ್ರಹವೂ ಇತ್ತು. ಹಾ ಈ ಸೇತುವೆಯನ್ನು ನಮ್ಮ ಈ ಪರಿಸರದಲ್ಲಿ ಸಿಕ್ಕುವಂತಹ ಅಂತಹ ವಸ್ತುಗಳಿಂದಲೇ ನಿರ್ಮಾಣ ಮಾಡಬೇಕು ಅಂತ. ಹ್ಮ್ ಹಾಗಾಗಿ ಹಾ. ಈ ನೀಳವಾದ ಸೇತುವೆಯನ್ನು ಬಲಿಯುವುದಕ್ಕೆ ಹಾ ನಮ್ಮ ನಾಯಕನಾದ ನೀಲನ ನೇತೃತ್ವದಲ್ಲಿ ಹ್ಮ್ ವಿಶ್ವಕರ್ಮನ ಪುತ್ರನಾದ ನಳನ ಸಹಾಯದಿಂದ ಹ್ಮ್ ನಾವೆಲ್ಲ ಕಲ್ಲು, ಮಣ್ಣು, ಗಿಡ, ಮರ, ಹಾ ಪರ್ವತಗಳನ್ನು ಹುಡುಕಿ ಹಾ ಇಡೀ ಆರ್ಯಾವರ್ತದಲ್ಲೆಲ್ಲ ಹ್ಮ್ ಉತ್ತರದ ಹಿಮಾಲಯಕ್ಕೂ ಹೋಗಿ ಬಂದವರು. ಹ್ಮ್ ಜಾಂಬವರು ಹೋಗಿ ಕೈಲಾಸಗಿರಿಗೆ ಕೈ ಹಾಕಿದರು. ಹಾ ನಾನಂತೂ ಮೇರು ಪರ್ವತವನ್ನೇ ಅಲ್ಲಾಡಿಸುವುದಕ್ಕೆ ಹೋದೆ. ಹ್ಮ್ ಹಾಗಾಗಿ ಆ ಕಲ್ಲು ಮರಗಳನ್ನು ಹೊತ್ತು ಹ್ಮ್ ಪರ್ವತಗಳನ್ನು ತಾಳಿ ಹಾ ಬಹಳ ದಣಿದಿದ್ದೇನೆ. ಹಾ 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 ಹಾಗಾಗಿ ಹ್ಮ್. ಹೀಗಾಗಿರಬಹುದು. ಆ ಸಂದರ್ಭದಲ್ಲಿ ರಾಮ ಕಾರ್ಯ ಅಂತ ಹೇಳುವಂತ ಉತ್ಸಾಹ ಇತ್ತು. ಹಾ ಅದೆಲ್ಲವನ್ನೂ ಮಾಡಿ ಹ್ಮ್ ರಾವಣನ ವಧೆಯನ್ನೂ ಮಾಡಿ ಶ್ರೀರಾಮಚಂದ್ರ ಹ್ಮ್ ಅಯೋಧ್ಯೆಯನ್ನ ಸೇರಿ ನಂತರ ನಿರ್ಯಾಣದ ಕಾಲದಲ್ಲಿ ಹ್ಮ್. ನಿಮಗೆ ಯಾವಾಗಲೂ ಯುಗದಲ್ಲೆಲ್ಲ ನಾನು ದರ್ಶನ ಕೊಡುತ್ತೇನೆ ಅಂತ ಹೇಳುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದ. ಹ್ಮ್ ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ಕೆಲಸ ಇಲ್ಲ, ಹಾ ಆ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಇಲ್ಲಿ ನಾನು ಇರುವುದು. ಹಾ ಅಲ್ಲ, ಹ್ಮ್ ರಾಮಾಯಣದ ಕತೆ ಒಳ್ಳೆ ಅರಗಿಸಿಕೊಂಡಿದ್ದಿ ಅಂತ ಕಾಣ್ತದೆ. ಹ ಈ ಕ್ಷೇತ್ರದಲ್ಲೇ ಇರುವುದಲ್ವ? ಹ ಅದೆಷ್ಟೋ ಜನರು ಪ್ರವಚನವನ್ನು
ಅಥವಾ ಕಥೆಯನ್ನು ಹರಿಕಥೆಯನ್ನು ಎಲ್ಲ ಮಾಡುವವರು ಇರಬಹುದು. ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಲ್ವಾ ನಾನು? ಹೇಳಿದ್ದಿ ಹೌದು. ಹಾ ಆದ್ರೆ ನಿನ್ನ ಶರೀರ ನೋಡುವಾಗ ಹಾ ನನಗೆ ಆದ ಸಂದೇಹಕ್ಕೆ ನಾನು ಕೇಳಿದ್ದು. ಹಾ ಪ್ರಾಣ ಒಂದು ಉಂಟು, ಹಾ ಈಗ ತನು ಒಂದು ಶರೀರ ಒಂದು ಕಾಣ್ತದೆ ಅಂತ ಆದ್ರೆ ಹ್ಮ್ ಅದಕ್ಕೆ ಪ್ರಾಣ ಉಂಟು ಅಂತ ಹೇಳುವುದಕ್ಕೆ ತನುವೇ ಆಧಾರ ಅಂತ ಆಗುವುದಿಲ್ಲ. ಕಾಲಾಂತರದಲ್ಲಿ ಒಣಗಿ ಹೋಗಿದೆ, ಜುಣುಗಾಗಿದೆ. ತನುವು ಆಧಾರವೇ. ಹಾ ಈಗ ಕೆಲವೊಮ್ಮೆ ಸತ್ತ ಹೆಣಕ್ಕೆ ಮೂಗಿಗೆ ಹತ್ತಿಯನ್ನೆಲ್ಲ ಇಡುತ್ತಾರೆ. ಹ್ಮ್ ಆ ಹೆಣವನ್ನು ಸುಡುವಾಗ ಅದು ಭಸ್ಮವಾಗಿ ಹೋಗ್ತದೆ, ಆ ಹತ್ತಿಯೂ ಭಸ್ಮವಾಗಿ ಹೋಗ್ತದೆ. ಹಾ ಈಗ ನಿನ್ನಲ್ಲಿ ಒಂದು ಉಸಿರಾಟ ಉಂಟು ಅಂತಲ್ಲದೆ ನಿನ್ನ ಶರೀರವನ್ನು ನೋಡುವಾಗ ಹಾ ಹನುಮ ಅಂತ ಹೇಳುವುದಕ್ಕೆ ಯಾವುದೇ ಒಂದು ನಮಗೆ ಕಲ್ಪನೆಯು ಕಾಣುವುದಿಲ್ಲ. ಹಾ ಆ ಕಾರಣದಿಂದ ನಾನು ಇಷ್ಟು ಕೇಳುವಾಗ ನೀನು ಕಾರಣ ಕೊಟ್ಟದ್ದೇನು? ಕಲ್ಮರಂಗಳನ್ನು ಬೆಟ್ಟವನ್ನೆಲ್ಲ ಹೊತ್ತಿದ್ದೇನೆ ಅಂತ. ಹಾ ಅದು ನೀನು ಒಬ್ಬನೇ ಮಾಡಿದ್ದಲ್ಲ ಅಂತ ಬೇರೆ ಹೇಳ್ತಾ ಇದ್ದಿ. ಹಾ. ಉಳಿದ ಕಪಿಗಳೂ ಇದ್ದರು ಅಂತ. ಹಾಗಾದ್ರೆ ಯಾಕಯ್ಯ ಹೊರಬೇಕು? ಹಾ ಮುತ್ತುಗಣಿಯಲದೇಗೆ ಗಿರಿಗಣ ಮುತ್ತುಗಣಿಯಲದೇಗೆ ಗಿರಿಗಳ ಎತ್ತಲೇದಗೆ ಕಲ್ಮರಂಗಳ ಮತ್ತೆ ಬಳಲುವುದೇಗೆ ಸೇದುವ ಬಿತ್ತರಿ ಪಡೆ ರಾಮನಿಗೋಸ್ಕರ ಸೇತುವೆಯನ್ನು ಮಾಡಿ ನಾವು ಹೀಗಾದದ್ದು ಅಂತ ನೀವು ಹೇಳಿಕೊಂಡು ಬಂದ್ರೆ ಹಾ ಒಂದು ರೀತಿಯಲ್ಲಿ ಇದು ರಾಮನಿಗೆ ಅಪಚಾರವೂ ಹೌದು, ಅಪಪ್ರಚಾರವೂ ಹೌದು. ಹಾ ಹಾ ಹೌದು, ಹ್ಮ್ ರಾಮ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಹಾ ರಾಮನಿಗೆ ಮಾಡುವ ಎಲ್ಲ ಯೋಗ್ಯತೆಗಳು ಇದ್ದರೂ ಕೂಡ ಹಾ ಕಪಿಗಳಾದ ನಿಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ಹಾ ಅಂದ್ರೆ ರಾಮನ ಸೇವೆ ಮಾಡುವುದು ಅಂತ ಹೇಳಿದ್ರೆ ಎಲ್ಲರಿಗೂ ಸಂತೋಷ. ಹಾ ರಾಮ ಏನಾದ್ರೂ ಒಂದು ಕೆಲಸ ಕೊಟ್ಟ ಬಳಿಕ ಹಾ ಅವರೆಲ್ಲರೂ ಬಂದು ಕೇಳ್ತಾರೆ, ರಾಮ ಇನ್ನೇನು ಉಂಟು ಇನ್ನೇನು ಉಂಟು ಕೆಲಸ ಅಂತ. ಹ್ಮ್ ಹಾಗಾಗಿ ರಾಮ ಸೇತು ನಿರ್ಮಾಣದ ಕಾರ್ಯವನ್ನು ನಿಮಗೊಪ್ಪಿಸಿದ. ಹೌದು. ಒಂದು ಅಳಿಲು ಬಂದಿತ್ತಂತೆ ಸಂತೋಷದಿಂದ ರಾಮನಿಗೆ ಸಹಾಯ ಮಾಡಲಿಕ್ಕೆ, ಅದರಿಂದ ಆದಷ್ಟು ಮಾಡುವುದು ಅಂತ. ಹಾ ಒಂದು ಮಳಲಿನಲ್ಲಿ ಮೈಯನ್ನು ಕೊಡುವುದು, ಬಂದು ಇಲ್ಲಿ ಪುನಃ ಮೈಯನ್ನು ಕೊಡುವುದು, ಹಾ ಇಷ್ಟೆಲ್ಲ ಮಾಡ್ತಾ ಇತ್ತಂತೆ ಅದು. ಹಾ ಹಾಗಾಗಿ ಈಗ ಸೇವೆ ಮಾಡಿ ದಣಿದ ಉಳಿಗ ಮಾಡಿ ದಣಿದ ವ್ಯತ್ಯಾಸ ಇಲ್ವಾ? ಹಾ ಒಬ್ಬನಿಗೆ ಸೇವೆ ಮಾಡುವುದರಲ್ಲಿ ಆನಂದ ಸಿಗ್ತದೆ, ಅದು ರಾಮನ ಸೇವೆ. ಹಾ ಅದರಲ್ಲಿ ದುಡಿಯುವಾಗ ಹ್ಮ್ ನಮಗೆ ಆಯಾಸ ಆಗಿದೆ ಅಂತ ಹೇಳಲಿಕ್ಕುಂಟ, ಸಂತೋಷ ಸಿಗ್ತದೆ ಅಂತ. ಸಂತೋಷ ಪಟ್ಟಿದ್ದೇವೆ. ಊಳಿಗ ಮಾಡಿದವರಾದ್ರೆ ಹೌದು, ಹಾ ಅಯ್ಯೋ ನನಗೆ ಎಷ್ಟು ಕೆಲಸ ಕೊಡ್ತಾರೆ, ಸರಿಯಾಗಿ ಸಂಬಳವೂ ಕೊಡುವುದಿಲ್ಲ, ಹಾ ಹೀಗೆಲ್ಲ ಹೇಳಿಕೊಂಡು ಬರ್ತಾರೆ. ಹಾ ಆದ್ರೆ ನಿಮ್ಮಲ್ಲಿ ಈಗ ದುಡಿಯುವ, ನೀನು ಹೇಳಿದ್ದಿ ಹ್ಮ್ ಕಲ್ಮರಗಳನ್ನು ಹೊತ್ತು ತಂದಿದ್ದೇನೆ, ಪರ್ವತವನ್ನು ಹೊತ್ತು ತಂದಿದ್ದೇನೆ ಅಂತ. ಹ್ಮ್ ಯಾವುದಕ್ಕೆ ಕೈ ಹಾಕಿದ್ರಿ ಅಂತೆ? ಉದಯಾದ್ರಿ ಶಿಖರಕ್ಕೆ, ಹಾ ಕೈಲಾಸ ಪರ್ವತದ ಹತ್ರವೂ ಹೋಗಿದ್ದೀರಾ. ಹಾ ಇದೆಲ್ಲ ಬೇಕಿತ್ತ ಅಂತ ನಮಗೆ ಕಾಣುವುದು. ಮತ್ತೆ 77 ಕೋಟಿ ವಾನರ ನಾಯಕರು ಹಾ ಅಲ್ವಾ? ಹಾ ಮತ್ತೆಷ್ಟು ಜನ? 18 18 ಪದ್ಮವಾನರ ಸೇನೆ. ಹಾ ಇಷ್ಟೆಲ್ಲ ಉಂಟು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಾ ಇವರೆಲ್ಲರೂ ಒಂದೊಂದು ಪರ್ವತ ತಂದ್ರು ಸಾಲ್ದ ಹಾ ಹಾ ಅಲ್ಲ, ಅಷ್ಟು ತಂದ್ರು ಜಾಸ್ತಿ ಆಗುವುದಿಲ್ವಾ ಅಂತ, ಹೆಚ್ಚಾಗುವುದಿಲ್ವಾ ಅಂತ. ಹಾ. ಹಾಕುವುದಾದ್ರೂ ಎಲ್ಲಿಗೆ? ಹಾ ಕೇವಲ 100 ಯೋಜನ, 100 ಯೋಜನ, 10 ಯೋಜನ ಆಗಲ್ಲ, 10 ಯೋಜನ ಅಗಲ, 100 ಯೋಜನ ಉದ್ದ ಅಲ್ವಾ? ಹ್ಮ್ ಇಷ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಪರ್ವತಗಳು ಬೇಕಾ ಅಂತ. ಹಾ ಇದೆಲ್ಲ ಮಾಡಿದ ಕಾರಣ ನಾವು ಹೀಗೆ ಆದದ್ದು ಅಂತ ಹೇಳ್ತಾ ಇದ್ದೀಯಲ್ಲ. ಹಾ ಇದೆಲ್ಲ ಕಷ್ಟದ ಕೆಲಸವೇ ಅಲ್ಲ ಅಂತ. ಹಾ ಇದಕ್ಕೆ ಈ ಪರ್ವತವನ್ನೆಲ್ಲ ಹೊರಬೇಕು ಅಂತಲೇ ಇಲ್ಲ. ಹೌದಾ? ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಸುಲಭವಾಗಿ ಮಾಡಬಹುದು, ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತದೆ. ಹಾ ಹಾ ರಾಮನನ್ನು ಹೇಳುದಂತೆ ಕೋದಂಡ ದೀಕ್ಷಾ ಗುರು ಅಂತ. ಹಾ ಅವನಿಗೆ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಸಾಧ್ಯವಿತ್ತು. ಸಾಧ್ಯವಿತ್ತು. ಹಾ ಈಗ ನನ್ನಲ್ಲೇ ಯಾರಾದ್ರೂ ಹೇಳಿದ್ರೆ ನಾನು ಬಹಳ ಸುಲಭದಲ್ಲಿ ಹಾ ಶರದ ಮೂಲಕವೇ ಇದನ್ನು ಮಾಡಿ ಮುಗಿಸ್ತಿದ್ದೆ. ಓಹೋ, ಹೌದು, ಶರದ ಮೂಲಕವೇ ಈಗ ಮಾಡ್ಲಿಕ್ಕೆ ಆಗ್ತದೆ. ಹಾ ಹಾ ತ್ರೇತಾಯುಗದಲ್ಲಿ ಮಾಡಲಿಕ್ಕೆ ಆಗದಂತಹ ಕಾರ್ಯಗಳೆಲ್ಲ ಈಗ ಈ ದ್ವಾಪರದಲ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗ್ತದೆ. ಹೊಸ ಆವಿಷ್ಕಾರವಾಗಿದೆ. ಹೌದು, ಹಾ ಹಾ ಹಾಗೆ ಅಂತ ಇದ್ದು ಹಾ ಏನಾದ್ರೂ ಅನುಭವ ನೀನು ಏನು ಮೊದಲೇ ಮಾಡಿದ ಅನುಭವ ಉಂಟಾ, ಅಲ್ಲ ಹೀಗೆ ಪ್ರವಚನ ಹೇಳುವುದಾ? ಅಲ್ಲ,
ಪ್ರವಚನಗಳು ಈಗ ನೀನು ಹೇಳಿದ ಹಾಗೆ ನಾನು ಹೇಳುವುದಲ್ಲ, ಹ. ಮಾಡಿದ್ದನ್ನೇ ಹೇಳುವುದು, ಅನುಭವ ಇದ್ದೇ ಹೇಳುವುದು. ಏನು ಮಾಡಿದ್ದೇನೆ ಗೊತ್ತುಂಟ? ಸುರಪನೈರ ಮದವದರಿದೆ ಸುರಪನೈರ ಮದವದರಿದೆ ದರ್ಜನರು ನೀವು ನಿಮಗೆ ಗಮನಿದು ಬೆಳೆ ಪರಾಕ್ರಮಿಗೇನಿ ದೊಡ್ಡಿರು ಬರಗಿದುವಣೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಶ್ರೀರಾಮಚಂದ್ರ ಆಡಿದ ಮಾತು. ಹ. ಅಂದ್ರೆ ಜನ್ಮಭೂಮಿ ಅಂತ ಹೇಳುವುದು ಸ್ವರ್ಗಕ್ಕಿಂತ ಮಿಗಿಲಾದದ್ದು, ಆದ್ರೆ ಜನ್ಮಭೂಮಿಗಿಂತಲೂ ಮಿಗಿಲಾದದ್ದು ಅಂದ್ರೆ ಹೆತ್ತ ತಾಯಿ. ಹ್ಮ್. ಆ ಹೆತ್ತ ತಾಯಿಯ ಇಚ್ಛೆಗೋಸ್ಕರ ಹ. ಅವಳ ಒಂದು ವ್ರತವನ್ನೂ ಪೂರೈಸಲಿಕ್ಕಾಗಿ ಹ. ನನಗೆ ಸುರಪನ ಐರಾವತವನ್ನು ಭೂವಿಗೆ ಇಳಿಸಿದಂತಹ ಹ. ಹ. ವೀರ ಈ ಪಾರ್ಥ ಅಂತ ಅವನಿಗೆ ಹೆಸರು. ಹ. ಹ. ತಾಯಿ ಗಜಾನೋಹಿ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಹ. ಸಾಮಾನ್ಯವಾಗಿ ಎಲ್ಲರೂ ಮಣ್ಣಿನಾನೆಯನ್ನು ಮಾಡಿ ಪೂಜಿಸ್ತಾರೆ. ಹ. ನಾನು ತಾಯಿಗಾಗಿ ಸುರಪನ ಐರಾವತವನ್ನೇ ಇಳಿಸುತ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದೆ. ಬಹಳ ಒಳ್ಳೆಯದು. ಭಿನ್ನಪ ದೋಲೆಯನ್ನು ಬರೆದು ಹ. ನೇರವಾಗಿ ಬಾಣಮುಖೇನ ದೇವೇಂದ್ರನಿಗೆ ಕಳುಹಿಸಿದೆ. ಹ. ಅದು ಅಲ್ಲಿ ದೇವೇಂದ್ರನ ಚಾವಡಿಯ ಅವನ ಸುರಪನ ಚಾವಡಿಯ ಬಳಿ ಹೋಗಿ ರತ್ನಗಂಬದ ಬಳಿ ಬಿದ್ದಿತ್ತಂತೆ ನಾನು ಬರೆದ ಓಲೆ. ಓಹೋ. ಆ ಓಲೆಯನ್ನು ನೋಡಿ ಹ. ಸುರಪ ಅದಕ್ಕೆ ಮಾರುತ್ತರವನ್ನು ಕೊಟ್ಟ. ಓ, ಮಾರುತ್ತರ ಬಂತು. ಹೌದು, ಹ್ಮ್. ಐರಾವತವನ್ನು ಕಳಿಸುವುದೇನೋ ಕಳಿಸಬಹುದು, ಹ. ದಾರಿಯನ್ನು ನೀನೇ ಮಾಡಬೇಕು ಅಂತ. ಓಹೋ. ಐರಾವತಕ್ಕೆ ಬರುವುದಕ್ಕೆ ದಾರಿ ಬೇಕಾ? ದಾರಿ ಬೇಕು, ಹ. ಸಂಕಲ್ಪ ಸಹಿತವಾಗಿ ಕೆಲವು ಕಡೆಗೆ ಹೋಗುವುದು ಅಂತ ಇದೆ. ಹ. ಇದು ಹಾಗಲ್ಲ, ಇದು ಅಲ್ಲಿಂದ ಎಲ್ಲವೂ ಬರಬೇಕು ಸ್ವರ್ಗದಿಂದ. ಅದಕ್ಕೆ ನೀನು ನಿನ್ನ ತಾಯಿಗಾಗಿ ನೀನು ತರಿಸುವುದ ಕಾರಣ ನೀನೇ ದಾರಿ ಮಾಡಬೇಕು ಅಂತ, ಒಂದು ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಬೇಕು ಅಂತ ಅವನಿಗೂ ಆಸೆ ಆಗಿರಬಹುದು. ಹ. ಹಾಗಾಗಿ ನಾನು ನೇರವಾಗಿ ಬಾಣದಿಂದಲೇ ಸೇತುವೆಯನ್ನು ಬಿಗಿದೆ. ಹ. ಈಗ ನೀವೆಲ್ಲ ಹೇಳಬಹುದು ಕೆಳಗಿನಿಂದ ಮೇಲೆಗೆ ಬಲಿದ ಕಾರಣ ಏಣಿ ಅಂತ. ಹ. ಹಾಗಲ್ಲ, ನಾನು ಹೇಳುವುದು ಎರಡೂ ಕೊನೆಗಳನ್ನು ಸಂಧಿಸುವ ಯಾವುದೇ ಕೃತಿಯಾದರೂ ಅದಕ್ಕೆ ಸೇತುವೆ ಅಂತ ಹೆಸರು. ಹ. ಇದು ಮೇಲಿನಿಂದ ಕೆಳಗೆ ಇರಬಹುದು, ಹ. ಆದರೆ ಅದು ಎಷ್ಟು ಸದೃಢವಾಗಿತ್ತು ಅಂತ ಹೇಳಿದ್ರೆ ಹ. ಅದರಲ್ಲಿ ಸುರಪನ ಐರಾವತ ಮಾತ್ರ ಅಲ್ಲ, ಹ. ಸ್ವರ್ಗದ ಎಲ್ಲ ಸುವಸ್ತುಗಳು, ಹ. ರಂಬೆ, ಊರ್ವಶಿ, ಮೇನಕೆ ಬರುವ ಚಂದ ನೀನು ನೋಡಬೇಕಿತ್ತು. ಹ. ಜಗ 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 ಅಂತ ಓಹೋ. ಎಲ್ಲರೂ ಕಣ್ಣು ಬಿಟ್ಟು ನೋಡುತ್ತಾ ವಾಕ್ಯ ಆದರು. ಹ. ಹ. ಅಂತಹ ಸೌಂದರ್ಯ, ಹ್ಮ್. ಅದೆಲ್ಲವನ್ನು ತರಿಸಿದಂತಹ ಹೆಗ್ಗಳಿಕೆ ನನಗಿದೆ ಅಂತ. ಹ. ಹ. ಆ ರೀತಿಯಾಗಿ ತಾಯಿಗಾಗಿ ಮಾಡಿದ್ದು. ಹ. ಏನು ಹೇಳುತ್ತೀ? ಹ. ಮನವ ತರುವುದೇ ರಾಮದೇವರು ಸಂಕಲ್ಪದಿಂದ ಕಟ್ಟಿದಂತಹ ನಮ್ಮಂತಹ ಒಲಿಮುಖರ ಸಹಾಯದಿಂದ ಬೆಳೆದಂತಹ ಶತಯೋಜನವಾದಂತಹ ಆ ಸೇತುವೆಯ ಎಣೆಯಾದಂತಹ ಸೇತುವನ್ನು ನೀನು ಬಾಣಮುಖೇನ ಕಟ್ಟಬಲ್ಲೆ ಅಂತ ಹೇಳುತ್ತೀಯಲ್ಲ. ಇಲ್ಲಿ ಬೇಕಾದ್ರೂ ಕಟ್ಟಿಯೇನು ಅಂತ. ಈಗ ತಾನು ಕಲಿತ ವಿದ್ಯೆಯ ಬಗ್ಗೆ ಇಂತಹ ಗರ್ವ ಅಹಂಕಾರ ಅದು ಸಲ್ಲದು. ನೀನು ಗರ್ವದ ಸಾನುವನ್ನೇ ಅಡರಿ ಮಾತನಾಡುತ್ತಾ ಇದ್ದಿ. ನಮ್ಮ ರಾಮದೇವರ ಸಂಕಲ್ಪವನ್ನು ಧಿಕ್ಕರಿಸಿ ಮಾತನಾಡುತ್ತೀಯ ನೀನು. ಎಷ್ಟು ಧೈರ್ಯ ನಿನಗೆ? ಏನು ಸೇತುವನ್ನು ಕಟ್ಟುತ್ತೀಯ? ರಾಮನ ಸಂಕಲ್ಪವನ್ನು ನಾನು ಧಿಕ್ಕರಿಸಲಿಲ್ಲ. ಈಗ ಸೇತುವೆಯನ್ನು ನಾನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಲ್ಲಿಗೆ ರಾಮ ಮಾಡಿದ ಕೆಲಸವನ್ನು ಹೀಯಾಳಿಸಿದ್ದೂ ಅಲ್ಲ, ಹನುಮನನ್ನು ಹೀಯಾಳಿಸಿದ್ದಲ್ಲ, ನಿಮ್ಮಂತ ಒಲಿಮುಖರು ಮಾಡಿದ
ಕೆಲಸವನ್ನು ಹೇಳಿದ್ದು. ಸುಮ್ಮನೆ ಮಾಡಬೇಕಿತ್ತ, ಇಷ್ಟೆಲ್ಲ ಕಷ್ಟಪಡಬೇಕಿತ್ತ, ಬಾಣದಲ್ಲಿ ಮಾಡ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿದ್ದಷ್ಟೇ. ಈಗ ನೀನು ಆಗ ಹೇಳಿದ್ದಿ ಇಷ್ಟೆಲ್ಲ ಮಾಡಿದ್ರೆ ನೀನು ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಿ. ಮತ್ತೆ ನೋಡುವಾಗ ಬಡ ಜುಣುಗಿನ ಹಾಗೆಯೇ ಕೂತಿದ್ದಿ. ಯಾವುದನ್ನು ನಾನು ನಂಬಬೇಕು? ನಿನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ನೀನು ಒಂದು ವೇಳೆ ಅಂತಹ ಸೇತುವನ್ನು ಬಲಿದೆ ಅಂತಾದ್ರೆ ನಾನು ಅದನ್ನು ನೋಡಿದ ಕ್ಷಣದಲ್ಲಿ ಮೆಟ್ಟಿ ಮುರಿದೇನು ಗೊತ್ತುಂಟ? ಮುಕ್ಕುವೆಯದವನು, ದಿಕ್ಕುವೆ ಯಮನನು. ಅಹಂಕಾರದಿಂದ ನೀನು ಮಾತನಾಡಿದರೆ ನಾನು ಹನುಮ ಗೊತ್ತುಂಟಲ್ಲ, ಮುಳಿದನಾದರೆ ಇಡೀ ಜಗವನ್ನೇ ಮುಕ್ಕಿ ಬಿಡುವೆ ನಾನು. ಈ ಲೋಕದ ಮರಣಕ್ಕೆಲ್ಲ ಕಾರಣಾದಂತಹ ಯಮನನ್ನು ಕೂಡ ತಿಕ್ಕಿ ಬಿಡುವೆ. ಕಾಯಲ ಭೈರವನೇ ಎದುರಾದರು ಅವನನ್ನು ಧಿಕ್ಕರಿಸುವೆ, ಸೋಲಿಸಿ ಬಿಡುವೆ. ಏನಂತ ತಿಳಿದಿದ್ದಿ ನೀನು? ನೀನೇನು ಕಟ್ಟುವುದ, ಸೇತುವೆ ಕಟ್ಟುವುದ? ಮುಕ್ಕುವೆ ಜಗವನ್ನು ಅಂತ ಹೇಳ್ತಿ. ಈ ಪ್ರಪಂಚವನ್ನೇ ನಾವು ಪ್ರಕೃತಿಯನ್ನೇ ಮಾತೆ ಅಂತ ತಿಳಿದಿದ್ದೇವೆ. ಅದನ್ನೇ ನೀನು ತಿನ್ನುತ್ತಿ ಅಂತ ಹೇಳಿದ್ರೆ ನಿನ್ನ ಸ್ಥಾನ ಎಲ್ಲಿದೆ ಅಂತ ಯೋಚಿಸಿದ್ಯಾ? ಅಬ್ಬಬ್ಬ, ಕುಳಿತವನು ಒಮ್ಮೆಗೆ ಎದ್ದು ನಿಂತು ಅಬ್ಬರಿಸುತ್ತಾ ಇದ್ದೀಯಲ್ಲ. ಮುದುಕನಾದ ನಿನಗೆ ಇಷ್ಟು ಗರ್ವ ಇದ್ದರೆ ಯುವಕನಾದ ನನಗೆಷ್ಟು ಇರ್ಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ನಿನ್ನ ಮಾತು ನನ್ನನ್ನು ಕೆರಳಿಸಿದೆ. ನಾನೇನು ಅಹಂಕಾರದ ಮಾತಾಡಿದ್ದಲ್ಲ, ನನ್ನ ಸ್ವಾಭಿಮಾನದ ಮಾತಾಡಿದ್ದು. ಈ ಪಾರ್ಥ ಬಾಯಲ್ಲಿ ಹೇಳಿದ್ದನ್ನು ಮಾಡಬಲ್ಲ ಅಂತ ಹೇಳಿದ್ದು. ಆದ ಕಾರಣ ಕಟ್ಟಬೇಕಲ್ಲ. ಈಗ ಕಟ್ಟುವುದೇ ಅಲ್ವಾ? ಎಷ್ಟು ಬಾರಿ ಗೊತ್ತುಂಟ? ನಾನು ಕಟ್ಟಬಲ್ಲೆ ಅಂತ ಹೇಳುವಾಗ ಮುರಿಯುತ್ತೇನೆ ಅಂತ ನೀನು ಹೇಳಿದ ಕಾರಣ ಒಂದು ರೀತಿ ಕಟ್ಟಬೇಕಾದ ಅನಿವಾರ್ಯತೆಯೇ ನೀನು ತಂದೊಡ್ಡಿದ ಹಾಗಾಯಿತು. ಆ ಕಾರಣದಿಂದ ನಾನು ಕಟ್ಟಿ ತೋರಿಸುತ್ತೇನೆ ಈಗ ನಿನ್ನೆದುರೇ ಅಂತ. ಹಾಗಿದ್ರೆ ಹಾಗೆ ಕಟ್ಟಬೇಕು ಅಂತಿದ್ರೆ ನಮಗೆ ಒಂದು ಪ್ರತಿಜ್ಞೆ ಬೇಕು. ಯಾವುದೋ ಇದ್ರೂ ನಾವು 3 ಬಾರಿ, 3 ಬಾರಿಯಲ್ಲಿ ನಾನು ಮಾಡುತ್ತೇನೆ. ಆ 3 ಬಾರಿ ಒಂದು ವೇಳೆ ನೀನದನ್ನು ಮುರಿದೆ ಅಂತಾದ್ರೆ ಮತ್ತೆ ನನಗೆ ಈ ಪ್ರಾಣ ಬೇಡ. ಹೌದು, ಹಾಗೆ ನಾನದನ್ನು ಅಗ್ನಿಗೆ ಅರ್ಪಿಸಿ ಬಿಡ್ತೇನೆ ನನ್ನ ಪ್ರಾಣ. 3 ವೇಳೆ ಕಟ್ಟುತ್ತೇನೆ ನೀನು? ಹೌದು. ಎಲ್ಲವೂ 3 ಬಾರಿ ಬಾಣದಿಂದ ಸೇತುವೆಯನ್ನು ಕಟ್ಟುತ್ತೇನೆ ಅಂತ ನೀನು ಹೇಳುತ್ತಾ ಇದ್ದಿ. ಅದರ ಜೊತೆಗೆ ಸಾಧ್ಯವಾಗದಿದ್ರೆ ಅಗ್ನಿಗೆ ಅರ್ಪಣೆ ಮಾಡುತ್ತೇನೆ ಅಂತ. ನೀನು 3 ವೇಳೆ ಕಟ್ಟಿದರೆ ಅದನ್ನು ನಾನು 3 ಬಾರಿಯೂ ಮೆಟ್ಟಿ ಮುರಿದು ಹಾಕುತ್ತೇನೆ. ಸಾಧ್ಯ ಆಗದಿದ್ರೆ, ಒಂದು ವೇಳೆ ಆಗದಿದ್ರೆ ನಿನ್ನ ಹಾಗೆ ನನಗೆ ಸಾಯುವುದಕ್ಕೆ ಆಗುವುದಿಲ್ಲ. ಯಾಕೆ?
ನಾನು ಹನುಮಂತ ಚಿರಂಜೀವಿಯಾಗಿರುವವನು. ನನಗೆ ನಾನೇ ಸತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇದು ತನಕ ನಾನು ರಾಮನನ್ನು ರಾಮನಿಗೆ ಕಿಂಕರನಾಗಿ ಇದ್ದವನು, ರಾಮದಾಸನಾಗಿ ಇದ್ದವನು. ಅದು ಒಂದು ವೇಳೆ ತಪ್ಪಿ ಹೋಯಿತು ಅಂತಾದ್ರೆ ಅದುವೇ ನನಗೆ ಮರಣಕ್ಕೆ ಸಮಾನ. ಆಮೇಲೆ ರಾಮದಾಸನಾಗಿ ಉಳಿಯುವುದಕ್ಕೆ ಸಾಧ್ಯವಾಗದಿದ್ದರೆ ಅರ್ಜುನ ದಾಸನಾಗ್ತೇನೆ. ಹೌದಾ? ಹಾಗೆ ಹೇಳಿದ. ಈಗ ನೀನು ರಾಮದಾಸನಾಗಿ ಅರ್ಜುನ ದಾಸನಾಗ್ತೇನೆ ಆಗ್ಲಿ. ಆದ್ರೆ ನನಗೂ ಗೊತ್ತಿಲ್ಲ ಸಾಯ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಸಾಯ್ತೇನೆ ಅಂತ ಹೇಳಿದ್ದೇನೆ. ಹಾಗಾದ್ರೆ ಈಗ ಸೇತುವನ್ನು ನಿರ್ಮಾಣ ಮಾಡುವುದೇ ಅಲ್ವಾ? ಹೌದು, ಮಾಡ್ತೇನೆ, ನೋಡುವ. ಎನ್ನ ನಡಿಗೆ ನನ್ನ ಪಾರ್ಥನು ಶರಗಳನ್ನೆಲ್ಲ ಒಂದರ ಹಿಂದೆ ಒಂದರಂತೆ ಪೋಣಿಸಿ ಸರಿಯಾಗಿ ಎಡೆ ಬಿಡದೆ ಪೋಣಿಸುವಂತೆ ಆಗಬೇಕು. ಅದಕ್ಕಾಗಿ ನೋಡು, ಹರಿತವಾದ ಕೂರ್ಗಣೆಯನ್ನು ತೆಗೆದಿದ್ದೇನೆ. ಒಂದರ ಹಿಂದೆ ಒಂದರಂತೆ ತೆಗೆದು ಈಗ ಪ್ರಯೋಗಿಸಬೇಕು. ಪ್ರಯೋಗಿಸಿದ್ದೇನೆ, ನೋಡು ನೋಡು, ಮೆಟ್ಟಿ ಮುರಿದಿದ್ದೇನೆ. ಜೈ ಶ್ರೀರಾಮ್. ಒಂದು ವಿಫಲವಾಯಿತು ಅಂತಾಯ್ತು. ಹಾಗೆ ಅಂತ ಹೇಳಿ ನಾನು ಹೇಳಿದ್ದೆ ಹಾಗೆ ಒಂದು ಅನುಭವ ಆಗ್ತದಲ್ವಾ ಅಂತ ಹೇಳಿ. ಹಾಗೆ ಇನ್ನೊಂದು ರಚಿಸಬೇಕಲ್ಲ. ನೋಡಿದ್ದೀಯ, ಹಾರಿ ಏರಿದ ಶರಸ್ತೋಮವನ್ನು ಕಂಡೆಯ, ಕಡಲನ್ನು ಬಂಧಿಸಿದ ಸೇತು ನಿರ್ಮಾಣವಾಗಿದೆ. ನೋಡಿದ್ದೀಯ ಕೂರ್ಗಣೆಗಳಿಂದ ನಿರ್ಮಿಸಿದಂತಹ ನಿನ್ನ ಸೇತುವನ್ನು ಕೂರ್ಗಿಸಿ ಮೆಟ್ಟಿ ಮುರಿದಿದ್ದೇನೆ. ಜೈ ಶ್ರೀರಾಮ. ಎರಡು ಬಾರಿ ಆಯಿತು, ಈಗ ಮೂರನೇ ಬಾರಿ. ಅಷ್ಟೇ ಬಲದಿಂದ ಮಹತ್ತರವಾದ ಸೇತುವೆ ನಿರ್ಮಾಣ ಆಗಬೇಕು. ನೋಡಿದವರೆಲ್ಲರೂ ಆಹಾ ಆಹಾ ಅಂತ ಹೇಳಬೇಕು. ನಿನಗೂ ಹಾಗೆ ಅನ್ನಿಸಬೇಕು, ಎಷ್ಟು ಸುಂದರವಾಗಿದೆ, ಇದನ್ನು ಮುರಿಯುವುದೇ ಬೇಡ ಅಂತ ನಿನ್ನ ಮನಸ್ಸು ಹೇಳಬೇಕು. ಹಾಗಾಗಿ ಈಗ ಕೊನೆಯದ್ದಾಗಿ ಶರವನ್ನು ಪ್ರಯೋಗಿಸಿ ಒಂದರ ಹಿಂದೆ ಒಂದು ಜೋಡಿಸಿ ಮಹತ್ತರವಾದ ಸೇತುವೆ ನಿರ್ಮಾಣವಾಗಿದೆ. ನೋಡು, ನೀನು ನಿನ್ನ ಸತ್ವಯುತವಾಗಿ ಬಲಿದಂತಹ ಆ ಸೇತುವೆಯನ್ನು ನಾನು ಕೂಡ ಎರಡು ಕಾಲುಗಳಿಂದ ಮೆಟ್ಟಿ ಮುರಿದಿದ್ದೇನೆ. ಅಬ್ಬಾ, ಮುರಿದೇ ಬಿಟ್ಟಿಯೇ ಇದನ್ನು ಕೂಡ. ಮಾನವ, ಎಲೆ ಮಾನವ ನೀ ತಲೆ ಕೈ ಚಳಕದಿ ಬಲಿದಿಗದೆ ತುವದೇನಾಯ್ತು. ನಿನ್ನ ಎಲ್ಲ
ಸರ್ವಸತ್ವವನ್ನು ಉಪಯೋಗಿಸಿ ಬಲಿದಂತಹ 3 ಸೇತುವೆಗಳನ್ನು ನಾನು ಶ್ರೀರಾಮನ ಅನುಗ್ರಹದಿಂದ ಮೆಟ್ಟಿ ಮುರಿದಿದ್ದೇನೆ. ಎಲ್ಲಿ ಹೋಯಿತು ನಿನ್ನ ಕಣೆಗಳಿಂದ ಬಲಿದಂತಹ ಆ ಸೇತುವೆ? ನಾವು ಅಂದು ಒಲಿಮುಖರು ಸೇರಿ ಕಟ್ಟಿದಂತಹ ಆ ಸೇತುವೆ, ನೀವೆಲ್ಲ ಬಲುಭಟರು, ನೀವು ಕಟ್ಟಿದ ಸೇತುವೆಯ ಗತಿಯೇನಾಯಿತು? ಆ ರಾಮ ಕಟ್ಟಿದಂತಹ ಸೇತುವೆ ಯುದ್ಧವನ್ನೆಲ್ಲ ಮುಗಿಸಿ ಮತ್ತೆ ಅಯೋಧ್ಯೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ರಾಮನೇ ಅದನ್ನು ಇನ್ನು ಇದು ಪ್ರಯೋಜನವಿಲ್ಲ ಅಂತ ಹೇಳಿ ಅದನ್ನು ಭಂಗ ಮಾಡಿತು. ಆದರೂ ಅದರ ಕುರುಹು ಕಾಣ್ತದೆ. ನಿನ್ನ ಒಂದು ಸರಳಾದರೂ ಇಲ್ಲಿ ಕಾಣಬೇಕಲ್ಲ. ಅದಕ್ಕೆ ಹೇಳಿದ್ದು, ವಿದ್ಯೆ ಇದ್ದರೆ ಸಾಲದು. ನಾನು ಚಾಪವಿದ್ಯಾ ಪ್ರವೀಣ ಅಂತ ಮೆರೆದೆ, ನೀನು ಅಹಂಕರಿಸಿದೆ. ಆದರೆ ವಿದ್ಯೆಗೆ ಯಾವಾಗಲೂ ವಿನಯಭೂಷಣವಾಗಿರಬೇಕು. ಮಾನವ ಗರ್ವದಿಂದ ಮಾತನಾಡಿದೆಯಲ್ಲ, ರಾಮನ ಕಾರ್ಯಕ್ಕೆ ಒಂದು ಅಡ್ಡ ಮಾತನಾಡಿದೆಯಲ್ಲ. ಇರಲಿ, ನೀನು ಎಳೆಯ ತರುಣ. ಈಗ ಇದನ್ನು ಮಾಡಿದ್ದು ನಿನ್ನ ಒಂದು ಯೌವನಕ್ಕೆ ಸಹಜವಾದದ್ದು ಅಂತ ಭಾವಿಸುವ. ಆದರೂ ಅದನ್ನು ನೀನು ತಿಳಿದುಕೊಳ್ಳಬೇಕು. ಯಾವಾಗಲೂ ಇನ್ನೊಬ್ಬರನ್ನು ಅವರು ಕ್ಷೀಣ ಬಲರೋ ಅದು ಇದು ನೋಡಿ ಅವರನ್ನು ಯಾವಾಗಲೂ ಮಾತನಾಡಬಾರದು, ಹೀಗಳೆದು ಮಾತನಾಡಬಾರದು. ಪ್ರತಿಯೊಬ್ಬನಿಗೆ ಅವರವರಿಗೆ ಇರುವಂತಹ ಗೌರವ ಇರ್ತದೆ. ಗೌರವಿಸುವುದಕ್ಕೆ ಕಲಿಯಬೇಕು. ಅದಕ್ಕಾಗಿ ನಾನು ಹೇಳುವುದು, ಈಗ ನೀನೇನು ಸಾಯುವುದಕ್ಕೆ ಹೊರಟದ್ದ? ಬೇಡ, ನೀನು ಸಣ್ಣವ, ಆದರೆ ಇನ್ನೂ ಬದುಕಿ ಬಾಳಬೇಕಾದವ. ನಿನ್ನನ್ನು ಕಾಯುವವರು ನಿನ್ನ ಮನೆಯಲ್ಲಿ ಇದ್ದಾರು. ನೀನು ಹೇಳಿದೆಯಲ್ಲ, ಪಾರ್ಥ ನಾನು ಪೃಥಾದೇವಿಯ ಮಗ. ಅಲ್ಲಿ ನಿನ್ನ ತಾಯಿ ಕಾಯುತ್ತಾ ಇರಬಹುದು. ಒಬ್ಬ ತಾಯಿ ಹೆತ್ತ ಮಗನಲ್ವೇ ನೀನು. ನಿನ್ನ ಹೆಂಡತಿ ಮಕ್ಕಳು ಕಾಯುತ್ತಾ ಇರಬಹುದು, ನಿನ್ನ ಸಹೋದರರು ಕಾಯುತ್ತಾ ಇರುವರು. ನೀನು ವೀರ, ನಿನ್ನಿಂದ ಆ ಪ್ರದೇಶಕ್ಕೆ ಏನೋ ವಿಶೇಷವಾದ ಕಾರ್ಯ ಆಗುವುದಕ್ಕಿರಬಹುದು, ನಿನ್ನ ಸೇವೆ ಬೇಕಾಗಬಹುದು. ಅಂತಹ ನೀನು ವೃಥಾ ಇಲ್ಲಿ ಪ್ರಾಣ ಕಳೆದುಕೊಳ್ಳುವುದು ನನಗೆ ಸರಿ ತೋರುವುದಿಲ್ಲ. ನೀನು ಸಾಯಬೇಕು ಅಂತ ನಾನು ಕೂಡ ಬಯಸುವುದಿಲ್ಲ. ಅದರಿಂದ ನನಗೇನು ಲಾಭವಿಲ್ಲ, ಯಾವ ನಷ್ಟವೂ ಇಲ್ಲ. ಆದ್ದರಿಂದ ನಾನು ಹೇಳುವುದು, ಈ ಸಾಯುವ ಯೋಚನೆಯನ್ನು ಬಿಟ್ಟು ಹಿಂದೆ ಹೋಗು, ನಿನಗೆ ಹೋಗು. ನಾನು ಯಾರತ್ರ ಹೇಳುವುದಿಲ್ಲ. ಅರ್ಜುನ ಹೀಗೆ ಇಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಹೇಳುವ ಸಂದರ್ಭವೂ ಬರುವುದು ಬೇಡ. ಆದ ಕಾರಣ ಹಿಂದಿರುಗು, ನೀನು ಹಿಂದಿರುಗು. ಅಕ್ಕಟ ಅಕಟಕಟ ಏತಕಿವನಲೇ ಅಕ್ಕಟಕಟ ಏತಕಿವನಲೇ ಸೊಕ್ಕಿ ಬಂದವಾಗೈದೆ ನಿಲ್ದಿಲೇ ಮಕ್ಕಳಾಟಿಕೆ ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಹಕ್ಕಿದೆ ನದ ದಯವು ಮಾಡುವುದೇ ಸಾಕು ತನ್ನಯ ಬಾಳ್ವೆಗೆ ಪರೇ ಸಾಕು ತನ್ನಯ ಬಾಳ್ವೆಗೆ ಪರಿ ಕುಣೈಕ ಕಪಿಯೊಳು ಸೋತು ಮೈಸಿರೇ ಅಕಟಕಟ ಅಗಡ ಅಕ್ಕಟ ಅಕ್ಕಟಕ್ಕಟ ಅಂದರೆ ಒಂದೇ ಬಾರಿ ನಾನು ಅಕ್ಕಟ ಅಂತ ಹೇಳಿದರೆ ಸಾಲದು, ಎರಡೆರಡು ಬಾರಿ ಹೇಳುವಂಥ ಪರಿಸ್ಥಿತಿ ಈಗ ನನಗೆ ಬಂದಿದೆ.
ನನ್ನಷ್ಟಕ್ಕೆ ತೀರ್ಥಯಾತ್ರೆ ಮಾಡಿಕೊಂಡು ನಾನು ಇಲ್ಲಿಗೆ ಬಂದವ. ಬಂದು ಇವನಲ್ಲಿ ಯಾಕಾಗಿ ಮಾತನಾಡಿಸಿದೇನೋ ನಾನು. ನನಗೆ ಒಂದು ತಿಳಿದಂತಹ ಒಂದು ವಿದ್ಯೆಯನ್ನು ಉಪಯೋಗಿಸಿದ ಕಾರಣ ನನಗೆ ಸೂಕ್ಷ್ಮ ಜೀವಿಯಾದರೂ ನನ್ನ ಕಣ್ಣಿಗೆ ಬಿದ್ದದ್ದು. ಆ ಕಾರಣದಿಂದ ನಾನು ಅವನಲ್ಲಿ ಮಾತನಾಡಿಸಲಿಕ್ಕೆ ಹೊರಟದ್ದು. ಅವನ ಈ ಆಕಾರವನ್ನು ನೋಡಿ ನಾನು ಹನುಮ ಅಂತ ಹೇಳಿ ಒಪ್ಪಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ. ಹಾಗಾಗಿ ನಾನು ಮಾತನಾಡಲಿಕ್ಕೆ ಹೋದದ್ದು. ಹನುಮ, ನೀನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಮಾತು ಬೆಳೆದು ಬೆಳೆದು ಇಲ್ಲಿಯವರೆಗೆ ಬಂತಲ್ಲ. ಈಗ ಅವನ ಬಾಯಿಂದ ನಾನು ಏನೆಲ್ಲ ಕೇಳಬೇಕಾಗಿ ಬಂತು. ನಿನಗೆ ಮಡದಿ ಇರ್ಬೋದು, ತಾಯಿ ಇರ್ಬೋದು, ಕಾಯ್ತಾ ಇರ್ಬೋದು, ಹೋಗು, ಯಾರಲ್ಲಿ ನಾನು ಹೇಳುವುದಿಲ್ಲ, ನಿನ್ನ ಪ್ರಾಣವನ್ನು ನೀನು ಉಳಿಸಿಕೋ ಅಂತ. ಸಾಯ್ತೇನೆ ಅಂತ ಹೆದರುವವನ ಈ ವೀರ ಪರಾಕ್ರಮಿಯಾದ ಪಾರ್ಥ. ಹಂಗು ತೊರೆದು ಅದೆಷ್ಟು ಬಾರಿ ನಾವು ಏನೆಲ್ಲ ಕಾರ್ಯವನ್ನು ಮಾಡಿದ್ದೇವೆ. ಯಾಕಂದ್ರೆ ಆ ಕೇಶವನ ದಯೆ ನಮಗೆ ಇದೆ ಅಂತಲ್ವ. ಆದರೆ ಈ ಸಂದರ್ಭದಲ್ಲಿ ಸುರಪನ ಐರಾವತವನ್ನು ನಾನು ಭೂಮಿಗೆ ಇಳಿಸಿದ್ದೇನೆ ಅಂತ ಹೇಳುವ ಸಂದರ್ಭದಲ್ಲಿ ಅವನ ಅನುಗ್ರಹದಿಂದ ಅಂತ ನಾನು ಹೇಳಲಿಕ್ಕೆ ಮರೆತೇ ಹೋದೇನೋ ಅಂತ. ಕೆಲವೊಮ್ಮೆ ಹಾಗಾಗ್ತದೆ. ಅಭಿಮಾನ ಅಂತ ಹೇಳುವುದು ಇರ್ತದೆ ನಮಗೆ, ಆದರೆ ಅದು ದುರಭಿಮಾನ ಅಂತ ಆಗಬಾರದು. ನಾನು ಮಾತಿನ ಭರದಲ್ಲಿ ಅದನ್ನು ಇದನ್ನು ಹೇಳುತ್ತಾ ಹೋಗುವಾಗ ನಮಗೆ ಅವನು ಪ್ರತಿ ಬಾರಿ ರಾಮ ರಾಮ ಅಂತ ಹೇಳ್ತಾ ಇರುವಾಗ ನಾನು ನಮ್ಮ ಹಿಂದೆ ಕೃಷ್ಣನಿದ್ದಾನೆ, ನಮ್ಮ ಪಂಚಪಾಂಡವರ ರಕ್ಷಣೆಯನ್ನು ಮಾಡಲಿಕ್ಕೆ ಅವನಿದ್ದಾನೆ ಅಂತ ಹೇಳುವ ವಿಷಯವನ್ನು ಹೇಳಲಿಕ್ಕೆ ಮರೆತೇ ಹೋದೆನೋ ಅಂತ. ಹಾಗಾಗಿ ಆ ಹಕ್ಕಿದೇರನ ದಯೆ ನಮ್ಮ ಮೇಲೆ ಇಲ್ಲದೇ ಆಯಿತು ಅಂತ. ಇದು ಒಂದು ರೀತಿ ಮಕ್ಕಳಾಟಿಕೆ ಆಗಿ ಹೋಯಿತು. ಇವನಲ್ಲಿ ನಾನು ಮಾತನಾಡಿಸಿದ್ದು ಸಣ್ಣ ಮಕ್ಕಳ ಹಾಗೆ ಒಂದು ಪಂಥ ಮಾಡಿದ್ದು 3 ಬಾರಿ ಮಾಡ್ತೇನೆ ಅಂತ. ಇವನ ಎದುರು ನಾನೊಬ್ಬ ಸಣ್ಣ ಒಂದು ಕ್ಷುಲ್ಲಕ ವ್ಯಕ್ತಿಯಾಗಿ ಹೋದೆನಲ್ಲ. ನಾಳೆ ನಾನೀಗ ಮನೆಗೆ ಹೋದರೂ ಕೂಡ ಇವನು ಹೇಳಿ ಅವರಿಗೆ ಮುಖ ಆದರೂ ತೋರಿಸುವುದು ಹೇಗೆ? ಒಂದು ಕಪಿಯಲ್ಲಿ ಸೋತು ಬಂದೆಯಾ ಅಂತ ತಾಯಿ ಕೇಳಲಿಕ್ಕಿಲ್ವ? ನನ್ನ ಮಡದಿ ಪಾಂಚಾಲಿ ಹೀಗಳಿಯಲಿಕ್ಕಿಲ್ವ? ಅಣ್ಣ ತಮ್ಮಂದಿರಾದರೂ ಏನು ಹೇಳಿ ಯಾರು? ಈ ಯುಗದಲ್ಲೇ ಪರಾಕ್ರಮಿಯಾದಂತಹ ಪಾರ್ಥ ಒಂದು ಸಾಧಾರಣ ಒಂದು ಕಪಿಯಲ್ಲಿ ಸೋತು ಬಂದ ಅಂತ. ಇದೆಲ್ಲ ಬೇಕಿತ್ತು. ಇವ ಹೇಳ್ತಾ ಇದ್ದಾನೆ, ಹೋಗು ಪ್ರಾಣ ಉಳಿಸಿಕೋ ಅಂತ. ಇನ್ನು ಪ್ರಾಣ ಉಳಿಸಿಕೊಳ್ಬೇಕಾ ನನಗೆ? ಇವನ ಭಿಕ್ಷೆ ಅಂತ ಆಗಲಿಕ್ಕಿಲ್ವ ನಾನು ಪ್ರಾಣ ಉಳಿಸಿಕೊಂಡ್ರೆ? ಅದಲ್ಲದೆ ಆಡಿದ ಭಾಷೆಗೆ ನಾವು ತಪ್ಪುವವರ? ಆಡಿದ ಭಾಷೆಗೆ ತಪ್ಪುವುದು ಸಾಯುವುದು ಒಂದೇ. ಆದ ಕಾರಣ ಇನ್ನು ತಡ ಮಾಡುವುದಲ್ಲ, ನನ್ನ ಚಿತೆಯನ್ನು ನಾನೇ ಸಿದ್ಧಗೊಳಿಸಬೇಕು. ಹಾಗಾಗಿ ಇನ್ನು ಯೋಚನೆ ಮಾಡುವುದಲ್ಲ, ಚಿತೆಯನ್ನು ಸಿದ್ಧಗೊಳಿಸ್ತೇನೆ, ಅದಕ್ಕೆ ನನ್ನ ತನುವನ್ನು ಅರ್ಪಣೆ ಮಾಡ್ತೇನೆ, ಸಾಯ್ತೇನೆ. 3 ಬಾರಿಗೆ ಜರುಗದಿಂದ ಬೇರಿ ಸೇತುವನೆ ಸಕಲದರನು ವೀರ ಹನುಮನು ಮುರಿಯಲಿರಗಾಡುತ್ತ ಬಲುಗುಣನು. ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಚಿತೆಯನ್ನು ಸಿದ್ಧಗೊಳಿಸಿದ್ದೇನೆ. ಇನ್ನು ನನ್ನ ಪ್ರಾಣವನ್ನು 3 ಬಾರಿ ಇದಕ್ಕೆ ಪ್ರದಕ್ಷಿಣೆ ಬಂದು ಸಮರ್ಪಿಸುತ್ತೇನೆ. ಹಾರಿದ ಪೆನಗ್ನಿಯನೆನುದ ಮನಬಾರೆ ನಿನ್ನಿರೇ ವೃದ್ಧ ವಿಪ್ರಾಕಾರದಲ್ಲಿ ಹರಿ ಬಂದು ನುಡಿದ ಇದೇನೆಂದೆನು ತಾಗ. ಕಾಲಾಯ ತಸ್ಮಯೇ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತದೆ, ಹೌದಲ್ಲ? ಈ ಧರೆಯಲ್ಲಿ ಆಗಿ ಹೋದಂತಹ ಅರಸರನೇಕರು, ಕೆಲವರು ಅಧಿಕಾರ ಗದ್ದುಗೆಯ ಪ್ರಭಾವದಿಂದ ಅಧರ್ಮಿಗಳಾಗಿ ಮೆರೆದರು. ಧರೆಯಲ್ಲಿ ಅಧರ್ಮ ತಾಂಡವವಾಡಿದಾಗ ದೇವರೇ ಮಾನವನಾಗಿ ಬರಬೇಕಾಯಿತಲ್ಲ. ತ್ರೇತಾಯುಗದಲ್ಲಿ ರಾಮನಾಗಿ ಕಾಣಿಸಿಕೊಂಡೆ.
ಇದೀಗ ಕೃಷ್ಣಾವತಾರ. ವಸುದೇವನಾತ್ಮಭವನಾಗಿ ವಾಸುದೇವನಾಗಿ ಈ ಜಗತ್ತಿನಲ್ಲಿ ಕಾಣಿಸಿಕೊಂಡವನಿದ್ದೇನೆ. ಎಲ್ಲೆಲ್ಲಿ ಅಧರ್ಮದ ಗಿಡಗಳು ಮೊಳೆಯುವುದಕ್ಕೆ ಪ್ರಾರಂಭಿಸುತ್ತದೋ ಅದನ್ನು ಅಲ್ಲಿಯೇ ಚಿವುಟುವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಧರ್ಮ ಸ್ಥಾಪನೆಗಾಗಿ ಒಂದಷ್ಟು ಸಂಕಲ್ಪವನ್ನು ಮಾಡಿದವನಿದ್ದೇನೆ. ನನ್ನ ಸಂಕಲ್ಪದಂತೆ ಧನುಷ್ಕೋಟಿಯಲ್ಲಿಂದು ನನ್ನ ಭಕ್ತರಿರುವರ ಜೊತೆಯಲ್ಲಿ ಪಂಥವೊಂದು ಏರ್ಪಟ್ಟಿದೆ. ರಾಮದಾಸನಾದಂತಹ ಹನುಮಂತನಲ್ಲಿ ನನ್ನವನಾದಂತಹ ಅರ್ಜುನನು ಸೋತಿದ್ದಾನೆ. ಅರ್ಜುನನ ಸೋಲು ಅಂತ ಹೇಳಿದ್ರೆ ಅದು ನನ್ನ ಸೋಲು. ಮಮ ಪ್ರಾಣಾಹಿ ಪಾಂಡವಃ ಅಂತ ಆಡಿದವ ನಾನು. ಪಾಂಡವರು ನನ್ನ ಪಂಚಪ್ರಾಣಗಳು. ಅದರಲ್ಲಿಯೂ ಅರ್ಜುನ ನನ್ನ ಪ್ರಾಣವೇ ಹೌದು. ಪಾಂಡವಾನಾಂ ಧನಂಜಯೋಸ್ಮಿ ನಹಿ ಕಶ್ಚಿತ್ ಪ್ರಿಯತರಹ ಕುಂತಿ ಪುತ್ರಾರ್ಥ ಮಮಾರ್ಜುನ. ಈ ಪ್ರಪಂಚದಲ್ಲಿ ಅರ್ಜುನನಿಗಿಂತ ಪ್ರಿಯತರ ಆದವರು ನನಗೆ ಯಾರೂ ಇಲ್ಲ. ಹಾಗಿರುವಾಗ ಆತನನ್ನು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನನಗಿದೆ. ಮುಂದೆ ನಡೆಯುವಂತಹ ಧರ್ಮ ಸಂಗ್ರಾಮಕ್ಕೆ ಪಾಂಡವರೇ ನನ್ನ ಆಯುಧಗಳು. ಹಾಗಾದ್ರೆ ನಾನಲ್ಲಿ ಈಗ ಹೋಗಲೇಬೇಕು. ತಡ ಮಾಡಿದೆ ಅಂತಾದ್ರೆ ಕಾರ್ಯ ಹಾನಿಯಾಗುವುದಕ್ಕುಂಟು. ಹೇಗೆ ಹೋಗುವುದು? ಕೃಷ್ಣನಾಗಿ ಹೋದೆ ಅಂತಾದ್ರೆ ಹನುಮಂತ ನನ್ನನ್ನು ಒಪ್ಪುವುದಕ್ಕಿಲ್ಲ. ರಾಮನಾಗಿ ಕಾಣಿಸಿಕೊಂಡೆ ಅಂತಾದ್ರೆ ಅರ್ಜುನ ನನ್ನನ್ನು ಒಪ್ಪುವುದಕ್ಕಿಲ್ಲ. ಈರ್ವರೂ ನನ್ನನ್ನು ಒಪ್ಪಬೇಕು ಅಂತಾದ್ರೆ ಬಡ ವಿಪ್ರನಾಗಿಯೇ ಕಾಣಿಸಿಕೊಳ್ಳುತ್ತೇನೆ. ಹಾಗಾಗಿ ತಡ ಮಾಡುವುದಲ್ಲ, ಬಂದು ಸೇರಿದ್ದೇನೆ ರಾಮೇಶ್ವರಕ್ಕೆ. ಕಾಣುತ್ತಾ ಇದೆ, ದಗದಗನೆ ಹೊತ್ತಿ ಉರಿಯುತ್ತಾ ಇದೆ ಚಿತೆ. ಅರ್ಜುನ ಸುತ್ತು ಬರುತ್ತಾ ಇದ್ದಾನೆ. ನಿರ್ಲಿಪ್ತ ಭಾವದಿಂದ ಇದನ್ನು ನೋಡುತ್ತಾ ಇದ್ದಾನೆ ಮಾರುತಿ. ಹಾಗಾಗಿ ಆ ಕಡೆಗೆ ಸಾಗುತ್ತೇನಂತೆ. ಕೃಷ್ಣ ನಾರಾಯಣ ಮುಕುಂದ. ತಡಿ ಬಂದೆ. ಅಲ್ಲ, ನಿಮ್ಮ ಹಾಗೆ ನನಗೆ ಓಡಿ ಬರ್ಲಿಕ್ಕಾಗ್ತದ? ಆದ್ರೂ ಬೆಂಕಿ ಕಂಡಾಗ ಓಡಿ ಬಂದದ್ದು. ನಿಲ್ಲು ಪುಣ್ಯಾತ್ಮ, ಸ್ವಲ್ಪ ಉಸಿರು ಮೇಲೆ ಕೆಳಗೆ ಹೋಗುವುದನ್ನು ಸರಿ ಮಾಡಿಕೊಳ್ಳುತ್ತೆ. ಅಲ್ಲ, ಇಲ್ಲಿ ಪ್ರದಕ್ಷಿಣೆ ಬರುವಾಗ ನನಗೆ ಯಾರದು ಓಡಿಕೊಂಡು ಬರುವುದು ಅಂತ ಆಯ್ತು. ನಿಮ್ಮನ್ನು ಯಾರಾದ್ರೂ ಓಡಿಸಿಕೊಂಡು ಬಂದಿದ್ದಾರ? ನನ್ನನ್ನು ಓಡಿಸಿಕೊಂಡು ಬಂದದ್ದಲ್ಲ, ನಿನ್ನನ್ನು ಉಳಿಸಬೇಕು ಅಂತ ಓಡಿ ಬಂದದ್ದು ನಾನು. ದೂರದಲ್ಲಿ ಕುಳಿತಿದ್ದೆ, ಯಾರೋ ಇಬ್ಬರು ಮಾತನಾಡುವುದು ಕೇಳಿಸ್ತಾ ಇತ್ತು. ಯಾರೋ ಮಾತಾಡ್ತಾ ಇದ್ದಾರೆ, ನನಗೇನು ಕೆಲಸ ಅಂತ ಹೇಳಿ ಅಲ್ಲಿಯೇ ಕುಳಿತೆ. ಸ್ವಲ್ಪ ಹೊತ್ತು ನೋಡುವಾಗ ಹೊಗೆ ಕಾಣುತ್ತದೆ, ಮಂತ್ರವೂ ಕೇಳುತ್ತದೆ, ಕೃಷ್ಣ ಅಚ್ಯುತ ನಾರಾಯಣ ಅಂತ. ನಿಯಂತ್ರಕರು ನೀವ? ಹೊಗೆ ನಿಯಂತ್ರಕ ಅಲ್ಲ ನಾನು, ಆದ್ರೆ ಇಲ್ಲಿ ಹೊಗೆ ಹಾಕಬೇಕು ಅಂತ ಆದ್ರೆ ನನ್ನ ಗಮನಕ್ಕೆ ಬರುತ್ತದೆ ಅಂತ. ನನ್ನನ್ನು ಬಿಟ್ಟು ಇಲ್ಲಿ ಯಾರು ಹೊಗೆ ಹಾಕುವುದಿಲ್ಲ. ಎಲ್ಲೋ ಬೆಂಕಿ ಉಂಟು ಅಂತ ಯೋಚಿಸಿ ಬಂದದ್ದು. ಈಗ ನನ್ನನ್ನು ಉಳಿಸ್ಲಿಕ್ಕೆ ಬಂದದ್ದ ನೀವು? ಅಲ್ಲ, ಕಣ್ಣೆದುರಲ್ಲಿ ಒಬ್ಬ ಸಾಯ್ತಾನೆ ಅಂತ ಆದ್ರೆ ಉಳಿಸ್ಲೇಬೇಕಲ್ಲ ಅಂತ ಹಾಗೆ ಓಡಿ ಬಂದದ್ದು. ನಿಲ್ಲು ಅಂತ ಅಲ್ಲಿಂದಲೇ ಬೊಬ್ಬೆ ಹೊಡೆದಿದ್ದೇನೆ ನಾನು. ಅಲ್ಲ, ಸಾಯುವ ನಿರ್ಣಯ ಮಾಡಿದವರನ್ನು ಉಳಿಸ್ಲಿಕ್ಕೆ ಯಾರಿಗಾದ್ರು? ಅಲ್ಲ, ನಿರ್ಣಯ ನಿನ್ನದ ಅಂತ ಕೇಳುವುದು. ಸಾಯ್ತೇನೆ ಅಂತ ನಿರ್ಣಯ ನೀನು ಮಾಡಿದ್ರು. ನಾನೇ ನೀನು ಸಾಯಬೇಕು ಅಂತ ಸಂಕಲ್ಪ ಮಾಡುವವನ ಮೇಲೊಬ್ಬ ಇದ್ದಾನಲ್ಲ. ತಪ್ಪಿಸ್ಬೇಕಾದ್ರೆ ಅವನೇ ಬರಬೇಕು, ನಿಮಗೆ ಸಾಧ್ಯ ಉಂಟಾ? ಅಲ್ಲ, ನನ್ನ ಮೂಲಕ ಬರಬಾರ್ದು ಅಂತೇನಿಲ್ಲ ಅಲ್ಲ. ಈಗ ನೀವು ಬಂದದ್ದು ಹಾಗಲ್ಲ. ಈಗ ಯಾರು ನೀನು? ಜನ ಯಾರು ಅಂತ? ನಾನು ಜನ ಯಾರು ಅಂತಲ್ಲ, ನನ್ನನ್ನು ಚಂದ್ರವಂಶದವ ನಾನು ಅರ್ಜುನ ಅಂತ ಕರೀತಾರೆ. ಪಾಂಡವ ಚಕ್ರವರ್ತಿಯ ಕ್ಷೇತ್ರ ಜನ. ಹೌದು, ಮಧ್ಯಮ ಪಾಂಡವ. ನೀನೀಗ ಸಾಯ್ಲಿಕ್ಕೆ ಸುತ್ತು ಬರುದಾ? ಹೌದು. ಇವ ಯಾರು? ಇವ ಯಾರು ಅಂತ ಗೊತ್ತಿಲ್ವಾ? ಯಾರು? ನಿಮಗೆ ಪರಿಚಯ ಇಲ್ವಾ? ಅವ ಇಲ್ಲಿಯವನೇ ಅಂತೆ. ಇಲ್ಲಪ್ಪ, ನಾನು ನೋಡ್ಲಿಲ್ಲ ಇವನನ್ನು. ಇಲ್ಲಿವರೆಗೆ ನೋಡ್ಲಿಲ್ವಾ? ಇಲ್ಲ. ಆಶ್ಚರ್ಯ ಅದಲ್ಲ, ನೀನು ಸಾಯ್ಲಿಕ್ಕೆ ಸುತ್ತು ಬರ್ತಾ ಇದ್ದೆ, ಅವ ಮುಖ ತಿರುಗಿಸಿ ತಲೆಗೆ ಕೈಗೊಟ್ಟು ಆಚೆ ಕೂತಿದ್ದಾನಲ್ಲ. ಹೌದು, ಅವನಿಗೆ ನಾನು ಸಾಯುವುದನ್ನು ನೋಡ್ಬೇಕು, ಅದೇ ಕೆಲಸ. ಸ್ವಾಮಿ, ನಾನು ಹನುಮಂತ. ನಾನು ಆಗಲೇ ಹೇಳಿದ್ದ ಅವನಿಗೆ ಸಾಯುವುದು ಬೇಡ, ಊರಿಗೆ ಹಿಂದಿರುಗು ಅಂತ. ಆದ್ರೆ ಅವನದನ್ನು ಕೇಳಲಿಲ್ಲ. ನಾನು ಕ್ಷತ್ರಿಯನಿದ್ದೇನೆ ಅಂತ ಹೇಳಿದ. ಸಾಯುವುದೇ? ಹನುಮಂತ ಸಾಯ್ಲಿಕ್ಕೆ ಯಾರನ್ನಾದ್ರೂ ಬಿಡುತ್ತಾನ?
ಆದ್ರೆ ನೀನು ಇಲ್ಲಿ ನೋಡುವಾಗ ಅವನು ಸಾಯಲಿ ಅಂತ ನೀನು ನಿಂತ ಹಾಗೆ ಕಾಣ್ತದೆ ನನಗೆ. ನಾನು ಸಾಯ್ಲಿಂತ ಬಿಡುವುದಲ್ಲ, ಆ? ಅದು ನಮ್ಮೊಳಗೆ ಒಂದು ಪಂಥ ಆಗಿದೆ ಈಗ ಅದಕ್ಕನ್ನು ಇಲ್ಲಿಯ ವಿದ್ಯಮಾನಗಳನ್ನು ಗಮನಿಸುವಾಗ ನಿಮ್ಮೊಳಗೊಂದು ಪಂಥ ಆಗಿದೆ. ಹೌದು. ಏನಯ್ಯ ಏನಿದು ನಿಮ್ಮಲ್ಲಿ ಸಂವಾದ, ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಕಾರಿದ ಪೇಳಿ ನಿರೋಧವನಾರು ಮಾಡ್ಬರು ಮಾನವರೊಳ ಕಟಕಟ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ, ಸಾಕಯ್ಯ ತಡೆಯಿರಿ ನಾನು ಕೇಳಿ ಕೊಂಡ ಬೇನದ. ಒಬ್ಬಾತ ತ್ರೇತಾಯುಗದ ಮಹಾಪುರುಷ, ಹಾ ಇನ್ನೊಬ್ಬ ದ್ವಾಪರದವ. ಹ್ಮ್ ನಿಮ್ಮಿಬ್ಬರನ್ನು ಕಾಣುವಾಗ ಒಂದು ಕ್ಷಣ ಸಂತೋಷವಾದದ್ದು ಹೌದು. ಆದ್ರೆ ಇಲ್ಲಿಯ ವಿದ್ಯಮಾನಗಳನ್ನು ಗಮನಿಸುವಾಗ ನಿಮ್ಮೊಳಗೆ ಏನೋ ಒಂದು ಮಾತುಕತೆ ಆಗಿದೆ ಅನ್ನುವುದು ಸ್ಪಷ್ಟ. ಈಗ ಸಾಯ್ಲಿಕ್ಕೆ ಹೊರಟಿದ್ದಿ ನೀನು. ಒಬ್ಬಾತ ಯಾಕೆ ಸಾಯುವುದಕ್ಕೆ ತೀರ್ಮಾನವನ್ನು ಮಾಡುತ್ತಾನೆ ಅಂತಾದ್ರೆ, ಒಂದು ಅವನಿಗೆ ತೀರಿಸಲಾಗದಷ್ಟು ಸಾಲ ಇರಬೇಕು. ಪಾಂಡವ ಅಂತ ಹೇಳುತ್ತೀನಿ, ನಿನಗೆ ಸಾಲ ಅಂತೂ ಇರ್ಲಿಕ್ಕಿಲ್ಲ. ಗುಣಪಡಿಸಲಾಗದಂತ ರೋಗ ಏನಾದ್ರೂ ಉಂಟು ಹಾಗೂ ಕಾಣುವುದಿಲ್ಲ. ಚಿಂತೆಯಲ್ಲೂ ನೀನಿರುವ ಹಾಗೆ ಕಾಣುವುದಿಲ್ಲ ನನಗೆ. ಚಿಂತೆಯಲ್ಲೇನಿಲ್ಲ ಅಲ್ವಾ? ಹೌದು, ಈಗ ಸಾಯುವುದೇ ಚಿಂತೆ. ಸಾಯ್ಲಿಕ್ಕೆ ಆಗುವುದಿಲ್ಲ ಅಂತ ಈಗ ತಡ ಆಗ್ತದೆ ಅಂತ ಚಿಂತೆ. ಅಲ್ಲ ತಡ, ನಾನು ಬಂದಿದ್ದೇನೆ ಅಂತ ಆದ್ಮೇಲೆ ಸ್ವಲ್ಪ ತಡಿ, ಹಾಗಾಗಿ ಕೇಳ್ತಾ ಇದ್ದೇನೆ. ಇಬ್ಬರೂ ತಿಳಿದವರೇ, ಲೋಕಕ್ಕೆ ಬುದ್ಧಿ ಹೇಳುವವರು, ಲೋಕವೇ ನಿಮ್ಮನ್ನು ಆದರ್ಶವಾಗಿಟ್ಟುಕೊಂಡಿದೆ. ಹಾಗಿರುವಾಗ ನಿಮ್ಮೊಳಗೆ ಏನೋ ಒಂದು ಮಾತುಕತೆ ಆಗಿ ಈ ಹಂತಕ್ಕೆ ಬಂದು ತಲುಪಿದೆ ಅನ್ನುವುದು ಸ್ಪಷ್ಟ ತಾನೆ? ಹೌದು. ಹಾಗಾಗಿ ಕೇಳ್ತಾ ಇದ್ದೇನೆ. ನೀವು ಮಾತನಾಡಿಸ್ತಾ ನಮ್ಮ ಸಮಯ ಸ್ವಲ್ಪ ವ್ಯಯ ಮಾಡ್ತಾ ಇದ್ದೀರಾ? ಇಲ್ಲ, ನೀನು ಹಾಗೇನು ವ್ಯಯ ಮಾಡುದಿಲ್ಲ. ಈಗ ಹೇಳು, ಆರಿ ಹೋದ್ರೆ ಅದು ಆರುವ ಬೆಂಕಿ ಅಲ್ಲ ಅಂತ ನನಗೆ ಖಂಡಿತ ಗೊತ್ತಿದೆ, ಅಷ್ಟು ಗೊತ್ತಾಗುತ್ತದೆ ನನಗೆ. ಹಾಗಾಗಿ ಅಲ್ಲ, ನಾನೀಗ ಹಾರ್ಲಿಕ್ಕೆ ತಡ ಮಾಡಿದ್ರೆ ಇವನು ಯೋಚನೆ ಮಾಡಿಯಾನು, ಇವನಿಗೆ ಒಬ್ಬ ಬಂದು ಈಗ ಹಾರ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ಇಲ್ಲ, ಹಾಗೆ ಯೋಚನೆ ಮಾಡುವವ ಹನುಮಂತ ಅಲ್ಲ ಅಂತ ನಾನು ಯೋಚಿಸಿದ್ದೇನೆ. ಏನಾಗಿದೆ ಅಂತ ಹೇಳಬೇಕು. ಈಗ ಏನಾಗಿದೆ ಅಂತ ಹೇಳಿ ಹನುಮಂತ, ವಿಷಯ ಅವರಲ್ಲಿ ಹೇಳಲಿಕ್ಕೆ ನಿನ್ನ ಒಪ್ಪಿಗೆ ಇದೆ ಅಲ್ಲ? ಹೇಳ್ಬೋದಾ? ಆಗಲಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇನೆ, ಏನು ನಾನು ಹೆಚ್ಚು ಸೇರಿಸ್ಲಿಕ್ಕೆ ಹೋಗುವುದಿಲ್ಲ. ಅಷ್ಟೇ ಹೇಳಿದ್ರೆ ಸಾಕು. ಸ್ವಾಮಿ, ಒಂದು ಸಣ್ಣದಾಗಿ ನಿಮ್ಮಲ್ಲಿ ಹೇಳಪ್ಪ, ಕೇಳಬೇಕು. ಎಂದು ಕಪಟ ವಿಪ್ರ ನುಡಿಯಲು ಕೇಳುತ್ತಲ ಸಂಕೃಂದ ನಾಥಜ ನುಡಿದ ನವನುಳೋ ಬಂಧಿಸಿದೆ ಮುವೇಳೆ ಕೂರ್ಗಣೆಯಿಂದ ಸೇತುವನದನು ಮುರಿದರೆ ಕುಂದದಗ್ನಿಯ ಪೊಕ್ಕಪೆನು ನಾನೆಂದು ಕಪಿವರನ ಕೈಯಲಿ ಸ್ವಾಮಿ. ಅರ್ಜುನ, ಈಗ ಮಾತನಾಡ್ತಾ ನಿಮಗೊಂದು ನಮಸ್ಕಾರ ಮಾಡಲಿಕ್ಕೆ ಮರ್ತೋಗಿದೆ ಅಲ್ಲ? ನಿಮ್ಮ ಕಾಲು ಹಿಡಿದು ಒಂದು ನಮಸ್ಕಾರ ಮಾಡ್ತೇನೆ ಮೊದಲು. ದೀರ್ಘಾಯುಷ್ಮಾನುಭವ. ಅಯ್ಯೋ, ಅಲ್ಲ, ಸಾಯ್ಲಿಕ್ಕೆ ಹೊರಟವನಿಗೆ ಒಂದು ದೀರ್ಘಾಯುಷ್ಯದ ಒಂದು ವರ ಕೊಟ್ರಲ್ಲ. ಆದ್ರೆ ಇದೇ ಈ ಬ್ರಾಹ್ಮಣರ ಮನಸ್ಸು ಅಂತ ಹೇಳುವುದು. ಯಾರಿಗೆ ವರ ಕೊಡುವುದಿದ್ರು ಹೇಳುವುದು. ಹೌದು, ಇಂತಹ ಬ್ರಾಹ್ಮಣರ ರಕ್ಷಣೆಗಾಗಿಯೇ ನಾನು ಹೊರಟದ್ದು. ಈ ತೀರ್ಥಯಾತ್ರೆಯೂ ಹಾಗೆ. ಬ್ರಾಹ್ಮಣರು ನಾವು ಇರುವಾಗ ಬಂದು ಹೇಳಿದ್ರು, ನಮ್ಮ ಅಗ್ರಹಾರಕ್ಕೆ ಕಳ್ಳರ ಬಾಧೆಯಾಗಿದೆ, ಆ ಕಳ್ಳರನ್ನು ಶಿಕ್ಷಿಸಿ ಒಂದು ರಕ್ಷಣೆಯನ್ನು ಕೊಡಬೇಕು ನಮಗೆ ಅಂತ. ನಮಗಾಗ ನಿಜವಾಗಿ ಆದದ್ದು, ಬ್ರಾಹ್ಮಣರು ಯಾವಾಗಲೂ ಅರ್ಥ ಸಂಪಾದನೆಗೆ ಹೊರಡಬಾರ್ದು,
ಹ್ಮ್ ಅವರ ರಕ್ಷಣೆಗೆ ಬಡತನವೇ ಶ್ರೇಷ್ಠ ಅಂತ. ಹ್ಮ್ ಆದರೆ ನಮ್ಮಲ್ಲಿದ್ದದ್ದು ಬಡ ಬ್ರಾಹ್ಮಣರೇ, ಅಲ್ಲಿಗೂ ಕಳ್ಳರು ಬಂದ್ರಲ್ಲ. ಅಲ್ಲಿಗೂ ಬಂದರು ಅಂತ. ಹ. ಹಾಗಾಗಿ ಅವರ ರಕ್ಷಣೆ ಮಾಡುವಾಗ ನಮ್ಮಲ್ಲಿ ಒಂದು ವಿಧಿ ಇತ್ತು. ಯಾಕಂದರೆ ನಮಗೆ ಹಿಂದೆ ನಾರದರು ಬಂದು ಒಂದು ಹೇಳಿದ್ರು, ನಿಮ್ಮ ಮಡದಿಯ ಜೊತೆ ನಮಗೆ ಒಬ್ಬಳು ಹೆಂಡತಿ, 5 ಜನರಿಗೆ ಪಾಂಡವರು. ಪಾಂಚಾಲಿ. ಪಾಂಚಾಲಿ, ಹೌದು. ನಿನ್ನ ಮದುವೆಗೆ ನಾನು ಬಂದಿದ್ದೇನೆ ಅಂತ. ಹೌದಾ? ನೀವು ನಮ್ಮ ವೇಷ ಹಾಕಿದ್ದದಲ್ಲ ಬ್ರಾಹ್ಮಣರದ್ದು. ಹಾ, ಹೌದು ಮತ್ತೆ ಯಾರಿಗೂ ಆಗ್ಲಿಲ್ಲ ಅಂತ ಆಗುವಾಗ ನೀನು ಎದ್ದು ಹೋದದ್ದು. ಹೌದು, ನೋಡಿದ್ರ? ಹಾ, ಎಲ್ಲ ನಮ್ಮ ಪಂಗಡದಲ್ಲೆಲ್ಲ ಬೊಬ್ಬೆ ನಮ್ಮ ಬ್ರಾಹ್ಮಣ ಒಬ್ಬ ಮೀನು ಹೊಡ್ದ ಅಂತ. ಅಲ್ಲ, ಮೀನು ಹೊಡೆದದ್ದು ಹೌದು, ಹೊಡೆದದ್ದು ಚಿನ್ನದ ಮೀನಲ್ವಾ? ಚಿನ್ನದ ಮೀನು ಹೌದಪ್ಪ, ಮತ್ತೆ ನೀನು ಕ್ಷತ್ರಿಯ ಅಂತ ಗೊತ್ತಾಯ್ತು. ಹೌದು, ಅದಕ್ಕೆ ಪಂಚರತ್ನದ ಒಂದು ಮಿನುಗುವ ಕಣ್ಣು ಇತ್ತು, ಹ, ಹ. ಅದಕ್ಕೆ ಒಂದು 5 ಬಾಣಗಳ ಕಟ್ಟು. ನೋಡಿದ್ದೇನಪ್ಪ. ಇದನ್ನು ಒಟ್ಟಿಗೆ ಪ್ರಯೋಗಿಸುವವರು ಯಾರು ಅಂತ ಅಲ್ವಾ? ಯಾರಿಗೂ ಆಗದ ಸಂದರ್ಭದಲ್ಲಿ ನಾನು ಅಲ್ಲಿ ಎದ್ದದ್ದು. ಹ, ಅಲ್ಲಿರುವ ಬ್ರಾಹ್ಮಣರು ನಮ್ಮೊಂದಿಗೆ ಕೊನೆಗೆ ಹೋರಾಡ್ಲಿಕ್ಕೂ ಬಂದಿದ್ದಾರೆ ಅಂತ. ಹ. ಯಾವ ಸಂದರ್ಭದಲ್ಲೂ ಬ್ರಾಹ್ಮಣರು ಹ್ಮ್ ಬಿಟ್ಟು ಕೊಡುವುದಿಲ್ಲ, ಕಪಟ ಅವರಲ್ಲಿ ಇಲ್ಲ. ಇಲ್ಲ. ಈಗ ಬ್ರಾಹ್ಮಣ ವೇಷ ಹಾಕಿದ ಮೇಲೂ ನಮ್ಮಲ್ಲಿ ಕಪಟ ಇರಲಿಲ್ಲ, ನಾವು ಅಲ್ಲಿ ಬ್ರಾಹ್ಮಣ ವೇಷ ಹಾಕಿಯೇ ಇದ್ದದ್ದಲ್ಲ. ಹ, ಹಾಗೆ ಬ್ರಾಹ್ಮಣ ವೇಷ ಹಾಕಿ ಅಷ್ಟೆಲ್ಲ ಮಾಡಿದ್ದು. ಹ. ಈಗ ಬ್ರಾಹ್ಮಣರ ರಕ್ಷಣೆಗಾಗಿಯೇ ಹೊರಟು ಒಂದು ಸಿಕ್ಕಿದ್ದು ಈಗ ಬ್ರಾಹ್ಮಣರೇ ಅಲ್ಲ ನಮಗೆ. ಹ, ಇಷ್ಟು ಪ್ರಾಯದ ಒಂದು ಮುದುಕ ಬಂದು ಇಷ್ಟೆಲ್ಲ ಕೇಳುವಾಗ ನನಗೆ ಹೇಳದೇ ಇರ್ಲಿಕ್ಕಾಗ್ತದೆ. ಹ. ಹಾಗಾಗಿ ನಮಗೆ ಅಲ್ಲಿ ಹ್ಮ್ ಒಂದು ನಾರದರು ಹೇಳಿದ ರೀತಿಯಲ್ಲಿ ಹ. ನಮಗೆ ಒಬ್ಬರು 5 ಜನರು 1 ವರ್ಷ ಸಂಸಾರವನ್ನು ಮಾಡುದು ಮಡದಿಯೊಂದಿಗೆ ಅಂತ. ಹ. ಅದು ತಪ್ಪಿದ್ರೆ ಒಬ್ಬರ ಏಕಾಂತಕ್ಕೆ ಒಬ್ಬರು ಭಂಗವನ್ನು ಒಡ್ಡಿದ್ರೆ ಹ. ಯಾತ್ರೆಗೆ ಅಂತ ಹೇಳುವಂತ ಒಂದು ವಿಧಿ. ಹ, ಹ. ಹಾಗೆ ಒಂದು ನಿಶ್ಚಿತ ನಿಯಮವನ್ನು ಸದುದ್ದೇಶಕ್ಕಾಗಿ ಮೀರಿದ್ದಕ್ಕಾಗಿ ಹೀಗಿರುವ ಒಂದು ತೀರ್ಥಯಾತ್ರೆಗೆ ಹೊರಟು ಬಂದವ ನಾನು. ಹ. ಹಲವಾರು ಪ್ರದೇಶಕ್ಕೆ ಬಂದು ಎಲ್ಲವೂ ಆಯಿತು, ಕೊನೆಗೆ ಬಂದದ್ದು ಇಲ್ಲಿಗೆ ಈಗ ರಾಮೇಶ್ವರಕ್ಕೆ. ಹೌದು. ಹ. ಇನ್ನು ಕೆಲವು ಕಡೆ ಉಂಟು ಹೋಗ್ಲಿಕ್ಕೆ, ಆದ್ರೆ ಅದರ ಮೊದಲೇ ನಾನೇ ಹೋಗುವ ಯೋಚನೆ ಇಲ್ಲಿ ಅದನ್ನು ಆಗ್ತಾ ಇದೆ. ಬಿಟ್ಟು ಮಾತಾಡಪ್ಪ, ಹೋಗುದು ನೋಡುವ. ಆಗಲಿ. ಹ. ಇಲ್ಲಿಗೆ ಬಂದು ಈಗ ಇಂತಹ ಒಂದು ಸಂದರ್ಭ ಬಂತು. ಹ್ಮ್ ಬಂದಾಗುವಾಗ ಇವನನ್ನು ಕಂಡೆ. ಹ. ಇಷ್ಟು ಇರಲಿಲ್ಲ ಆಗ, ಹ. ಬರೀ ಒಂದು ಜುಣುಗು. ನಿಮಗೆ ನೋಡಿದ್ರೆ ನಾನು ಸರಿಯಾಗಿ ಹೇಳಬೇಕು ಅಂತ ಇದ್ರೆ ಹ. ಉಪ್ಪಿನಲ್ಲಿ ಹಾಕಿದ ಒಂದು ಮಾವಿನ ಮಿಡಿ, ಆ, ಎಲ್ಲ ಉಪ್ಪನ್ನು ಹೀರಿಕೊಂಡು. ಅದಕ್ಕೆ ಯಾವ ನಮಗೆ ಕಾಣ್ಲಿಲ್ಲ. ಹೌದು, ಯಾರಿಗೂ ಕಾಣಲಿಲ್ಲ, ನನಗೆ ಕಂಡದ್ದು ಯಾಕೆ ಅಂತ ಹೇಳಿದ್ರೆ ಅಂಗಾರಪರ್ಣನೆನ್ನುವ ಒಂದು ಕೇಚರನಿಂದ ಒಂದು ಚಾಕ್ಷುಷಿ ವಿದ್ಯೆಯನ್ನು ನಾನು ಕೇಳಿದ್ದೇನೆ, ಸುದ್ದಿ ಎಲ್ಲ ಆಗಿದೆ. ಅದು ಕೂಡ ಅದೇ ಸಂದರ್ಭದಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಹೋಗುವಂತ ಸಂದರ್ಭದಲ್ಲೇ ದಾರಿಯಲ್ಲಿ ಆದ ಹ. ಅವನೊಂದಿಗೆ ಒಂದು ಹೋರಾಟ ಆಗಿ ನಮಗೆ ಅವನಿಂದ ಒಂದು ಅನುಗ್ರಹ ಆಯಿತು. ಹ್ಮ್ ಈ ಒಂದು ವಿದ್ಯೆ ಇದ್ದ ಕಾರಣ ನನ್ನ ಕಣ್ಣಿಗೆ ಅವನು ಬಿದ್ದ. ಹ. ಹಾಗೆ ಆ ಸಂದರ್ಭದಲ್ಲಿ ಇವನಲ್ಲಿ ಮಾತನಾಡುವಾಗ ನಾನು ಹನುಮ ಅಂತ ಹೇಳಿದೆ. ಹೇಳ್ಬೇಕಲ್ಲ, ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ಇಷ್ಟಾದ್ರೂ ಇದ್ದಾನೆ, ಆಗ ಏನೂ ಇಲ್ಲ. ನಾನೀಗ ಹೇಳಿದೆಲ್ಲ ಆ ಮಾವಿನ ಮಿಡಿ ಅಂತ ಅಷ್ಟೇ ಇದ್ದದ್ದು. ಚಲನವಲನ ನೋಡಿದ್ರೆ ಬರೇ ಎರೆಹುಳ. ಹಾಗಿರುವಾಗ ಒಂದು ಹನುಮ ಅಂತ ಹೇಳಿದ್ರೆ, ನಾಳೆ ನಾನು ಹೋಗಿ ಎಲ್ಲಿಯಾದ್ರೂ ಹೋದಾಗ ಊರಿನಲ್ಲಿ ನೀನು ಕೇಳ್ತಾರೆ, ತೀರ್ಥಯಾತ್ರೆಗೆ ಹೋಗಿದ್ದಿ, ಏನು ನೋಡಿ ಬಂದಿ ಅಂತ. ನಾನು ನೋಡಿ ಬಂದೆ ಹನುಮನನ್ನು ಅಂತ. ಹೇಗಿದ್ದಾವ ಅಂತ. ಅವ ಒಂದು ಕೈಕಾಲು ಮುರುಟಿ ಒಳಗೆ ಎಳೆದುಕೊಂಡು ಒಂದು ಸಣ್ಣ ಜುಣುಗಿನ ಹಾಗೆ ಇದ್ದ ಅಂತ ಹೇಳಿದ್ರೆ ಅವರೆಲ್ಲ ಎಂತ ಈ ಸುಳ್ಳು ಹೇಳ್ತಾ ಇದ್ದೆ, ನಿನ್ನನ್ನು ಯಾರೋ ಮಂಗ ಮಾಡಿದ್ದಾರೆ ಅಂತ ಹೇಳಲಿಕ್ಕಿಲ್ವಾ. ಹಾಗಾಗಿ ನಾನು ಒಪ್ಪಲಿಲ್ಲ ಅಷ್ಟು ಸುಲಭದಲ್ಲಿ. ಹನುಮ ನೀನೆಂಬೆ, ನಿನ್ನ ತನುವ ನೋಡಿದರೆ ಬಡ ಜುಣುಗಿನಂತಿರ್ಪೆ. ಅದಕ್ಕೆ ಅವನು ಹೇಳಿದಲ್ಲ, ಉತ್ತರ ಕೊಟ್ಟ. ಏನ್ ಹೇಳಿದ? ಅವನು ಹೇಳಿದ, ಇದೆಲ್ಲ ಆದದ್ದು ನಾನು ಪರ್ವತವನ್ನೆಲ್ಲ ಕಾಳಿ ಪರ್ವತವ ಹೊತ್ತು ಕಲ್ಮರಂಗಳ ನನ್ನ ಶರೀರ ಹೀಗಾಗಿದೆ ಅಂತ ಹೇಳಿರ್ಬೋದಪ್ಪ ಆ ಕಾಲದಲ್ಲಿ. ಯಾಕೆ ಹೊರಬೇಕು? ಪರ್ವತವನ್ನೆಲ್ಲ ಹೊತ್ತು ನಿಮ್ಮ ಶರೀರ ಹೀಗೆ ಆಗಿದೆ ಅಂತ ಹೇಳಿದ್ರೆ ಹೊರುವ ಅಗತ್ಯವೇ ಇಲ್ಲ. ಎಲ್ಲವೂ ಶರದ ಮೂಲಕ ಆಗ್ತದೆ. ನಮ್ಮಂತ ಕ್ಷತ್ರಿಯರು ಮಾಡ್ತಾರೆ, ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ. ಶರದ ಮೂಲಕ ಸೇತುವೆ ನಿರ್ಮಾಣ ಮಾಡಬಹುದಿತ್ತಲ್ಲ, ರಾಮನಿಗೆ ಯಾಕೆ ಆಗ್ಲಿಲ್ಲ? ಅದು ರಾಮ ಮನಸ್ಸು ಮಾಡ್ತಿದ್ದ. ಒಂದು ವೇಳೆ ನಾನು ರಾಮನ ಸ್ಥಾನದಲ್ಲಿದ್ರೆ ನಾನು ಮಾಡ್ತಿದ್ದೆ ಅಂತ. ನೀನು ಅರ್ಜುನ ಮಾಡದೆ ಮತ್ತೆ ನಾನು ಮಾಡ್ತೇನೆ ಅಂತ ಹೇಳುವಾಗ ಅವ ಹೇಳಿದ, ನೀನು ಮಾಡಿದ್ರೆ ಅದನ್ನು ನೋಡಿದ ಕ್ಷಣದಲ್ಲಿ ನಾನು ಅದನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳಿದೆ. ರಾಮ ಸೇತುವೆಗೆ ವಿರುದ್ಧವಾಗಿ ಒಂದು ಸೇತುವೆ ಮಾಡ್ತಿ ಅಂತ ಹೇಳಿದ್ರೆ ಹನುಮಂತ ಕೇಳ್ತಾನ? ಅವನೇ ನನಗೆ ಪ್ರಚೋದನೆ ಕೊಟ್ಟ ಹಾಗೆ ಆಗ್ಲಿಲ್ವ ಅಷ್ಟು ಹೇಳಿದಾಗ. ನೀನು ಮಾಡಿದ್ರೆ ನಾನು ಮುರಿತೇನೆ ಅಂತ ಹೇಳುವಾಗ ಒಂದು ಯುವಕನಾದ ನನಗೆ, ಒಂದು ಪ್ರಾಯದವನು ಇವನೇ ಹೇಳಿದ್ರೆ ನನ್ನ ಒಂದು ರಕ್ತದ ಗುಣ ಶಾಸ್ತ್ರ ಜಾಗೃತವಾಯಿತು. ರಕ್ತದ ಗುಣ ಅಲ್ವ ಅದು ನಮ್ಮ. ನಾನು ಕಟ್ಟಿ ತೀರ್ತೇನೆ ಅಂತ ಹೇಳಿದೆ. ಕಟ್ಟುವಾಗ ಮತ್ತೆ ಏನಿದ್ರು ನಮ್ಮದು 3 ಬಾರಿ
ತ್ರಿಕರಣ. ಹಾ 3 ಬಾರಿ ನಾನು ಸೇತುವನ್ನು ಬಲಿಯುತ್ತೇನೆ. ನಾನು ಶ್ರೀರಾಮನನ್ನು ನೆನಪು ಮಾಡಿ 3 ಬಾರಿ ಯುದ್ಧಂಸ ಮಾಡಿದೆ. ಅದರ ಮೊದಲೇ ನಮ್ಮಲ್ಲಿ ಪ್ರತಿಜ್ಞೆ ಆದದ್ದು. 3 ಬಾರಿ ನಾನು ಕಟ್ಟಿದ್ದನ್ನು ನೀನು ಮುರಿದ್ರೆ ನಾನು ಅಗ್ನಿಗೆ ಹಾರಿ ನನ್ನ ಪ್ರಾಣವನ್ನು ಸಮರ್ಪಿಸ್ತೇನೆ. ಹೌದು. ಅವ ಹೇಳಿದ ನಾನು ಅರ್ಜುನ ದಾಸನಾಗ್ತೇನೆ ರಾಮದಾಸನನ್ನು ಬಿಟ್ಟು ಅಂತ ಹೇಳಿ ಹೆಸರು ಬದಲಾವಣೆ. ಹೀಗೊಂದು ಆಯ್ತಲ್ಲ ನಮ್ಮೊಳಗೆ. ಈಗ ಹಾಗಾಗಿ ನಾನೀಗ ಅದೇ ಮಾಡ್ತಾ ಇರುವುದಿಲ್ಲ. ಪ್ರದಕ್ಷಿಣೆ ಅಗ್ನಿ ಪ್ರವೇಶ ಮಾಡಿ ಒಂದು ಹೊರಟಿದ್ದಾನೆ. ಒಂದು ಸುತ್ತು ಕಮ್ಮಿ ಆಗಿತ್ತು. ಈಗ ನಿನಗೆ ಒಂದು ಸುತ್ತು ಕಡಿಮೆ ಆಗಿದೆ ಅಲ್ಲ? ಅದೇ ಅದೇ ಹೌದು. ನೀವು ಒಂದು ಸುತ್ತು ಬೇಡ ಅಂತ ನಾನು ಹೇಳಿದ್ದು, ಬೇಡ ನೀನು ಮನೆಗೆ ಹೋಗು. ಈಗ ಇದು ನಿಮ್ಮ ಕತೆ ಅಲ್ಲ? ಹಾ ಬಹಳ ಚಂದ ಇದೆ. ಚಂದವಾ ತಿನ್ನೆ ನಾನು ಸಿರಲಿ ನಿಮ್ಮಯ ಶೌರ್ಯದಂತವನ್ನು ನೋಡಬೇಕಿಲ್ಲೇ ಬಂಧಿಸಿದೆ ಗಡಮು ಬೇಚರ ಮುಖದಿಂದ ಸೇದುವ ನೀನಿದನು ಬಲ್ಪಿಂದಲಿ ಕಪಿವರ್ಯ ಮುರಿದರೆ ಕುಂದದ ಅಗ್ನಿಯ ಕಾಯುವುದು ಚಿತವೇ ಚಂದವಾಯಿತು ಇನ್ನೇ ನಾನು ಸೇರಲಿ. ಏನು ಹೇಳಯ್ಯ? ನನ್ನ ಜನ್ಮ ಪಾವನ ಆಯ್ತು. ಎಂತದು? ಮಹಾಪುರುಷರು ಅಂತ ಆಗ ಆಡಿದ್ದು ನಾನೀಗ ನಿಮ್ಮಿರುವರನ್ನು. ಸಾಯುದು ನೋಡಿ ಜನ್ಮ ಪಾವನ. ಹಾಗಲ್ಲ, ಹಾ ನಿಮ್ಮ ಹೆಸರೇ ದೊಡ್ಡ ದೊಡ್ಡದಾ ಅಂತ. ಹಾ ತಲೆಯಲ್ಲಿ ಏನು ಇಲ್ಲ ಅಂತ ಕಾಣ್ತದೆ. ನಮ್ಮಿಬ್ಬರದ್ದ? ಹೌದು. ಹಾ ನಿನ್ನ ತಲೆಯಲ್ಲಿ ಜಾಗ ಉಂಟು ಅಂತ ಆ ಕಿರೀಟ ಇಟ್ಟದ್ದ. ಹ್ಮ್ ಒಳಗೆ ಏನು ಇಲ್ಲ ಅಂತ ಕಾಣ್ತದೆ. ಹಾ ಹಾ ನೀನು 3 ಬಾರಿ ಕಟ್ಟುತ್ತೇನೆ ಅಂತ ಹೇಳಿದ್ಯಂತೆ. ನಾನು ಅದನ್ನು ಮೆಟ್ಟಿ ಮುರಿಯುತ್ತೇನೆ. ಮುರಿದ್ರೆ ನಾನು ಹಾರಿ ಸಾಯ್ತೇನೆ. ಹೌದು. ಬಹಳ ತಿಳಿದವರಿಬ್ರು. ನಿಮ್ಮನ್ನು ಆದರ್ಶವಾಗಿಟ್ಟುಕೊಂಡಂತಹ ಪ್ರಪಂಚದ ಜನಸಮೂಹ ಬಹಳಷ್ಟಿದೆ. ನೀವು ಇಂಥದ್ದನ್ನೊಂದು ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಪ್ರಶಸ್ತಿ ಕೊಡ್ತಾರೆ ನಿಮಗೆ. ಹೌದು, ಒಳ್ಳೇದೆಲ್ಲ ಮಾಡುವಾಗ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಈಗ ಇದಕ್ಕೆಂತ ಪ್ರಶಸ್ತಿ ಸಿಗ್ತದೆ? ಇಂಥದ್ದು ಮಾಡಿದ್ರೆ ಪ್ರಶಸ್ತಿ ಬರ್ತದೆ ನಿನಗೆ. ಹೌದು, ಉಳಿಬೇಕಲ್ಲ ನಾವು. ಅಲ್ಲಯ್ಯ, ಹನುಮಂತ ಈಗ ಇವ ಸಾಯ್ತೇನೆ ಅಂತ ಹೊರಟಿದ್ದಾನೆ. ಸತ್ತ ಅಂತಲೇ ಇಟ್ಟುಕೊಳ್ಳೋಣ. ಅವನಿಗೆ ಸಂಸಾರ ಇಲ್ವಾ ನಿನ್ನ ಹಾಗೆ? ಅವನ ಕುಟುಂಬದವರು ನಾಳೆ ಹುಡುಕಿಕೊಂಡು ಬರುವುದಿಲ್ವಾ? ಅರ್ಜುನ ಎಲ್ಲಿ ಹೋಗಿದ್ದಾನೆ ಅಂತ. ಆಗ ನೀನು ಈ ಕಥೆಯನ್ನೆಲ್ಲ ಹೇಳುದ ಹೀಗೀಗೆ ಆಯಿತು ಅಂತ ನಂಬುತ್ತಾರ ಯಾರಾದ್ರೂ? ಈಗ ಅವನು ಕಟ್ಟಿದ ಸೇತುವೆ ಎಲ್ಲಿಂಟು? ನೀನು ಮುರ್ದಾಕಿ ಆಗಿದೆ, ಅದರ ಅವಶೇಷವಾದ್ರೂ ಉಂಟ? ಹೌದು. ಈಗ ಅರ್ಜುನನಿಗೆ ಹೀಗಾಗಿದೆ ಅಂತ ಯಾರಾದ್ರೂ ಹೇಳಬೇಕಲ್ಲ? ಹೌದು, ಲೋಕಕ್ಕೆ ಗೊತ್ತಾಗಬೇಕು, ಜನಸಾಮಾನ್ಯ ಅಲ್ಲವ. ಹೇಳುವುದಕ್ಕೆ ಯಾರು ಇಲ್ಲ, ನಾವಿಬ್ರು. ಅವನು ಮಾಡಿದ್ದು, ನಾನು ಮುರಿದದ್ದು. ಸಮಸ್ಯೆ ಆದದ್ದು ಅದೇ, ನೀವಿಬ್ಬರೇ ಇದ್ದದ್ದೇ ಸಮಸ್ಯೆ ಅಂತ ಹೇಳುದು ನಾನು. ಈಗ ನಿಮಗೆ ಹೇಳಲಿಕ್ಕಾದ್ರೂ ನಾನಿದ್ದೇನೆ, ಇನ್ನು ಉಳಿದವರಿಗೆ ಹೇಳಲಿಕ್ಕೆ ನಾನು ಇಲ್ಲಲ್ಲ. ಹೌದು, ನನಗೆ ಹೇಳಲಿಕ್ಕೆ ನೀವಿದ್ದೀರಿ, ಹಾಗಂತ ನಾನು ಹೇಳಿಕೊಂಡು ಬರುದಿಲ್ಲ. ಯಾಕೆ? ನಾನು ನೋಡಿದ್ದೇನ ನೀವು ಮಾಡಿದ್ದನ್ನು? ನಾನು ನೋಡ್ಲಿಲ್ಲ. ಈಗ ನೀವು ಹೇಳಿದ್ದನ್ನೇ ನಾನು ಕೇಳಿದ್ದು, ಆದ್ರೂ ನಾನು ನಂಬಿದ್ದೇನಾ ಇಲ್ವಾ ಅನ್ನೋದು ನನಗೆ ಬಿಟ್ಟದ್ದು. ಈಗ ಸ್ಪರ್ಧೆಯೋ ಅದೇ ಕಣ್ಣಾರೆ ನೋಡಿದ್ರೂ ಪರಾಂಬರಿಸಬೇಕು ಅಂತ ಹೇಳ್ತಾರೆ. ಹೌದು, ಇದು ನೀವು ನೋಡ್ಲೇ ಇಲ್ಲ. ನಾನು ನೋಡ್ಲೇ ಇಲ್ಲ. ನಾವು ಆಡಿದ ಮಾತು ಅಲ್ಲ. ಈಗ ಬಾಣದಲ್ಲಿ ಒಂದು ಸೇತುವೆ ಮಾಡುವುದಕ್ಕಾಗುತ್ತದ? ಅಥವಾ ಅದನ್ನು ಮುರಿಲಿಕ್ಕೆ ಇವನಿಗೆ ಆಗುತ್ತದ? ಈಗ ಅದು ನಿಮಗೆ ಗೊತ್ತಿಲ್ವಾ? ನಾನು ಸುರಪನ ಐರಾವತವನ್ನು ಧರೆಗಿರಿಸಿದ್ದು, ಅದು ವಿಷಯ ಗೊತ್ತುಂಟ ನಿಮಗೆ? ಆ ಸಮಾರಂಭಕ್ಕೆ ನಾನು ಬಂದಿದ್ದೇನೆ. ಬ್ರಾಹ್ಮಣರಿಗೆ ಎಲ್ಲಿಯಾದ್ರೂ ವಿಶೇಷವಾದ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ರೆ ಹೇಳಿಕೆ ಬೇಕಾ? ಮತ್ತೆ ಆ ಐರಾವತದ ಇದು ನೀನು ಎಂತದ್ದು ಮಾಡಿದ್ದದು? ಅದು ಅಮ್ಮನ ಗಜಾನೋಹಿ ವ್ರತಕ್ಕೆ ಏಣಿ. ಏಣಿ. ಅದಕ್ಕೆ ಬೆನ್ನು ಕೊಟ್ಟದ್ದು ನಾನೇ ಅಲ್ವಾ? ನೀವು ಅಂದ್ರೆ ನನಗೆ ಊಟ ಮಾಡಿದ್ದು ಸ್ವಲ್ಪ ಹೆಚ್ಚಾಯಿತು. ಎಲ್ಲಿಯಾದ್ರೂ ಹೊರಗಬೇಕು ಅಂತ ಕಾಣುವಾಗ ಏಣಿ ಕಂಡಿತ್ತು, ಹೊರಗಿದೆ. ಹೇಳಿಕೊಂಡು ಬರುವವರು ಎಷ್ಟು ಜನ ಇದ್ದಾರೆ. ನಾವು ಬೆನ್ನು ಕೊಟ್ಟದ್ದು, ನಾವು ಬೆನ್ನು ಕೊಟ್ಟದ್ದು. ಅರ್ಜುನನ
ಏಣಿಗೆ ಮೇಲಿನಿಂದ ಇಳಿದಂತಹ ಸೋಪಾನಕ್ಕೆ ನಾವೇ ಏನು ಮಾಡಿದಕ್ಕೆ ಯಾರಿಗಾದ್ರೂ ಬೆನ್ನು ಕೊಡುವುದಕ್ಕಾಗುತ್ತದ? ಹೌದು, ನೀವು ಆಯಾಸವಾಗಿ ಹೊರಗೆ ಅಷ್ಟೇ ಅಷ್ಟೇ. ಅಷ್ಟೇ. ಈಗ ಸ್ಪರ್ಧೆಯೋ ಪಣವೋ ಪಂಥವೋ ಏನೋ ಆಗಿದ್ರು ಅದನ್ನು ನೋಡುವುದಕ್ಕೆ ಇನ್ನೊಬ್ಬ ನಿರ್ಣಾಯಕ ಇರಬೇಕು, ಮೂರನೇ ವ್ಯಕ್ತಿ ಇರಬೇಕು. ಅಥವಾ ಬಹುಮಾನ ಅನ್ನೋದು ಗೆದ್ದವನಿಗೆ ಕೊಡಬೇಕು ಹೊರತು ಸೋತವನಿಗಲ್ವಲ್ಲ. ಮತ್ತೆ ಗುರಿ ಅನ್ನೋದು ಒಂದೇ ಆಗಿರ್ಬೇಕು. ಈಗ ಸಾಯುವುದಿದ್ರೆ ಇಬ್ರು ಸಾಯ್ಬೇಕು, ದಾಸ್ಯ ಆದ್ರೆ ಇಬ್ಬರಿಗೂ ದಾಸ್ಯ ಆಗಬೇಕು, ಇಲ್ಲಂದ್ರೆ ಗೆದ್ದವನಿಗೆ ಏನಾದ್ರೂ ಕೊಡಬೇಕು. ಈಗ ಯಾರೂ ಇಲ್ಲದೆ ನೀವೇ ಯೋಚನೆ ಮಾಡಿಕೊಂಡು ನೀವೇ ಏನೋ ನಿಮಗೆ ತಲೆಗೆ ಬಂತು, ನಾನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಅಂತ ಹೇಳಿದ್ರೆ ನಾಳೆ ಲೋಕ ಇದನ್ನು ಒಪ್ಪುವುದಕ್ಕುಂಟ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೇಳುವುದೇನೋ ಸರಿ ಉಂಟು, ಆದ್ರೆ ಮಾಡ್ಲಿಕ್ಕೆ ಏನು ಸಾಧ್ಯ ಅಂತ ಇನ್ನು ಈಗ ಆಗಿ ಹೋಗಿದೆ, ಇನ್ನೇನು ಮಾಡೋದು ಅಂತ. ಹೌದು, ನಾ ಬಂದಿದ್ದೇನಲ್ಲ, ನೀವು ಬಂದ್ರೆ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ. ಈಗ ನಾನು ನೋಡ್ಲಿಕ್ಕೆ ಸಾಕ್ಷಿ ಆಗುತ್ತೇನೆ. ಹಾಗಾಗಿ ಆದ್ರೆ ಏನು ಮಾಡ್ಲಿಕ್ಕೆ ಉಂಟು ಈಗ? ಇನ್ನೊಮ್ಮೆ ಮಾಡು ನೀನಿನ್ನೊಮ್ಮೆ ಸೇತುವ ನೋಡಿದ ನಾನು ಶರದಲ್ಲಿ ಗೂಡು ಬೇಗದಿ ತತ್ವವಿದ್ದರೆ ನೋಡಿ ಫಲವೇನೋ. ಮಾಡು ನೀನಿನ್ನೊಮ್ಮೆ ಸೇತುವ. ಅರ್ಜುನ, ಬ್ರಾಹ್ಮಣರೇ, ಬಾಣಮಯದಲ್ಲಿ ನೀ ಸೇತುವೆಯನ್ನು ಮಾಡುವಾಗ, ಸತ್ವದಲ್ಲಿ ಹನುಮಂತ ಅದನ್ನು ಮುರಿಯುವಾಗ ಕಂಡ ಮಾನವರಾರಿಹರು. ಒಬ್ಬ ಜನ ಬೇಕಲ್ಲ ಅಲ್ಲಿ ಸಾಕ್ಷಿಗೆ ಅಂತ. ಹೌದು ಹೌದು, ಇಲ್ಲಿ ಯಾರಿದ್ದಾರೆ? ನಾನಿದ್ದೇನಲ್ಲ. ಅಲ್ಲ, ಮೊದಲು ಇರ್ಲಿಲ್ಲ ಅಂತ ಹೇಳಿ. ಈಗ ಹಾಗಾಗಿ ಈಗ 3 ಸಲ ಮಾಡಿದವನಿಗೆ 4ನೇ ಸಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲ, ಈಗ ಇನ್ನೊಮ್ಮೆ ನಮ್ಮದು 3 ಸಲ ಮಾಡುವ ಒಂದು ಪ್ರತಿಜ್ಞೆ ಇದ್ದದ್ದು. ಅದು ಸರಿ ಇಲ್ಲ ಅಂತ ಹೇಳುದು ನಾನು. ಈಗ ಶಾಸ್ತ್ರ ತಿಳಿದವರು ನೀವಿಬ್ಬರು. ಈಗ ಅವನು ಏನು ಶಾಸ್ತ್ರದಲ್ಲಿ ಕಡಿಮೆ ಏನಿಲ್ಲ, ಮಹಾಕೋವಿದ ಆತ. ಹೌದು. ಹಾಗಾಗಿ ಈಗ ನಾನು ಬಂದಿದ್ದೇನಲ್ಲ, ಈಗ ನನಗೂ ಒಂದು ಕುತೂಹಲವೂ ಉಂಟು. ಹೇಗೆ ಮಾಡ್ತಾನೆ ಅಂತ ನೋಡುವ, ಸಾಯುವ ಕಾಲ ಹೇಗೆ ಮುರಿತಾನೆ ಅಂತ ಕಣ್ಣು ತುಂಬಿಸಿಕೊಳ್ಳುವ ಅಂತ ಆಗ್ತದೆ ನನಗೆ. ಬಾಣದಲ್ಲಿ ಸೇತುವೆಗೆ ಹೇಗಾಗುತ್ತದೆ ಅಂತ. ಹಾಗಾಗಿ ನಿನಗೆ ಆಗುತ್ತದಲ್ಲ? ಆಗುತ್ತದೆ. ಅಲ್ಲ, ನಾನು ಇನ್ನು 1 ಬಾರಿ ಅಲ್ಲ, ಎಷ್ಟು ಬಾರಿ, 100 ಬಾರಿ ಅದೆಲ್ಲ ನನ್ನದೆಲ್ಲ 3 ಎಲ್ಲ ಏನಿಲ್ಲ, ಒಂದೇ ಸಾಕು. ನೀನು 1 ಸಲ ಮಾಡಬೇಕು. ಇವ ಇನ್ನು ತಪ್ಪಿಸಿಕೊಳ್ತಾನೆ ನೋಡುದು ಹೇಳುದು ಬೇಡ. ಅಲ್ಲ, ಅವನಲ್ಲಿ ಕೇಳಿಯೇ ಮುಂದೆ ಜನ ಒಳ್ಳೆಯವ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲಪ್ಪ. ಏನೋ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನಿಂದಲೂ ಏನು ಆಕ್ಷೇಪ ಇಲ್ಲ. ಆಗಿನಿಂದ ಕೂತು ಎಲ್ಲಿಯಾದ್ರೂ ಇವ ಸಾಯ್ತಾನೆ ಅಂತ ಕಾಯುವನಿಗೆ ಇನ್ನಿವ ಬದುಕುವ ದಾರಿ ನೋಡ್ತಾನೆ ಅಂತ ಆಗಬಾರದು. ಅವನ ಮುಖದಲ್ಲಿ ಆ ಭಾವ ನನಗೆ ಕಾಣಿಸ್ಲಿಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಿಂತದ್ದು ಹೌದು. ಹಾಗಾಗಿ ನನಗಾಗಿ ಇನ್ನೊಮ್ಮೆ ನೀ ಸೇತುವೆಯನ್ನು ಬಲಿಯಬೇಕು ಶರಮುಖೇನವಾಗಿ. ಅದನ್ನಾತ ಹೇಗೆ ಮುರಿತಾನೆ ಅಂತ ನಾನು ನೋಡ್ತೇನೆ. ಅಲ್ಲ, ಒಂದರ್ಥದಲ್ಲಿ ನನಗೆ ಈಗ ಸಂತೋಷವೂ ಆಯಿತು. ಯಾಕಂದ್ರೆ ನೀವು ಹೇಳಿದ ಹಾಗೆ ಸಾಕ್ಷಿ ಒಂದು ಬೇಕು ಅಂತ. ನಾಳೆ ನಾನು ಇಲ್ಲಿ ಸತ್ತರೆ ಯಾರು ಹೋಗಿ ಹೇಳುವವರಿಲ್ಲ. ಅರ್ಜುನ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಪ್ರಾರಂಭಿಸಿ ಯಾರು ಸತ್ತಿದ್ದಾನೆ ಅಂತ ಹೇಳುವ ಕಲ್ಪನೆಯೂ ಯಾರಿಗೆ ಇರ್ಲಿಕ್ಕಿಲ್ಲ. ಇಲ್ಲಪ್ಪ, ಇಲ್ಲಿಗೆ ಬಂದು ಇವನಲ್ಲಿ ಕೇಳುವವರು ಇರ್ಲಿಕ್ಕಿಲ್ಲ. ಇವನಿಗೆ ಕಾಣ್ತಾನೆ, ಎಲ್ರಿಗೆ ಕಣ್ಣಿಗೂ ಕಾಣುವುದಿಲ್ಲ. ಹಾಗೆ ನಾಳೆ ಈಗ ನೀವೊಂದು ಬಂದ ಕಾರಣ ನಾಳೆ ಹೋಗಿ ಹೇಳುವಿರಿ, ನಿಮಗೆ ಪರಿಚಯ ಉಂಟು ಅಂತ ಹೇಳಿ. ನೋಡಿದ್ರೆ ಹೇಳುವೆ ನಾನು. ಅದೇ ಪಾಂಡವರು ಅಂತ ಹೇಳಿದ್ರೆ ಯಾರು ಅಂತ ನಿಮಗೆ ಗೊತ್ತಿದೆ. ನೀವು ಹೇಗೆ ಬ್ರಾಹ್ಮಣರು ಸಂಚಾರಿಗಳು, ಲೋಕ ಸಂಚಾರಿಗಳು, ಹೋಗಿ ಅಲ್ಲಿ ಹೇಳಲಿಕ್ಕೂ ಸಾಕು, ಅರ್ಜುನ ಹೀಗೆ ಈಗ ಒಂದು ಪ್ರತಿಜ್ಞೆ ಮಾಡಿ ಸತ್ತಿದ್ದಾನೆ. ಹಾಗಾಗಿ ಒಂದು ಮನಸ್ಸಿಗೆ ಸಮಾಧಾನ, ಸಾಯುವಾಗ ಯಾರಾದ್ರೂ ಒಬ್ರು ಇದ್ದಾರೆ ನನ್ನನ್ನು ನೋಡಿ ಒಂದು ಸಾಕ್ಷಿ ಹೇಳಲಿಕ್ಕೆ ಅಂತ. ಹಾಗಾಗಿ ಈಗ ಒಂದು ನಿಮ್ಮ ಎದುರೇ 1 ಬಾರಿ ಮಾಡುವುದಲ್ವಾ, ಮುರಿದ ಮೇಲೆ ಮತ್ತೆ ನಾನು ಅಗ್ನಿಗೆ ಹಾರ್ತೇನೆ. ನೀನು ಹೇಗೆ ಮಾಡ್ತಿ ಅಂತ ನೋಡ್ತೇನೆ ನಾನು, ಅವ ಹೇಗೆ ಮುರಿತಾನೆ ಅಂತ ಸಹ ನೋಡ್ತೇನೆ ನಾನು. ಆಯ್ತು. ನೀವು ಮಾನವರು ಸೇರಿ ಏನು ಸಂಚು ಮಾಡುವುದಲ್ವಲ್ಲ ಹನುಮ? ಅದರಲ್ಲಿ ಶಂಕೆ ಬೇಡ. ಅವ ಹೇಗೆ ಮಾಡ್ತಾನೆ ಅಂತ ನೋಡ್ಬೇಕು ನನಗೆ, ಅದು ಒಂದು ಕುತೂಹಲ. ನೀನೊಂದು ಮುರಿಯುವ ಚಂದ ನೋಡ್ಬೇಕಲ್ಲ ನನಗೆ. ಹಾಗೆ ಹಾಗಾದ್ರೆ ಮಾಡುವುದೇ ಅಲ್ವಾ? ವೀರಭದ್ರ ಬಳಿಕ ನಾನು
ನಾನು. ಹಾ ಹಾಗಾಗಿ ಇನ್ನೊಮ್ಮೆ ಸೇತುವೆಯನ್ನು ಬಿಗಿಯಬೇಕು ಅಂತ ನೀವು ಹೇಳಿದ್ದೀರಿ. ಹ್ಮ್. ತಡ ಮಾಡುವುದಿಲ್ಲ. ಹಾ ಕ್ಷಯಾಸ್ತ್ರವನ್ನು ತೆಗೆದು ಹಾ. ಒಂದರ ಹಿಂದೆ ಒಂದೇ ಬಿಗಿಯಾಗಿ ಸೇತು ನಿರ್ಮಾಣ ಮಾಡಿದ್ದೇನೆ ಹಾ, ಮಾಡಿದ್ದೇನೆ. ಹಾ, 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 ಹಾ. ಸ್ವಾಮಿ, ನೀವೊಂದು ಅಪ್ಪಣೆ ಕೊಟ್ರೆ ಆ, ಆ ಸೇತುವನ್ನು ನಾನು ಮುರಿದು ಬಿಡ್ತೇನೆ. ನಿಲ್ಲು ಪುಣ್ಯಾತ್ಮ, ಅವಸರ ಬೇಡ, ಮುರಿಯುವುದಲ್ವಾ, ನಾನೊಮ್ಮೆ ಅದನ್ನು ಕಣ್ತುಂಬಿಸಿಕೊಳ್ಳಬೇಕಲ್ಲ. ಹಾ. ಮತ್ತೆ ಹೇಗುಂಟು ಅಂತ ಒಮ್ಮೆ ನೋಡ್ಬೇಕು ನನಗೆ. ಅವ ಏನೂ ಬಲ ಇಲ್ಲದೆ ಮಾಡಿದ್ರೆ ನಾನು ಹೋದ್ರೂ ಮುರಿಯುತ್ತದೆ ಅಲ್ವಾ ಅದು, ನೀನು ಮೆಟ್ಟಬೇಕು ಅಂತ ಉಂಟಾ? ಹಾಗಾಗಿ ಒಮ್ಮೆ ನಾನು ಇದನ್ನು ಪರೀಕ್ಷಿಸಿಕೊಳ್ತೇನೆ. ಇದು ನನ್ನ ಕೃತಿಯ ಪರೀಕ್ಷೆಯ ಹಾಗಲ್ಲ, ನಂಬಿಕೆ ಇಲ್ವಾ ನಿಮಗೆ? ಹಾಗಂತಲ್ಲ, ಹಾ. ಒಮ್ಮೆ ನೋಡ್ಬೇಕು ಅಂತ. ಅವ ಒಂದು ವೇಳೆ ಮುರಿದರೆ, ನಾನು ಬಂದಿದ್ದೇನೆ ಆದರೂ ಮುರಿದರೆ ಮತ್ತೆ ನನಗೆ ಒಮ್ಮೆ ಅದರ ಮೇಲೆ ಹೋಗ್ಲಿಕ್ಕಾಗುದಿಲ್ಲಲ್ಲ. ಹಾಗಾಗಿ ಒಮ್ಮೆ ನಾನು ಇದರ ಮೇಲೆ ಹೋಗಿ ಅಲ್ಲಿಂದ ಹನುಮ ಮುರಿ ಅಂತ ಹೇಳ್ತೇನೆ, ಆಮೇಲೆ ಮುರಿದ್ರೆ ಸಾಕು. ಹ. ಅಬ್ಬಬ್ಬಾ ಅಬ್ಬಬ್ಬಾ, ಏನಿದು ಶರಸಂಧಾನ! ಅರ್ಜುನ ನಿಜವಾದ ವೀರಾಗ್ರಣಿಯೇ ಸರಿ. ಆತನ ಶರಪ್ರಯೋಗದ ವೈಖರಿಯನ್ನು ನೋಡುವಾಗ ನನಗೂ ಒಂದು ಕ್ಷಣ ಮೈ ರೋಮಾಂಚನವಾದದ್ದು. ಆದ್ರೆ ಇದನ್ನು ನೋಡಿದ್ರೆ ಹನುಮಂತನ ಕೇವಲ ಬೆರಳು ತಾಗಿದ್ರೆ ಸಾಕು, ಮುರಿದು ಹೋಗ್ತದೆ. ಯಾಕೆ? ಅಂತಹ ಭಕ್ತಿ ಇದೆ ಹನುಮಂತನಲ್ಲಿ. ಆದ್ರೆ ನನ್ನ ಸಂಕಲ್ಪ ನೆರವೇರಬೇಕು ಅಂತಾದ್ರೆ ಈ ಸೇತುವೆ ಮುರಿಯಕೂಡದು. ಹಾಗಾಗಿ ಮತ್ತೊಮ್ಮೆ ಕೂರ್ಮಾವತಾರದಲ್ಲಿ ಈ ಸೇತುವೆಯ ಕೊಳಗಿದ್ದು ನಾನೇ ಆಧರಿಸಿ ನಿಲ್ಲುತ್ತೇನಂತೆ. ಸ್ವಾಮಿ, ಮುರಿ ಹನುಮ. ಹ, ಅರ್ಜುನ ತನ್ನೆಲ್ಲ ಸತ್ವವನ್ನು ಸೇರಿಸಿ ಬಲಿದಂತಹ ಈ ಸೇತುವನ್ನು ನನ್ನ 2 ಕಾಲುಗಳಿಂದ ಒದ್ದಿದ್ದೇನೆ. ಹಾ, ಏನಿದು ಆಗ್ತಾ ಇಲ್ಲ? ಇನ್ನೊಮ್ಮೆ ಒದ್ದಿದ್ದೇನೆ, ಮೆಟ್ಟಿ ಮುರಿಯುತ್ತೇನೆ. ಇಲ್ಲವಲ್ಲ, ಸಾಧ್ಯವಾಗುತ್ತಾ ಇಲ್ಲವಲ್ಲ, ಇದೇನಾಗಿ ಹೋಯ್ತು? ಅರರೆ ರಾಮ ಭಕ್ತನೆಂಬ ಬಿರುದು ಪೂಜೆಯ ಕಟದೇಗ ಇರಲು ಫಲವಾಗುವುದಿದನು ತೊರೆವೇನೆಂದನು. ಹ, ನನ್ನೆಲ್ಲ ಸತ್ವವನ್ನು ಉಪಯೋಗಿಸಿ ಅರ್ಜುನನು ಕಟ್ಟಿದಂತಹ ಆ ಸೇತುವೆಯನ್ನು ಮುರಿಯುವುದಕ್ಕೆ ಹೋದರೆ ನನಗೆ ಸಾಧ್ಯವಾಗದೆ ಹೋಯಿತಲ್ಲ. ಶ್ರೀರಾಮಚಂದ್ರನನ್ನು ನೆನೆದುಕೊಂಡು ನಾನು ಈ ಕೃತ್ಯಕ್ಕೆ ಮುಂದಾದದ್ದು. ಹಾಗಾದರೆ ನನ್ನ ರಾಮ ಭಕ್ತಿಯಲ್ಲಿ ಏನಾದರೂ ಕೊರತೆಯಾಯಿತೆ? ಸಾಧ್ಯವಾಗಲಿಲ್ಲವಲ್ಲ. ರಾಮ ಭಕ್ತನೆಂಬಂತಹ ಬಿರುದು ಪೊತ್ತವನು ನಾನು. ಸಮುದ್ರವನ್ನು ಉಲ್ಲಂಘನ ಮಾಡಿ ಬಂದಂತಹ ಸಂದರ್ಭದಲ್ಲಿ ರಾಮದೇವರೇ ನನಗೆ ನೀನು ನನ್ನ ನಿಜವಾದ ಭಕ್ತ, ನನ್ನ ಪರಮ ಭಕ್ತ ಎಂದು ಆಲಿಂಗನವನ್ನು ಕೊಟ್ಟು ನನಗೆ ಹೇಳಿದವನು. ಅಂತಹ ಪರಮ ಭಕ್ತನೆಂಬ ಬಿರುದು ಈ ಬಿದ್ದು ಹೋಯಿತೆ. ಯಾಕೆ ಹೀಗಾಯಿತು? ಯಾವ ಕೊರತೆ ನನ್ನಲ್ಲಾಯಿತು? ನನ್ನ ರಾಮನ ಭಕ್ತಿಯಲ್ಲಿ ಏನು ಕೊರತೆಯಾಯಿತು? ಯಾಕೆ ಹೀಗಾಯಿತು? ಸ್ವಾಮಿ, ನನಗೆ ಸಾಯುವುದಕ್ಕೂ ಸಾಧ್ಯವಿಲ್ಲವಲ್ಲ. ರಾಮ ಭಕ್ತನಲ್ಲವಾದರೆ ನಾನು ಈ ಭೂಮಿಯಲ್ಲಿ ಇದ್ದು ಪ್ರಯೋಜನವೇನು? ನಾನೇನು ಮಾಡಲಿ? ನೀನೇ ನನ್ನನ್ನು ನೋಡಬೇಕು, ಕಾಯಬೇಕು ಸ್ವಾಮಿ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ದುರಾಧೀಶ ಸೂರ್ಯ ಶತ ಸಂಕಾಶ ಜಯ ಘನಶ್ಯಾಮ ರಾಮ ಜಯ ಜಯ ದಯಾ ಸಾರ ದೀನ ಕುಲ ಉದ್ಧಾರ ಜಯ ವಿನಿರ್ದಿತ ಪಾಪ
ವಿಸ್ತೃತ ಮಾರ್ಗಣ ಚಾಪ ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ ಜಯ ತಿಂದನಾಗನು ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಭಕ್ಷ ಜಯ ಜಯ ಸುರಾದಿ ಸೂರ್ಯ ಜತ ಸಂಕಾಶ ಜಯ ಘನಶ್ಯಾಮ ರಾಮ ಜಯ 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 ರಾಮ ಜಯ ಜಯ ಜಗನ್ನಾಥ ಜಯ 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 ರಾಮ ರಾಮ, ನಾನು ನೊಂದು ನುಡಿದಂತಹ ಕ್ಷಣದಲ್ಲಿ ಶ್ರೀರಾಮಚಂದ್ರನೇ ನನ್ನ ಎದುರು ಆವಿರ್ಭೂತನಾದನಲ್ಲ ಸ್ವಾಮಿ. ಅಂದು ನಿನ್ನ ನಿರ್ಯಾಣದ ಸಂದರ್ಭದಲ್ಲಿ ನನಗೆ ನೀನು ಮಾತನ್ನು ಕೊಟ್ಟವನು, ಅಂತರಂಗದಲ್ಲಿ ನೀನು ಯಾವಾಗಲೂ ನೆನೆಸಿದವನು. ಇಂದು ನನ್ನ ಚರ್ಮ ಚಕ್ಷುಗಳಿಗೆ ಗೋಚರನಾಗಿ ಬಂದೆಯ ಸ್ವಾಮಿ. ಜಯ 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 ಜಯ. ವಾತಕುಮಾರ, ವಾತಕುಮಾರಕ್ಕೆ ಬರಿದೆ ನಿಮನದಲ್ಲಿ ಸೋದೆ ನಿಲ್ದೆಣಿಸದಿರೋ ಆತನ ಪಕ್ಕ ಪಾದದೊಳು ಮಯ್ಯಾದೆನ ಆತನ ಪಕ್ಕ ಪಾದದೊಳು ಮಯ್ಯಾದೆನ ಸೇತುವಿಗಿದು ದಿಟವೋ ಸೇತುವಿಗಿದು ದಿಟವೋ ವಾತಕುಮಾರ ಕೇಳ್ಬರಿದೆ ನಿಮನದಲ್ಲಿ ಸೋತೆ ನಿಲ್ದೆಣಿಸದಿರೋ ವಾತಕುಮಾರ, ಶ್ರೀರಾಮಚಂದ್ರ, ನನ್ನ ಪಾದಗಳಲ್ಲಿ ಬಿದ್ದು ಹ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇರುವಂತಹ ನಿನ್ನನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಂಡಿದ್ದೇನೆ. ಹ ಯಾಕಯ್ಯ ಕಣ್ಣೀರು? ಹ್ಮ್ ನಾ ಸೋತೆ ಎನ್ನುವ ಹಾಗೆ ಗೋಳಾಡುತ್ತಾ ಇದ್ದೀಯಲ್ಲ. ಹೌದಲ್ಲ ಸ್ವಾಮಿ. ಹ, ನಾನಿರುತ್ತಲೂ ಹ್ಮ್ ನೀ ಸೋಲುವುದಕ್ಕುಂಟೇನೋ? ಅಲ್ಲವೇ? ಹ, ನನ್ನ ಅನುಗ್ರಹದಿಂದಲೇ 3 ಬಾರಿ ಮೆಟ್ಟಿ ಮುರಿದ ಸೇತುವೆಯನ್ನು ಕೊನೆಯ ಕಾಲಕ್ಕೆ ನಿನಗೆ ಮುರಿಯುವುದಕ್ಕಾಗಲಿಲ್ಲ ಎನ್ನುವ ಭಾವದಿಂದಲೇ ಹ ಬಹಳಷ್ಟು ಕುಗ್ಗಿ ಹೋಗಿದ್ದೀಯಲ್ಲ. ಹೌದು ಸ್ವಾಮಿ. ಚಿಂತಿಸಬೇಡಯ್ಯ. ಹ. ಹ. ಕೆಲವೊಂದು ನನ್ನ ಸಂಕಲ್ಪ ನೆರವೇರಬೇಕು ಅಂತಾದ್ರೆ ನೀನಲ್ಲ, ಹ ನಾನು ಸೋಲಬೇಕಾಗುತ್ತದೆ. ಹ ಹ ಯಾಕೆ ಈ ಮಾತನ್ನಾಡಿದೆ ಬಲ್ಲೆ? ಇಲ್ಲಿ ಸೋತದ್ದು ನೀನಲ್ಲ, ಮತ್ತೆ ನಾನೇ ಸೋತಿದ್ದೇನೆ. ಸ್ವಾಮಿಗೆ ಸೋಲೆ? ಹಾ, ಹ ಅರ್ಜುನನು ಬಲಿದಂತಹ ಶರದ ಸೇತುವೆಯ ತಳಭಾಗದಲ್ಲಿ ಹ ಕೂರ್ಮನಾಗಿ ನಾನೇ ಆಧರಿಸಿ ನಿಂತ ಕಾಲದಲ್ಲಿ ಹ್ಮ್. ನಿನಗದನ್ನು ಮುರಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಸ್ವಾಮಿ, ನೀನೇ ಕೂರ್ಮಾವತಾರದಲ್ಲಿ ಅದನ್ನು ಆಧರಿಸಿ ನಿಂದೆಯ? ನಿನ್ನ ಮೇಲೆಯೇ ನಾನು ನಲಿದಾಡಿದ್ದೇನೆ ಸ್ವಾಮಿ. ಹ್ಮ್ ಯಾಕೆ ರಾಮಭಕ್ತ,
ನಾನು ನನ್ನ ಆ ಸೇವೆ ನಿನಗೆ ಸಾಕಾಗ್ಲಿಲ್ವೇ ಸ್ವಾಮಿ? ಹ? ನೀನು ನನ್ನಲ್ಲಿ ಮುಳಿದಿದ್ದೀಯಾ? ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಹನುಮಂತ, ಕಾರಣ ಉಂಟಯ್ಯ. ಏನು? ಇದು ದ್ವಾಪರ ಅಲ್ವಾ, ಹಾ, ಕೃಷ್ಣಾವತಾರ. ಈಗ ಕೃಷ್ಣಾವತಾರದಿ ಬಂದು ನಸಗನಗಿಗೆ ಬದಗೆ ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟ ಬೆನಿತನ. ಮಾರುತಾತ್ಮಜ, ಸ್ವಾಮಿ. ಚಿಂತಿಸಬೇಡ. ಹಾ, ತಾಯಿಯಾದವಳಿಗೆ ಎಷ್ಟು ಮಕ್ಕಳಿದ್ರು ಎಲ್ಲ ಮಕ್ಕಳನ್ನು ಸಮಾನವಾಗಿಯೇ ನೋಡುತ್ತಾಳೆ. ಹೊಸ ಭಕ್ತ ಬಂದ ಅಂತ ಹಳೆ ಭಕ್ತ ಬೇಡ ಅದಲ್ವೇ ಸ್ವಾಮಿ? ಇಲ್ಲಯ್ಯ, ಹ್ಮ್ ತ್ರೇತಾಯುಗದಲ್ಲಿ ರಾಮನಾಗಿ ಕಾಣಿಸಿಕೊಂಡಂತಹ ನಾನು ಹಾ, ಈ ದ್ವಾಪರದಲ್ಲಿ ಹ್ಮ್ ಕೃಷ್ಣನಾಗಿ ಹಾ, ವಸುದೇವನ ಆತ್ಮಭವನಾಗಿ ಕಾಣಿಸಿಕೊಂಡವನಿದ್ದೇನೆ. ಹಾ, ಪಾಂಡವರು ಹಾ, ನನ್ನ ಸಖರಾಗಿದ್ದಾರೆ. ಹಾ, ಅವರ ಮೂಲಕವೇ ಹಾ. ಧರ್ಮ ಸ್ಥಾಪನೆಯಾಗಬೇಕು ಎನ್ನುವುದು ನನ್ನ ಸಂಕಲ್ಪ. ಓಹೋ. ಆ ಕಾರಣಕ್ಕಾಗಿ ಅರ್ಜುನನನ್ನು ಉಳಿಸಿಕೊಳ್ಳುವುದು ನನಗೆ ಅನಿವಾರ್ಯವಾಗಿತ್ತು. ಹಾ, ಹಾಗೆಂದು ಹ್ಮ್ ನಿನ್ನನ್ನು ಮರೆತೆ ಅಂತ ಭಾವಿಸಬೇಡ. ಹಾ. ಅಂದು ನಾನು ನೀಡಿದ ಮಾತಿನಂತೆ ಇಂದು ನಿನಗೆ ದರ್ಶನವನ್ನಿತ್ತಿದ್ದೇನೆ ಅಂತ ಆದಮೇಲೆ ಧನ್ಯನಾಗಿದ್ದೇನೆ ಸ್ವಾಮಿ. ನಿನ್ನ ಮೇಲೆ ಪ್ರೀತಿ ಕಡಿಮೆಯಾಗುವುದಕ್ಕುಂಟೇನು? ಹಾ, ಚಿಂತಿಸಬೇಡ. ಹ್ಮ್ ಇಲ್ಲಿಯ ಸೋಲು ಹಾ. ಅದು ಸೋಲಲ್ಲ, ಮತ್ತೆ ನಿಜವಾದ ಗೆಲುವು ಅಂತ ಹೇಳುತ್ತೇನೆ. ಓಹೋ. ಯಾಕೆ? ಹಾ, ನೀನು ಮತ್ತು ಅರ್ಜುನ ಎದುರು ಬದುರಾಗಬೇಕು, ಮುಖಾಮುಖಿ ಆಗಬೇಕು. ಹಾ, ಇಂಥದ್ದೊಂದು ನಾಟಕ ಇಲ್ಲಿ ಆಗಬೇಕು ಅಂತ ಸಂಕಲ್ಪ ಮಾಡಿದವನೇ ನಾನು ಅಂತ ಆದ ಮೇಲೆ ಹಾ, ನೀನು ಅವನು ಸೋಲುವುದಕ್ಕುಂಟೇನು? ಹಾ. ಯಾಕೆ ಅಂತ ಕೇಳಿದ್ರೆ, ಹ್ಮ್ ಇಹುದು ನಿನ್ನಿಂದ ಕಾರ್ಯವೊಂದು. ನನಗಿನ್ನೂ ಕೆಲಸ ಉಂಟಾ? ಇಹುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಈತನಿಗೆ ಮಗು ಮಾತಿನಿಂದಲೇ ನೋವು ಮಗುದಿದ ನೆನೆದಾಗಲೊಡಂಬಡಿಸಿ ಸಂಗ್ರಹಿಸಿದ ನಾತನನು ಇಗುರು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಮಗು ಮಾತಿನಿಂದಲೇನು ಮಾರುತಿ, ದೇವ. ಅರ್ಜುನನನ್ನು ನನ್ನನ್ನು ಈ ಮುಖಾಮುಖಿಯಾಗಿಸಿ ಹಾ, ಸ್ವಾಮಿ ಒಂದು ಚಂದ ನೋಡಿದ ಅಂತ ನೀ ಭಾವಿಸಕೂಡದು. ಹ್ಮ್ ಈ ಕಾಲದಲ್ಲಿ ಹ್ಮ್ ಪಂಚ ಪಾಂಡವರು ಧರ್ಮಾತ್ಮರಿದ್ದಾರೆ. ಹಾ, ಆದರೆ ಅಧರ್ಮಿಗಳ ಸಂಚಿನಿಂದ ಹಾ, ತಮ್ಮಲ್ಲಿದ್ದದ್ದನ್ನೆಲ್ಲ ಕಳೆದುಕೊಂಡು ಹಾ, ಹೀಗೆ ಅಲೆದಾಡುತ್ತಾ ಇದ್ದಾರೆ. ಹ್ಮ್ ಅವರಿಗೆ ಒಂದು ನೆಲೆಯನ್ನ ನಾನು ಸ್ಥಾಪಿತಗೊಳಿಸಬೇಕು. ಹಾ, ಈ ಧರೆಯಲ್ಲಿ ಧರ್ಮವನ್ನ ಸ್ಥಾಪಿತಗೊಳಿಸಬೇಕು. ಹಾ, ಹಾಗಾಗಬೇಕು ಅಂತಾದ್ರೆ ಹಾ, ಧರ್ಮ ಸಂಗ್ರಾಮ ಒಂದು ನಡೆಯುವುದಕ್ಕಿದೆ. ಹಾ, ಆ ಕಾಲದಲ್ಲಿ ಹ್ಮ್ ಇದೇ ಅರ್ಜುನನ ರಥದ ಹ್ಮ್ ಕೇತನ ನೀನಾಗಬೇಕು ಅಂತ. ಹಾ, ಈಗಾಗಲೇ ಆತ ಕಪಿಕೇತನ, ಹಾ, ಆದರೆ ಮುಂದಕ್ಕೆ ಆತ ಹನುಮಧ್ವಜನಾಗಬೇಕು. ಹಾ, ಆ ರಥದ ಸಾರಥ್ಯವನ್ನು ನಾನೇ ವಹಿಸಿಕೊಳ್ಳುವವನಿದ್ದೇನೆ. ಹಾ, ಸ್ವಲ್ಪ ನೀನು ಅವನ ತಲೆಯ ಮೇಲೆಯೇ ಇರಬೇಕು. ಹಾ. ಒಮ್ಮೊಮ್ಮೆ ಅವನಿಗೆ ತಲೆಗೆ ಏರುವುದು ಅಂತ ಉಂಟು. ಹಾ, ಆಗ ಒಂದೊಂದು ಬಡಿದ್ರೆ ಹಾ, ಸರಿ ಆಗುತ್ತಾನೆ ಅವ. ಹಾ. ಹಾಗಾಗಿ ಹ್ಮ್. ನೀನು ಮೇಲೆ ಇರಬೇಕು, ಹಾ. ಕೆಳಗೆ ಮಾಡಬೇಕಾದ ಕಾರ್ಯವನ್ನು ನಾನು ಮಾಡುತ್ತೇನೆ. ಹಾ. ಹೇಗೆ ಆಗಬಹುದಲ್ಲ ಸ್ವಾಮಿ, ಹಾ. ರಾಮದೇವರ ಕಾರ್ಯ ಅಂತ ಹೇಳಿದ್ರೆ ಆ, ಅದು ನನಗೆ ಸದಾ ಶಿರೋಧಾರ್ಯ. ಹಾ. ನಾನು ರಾಮದಾಸರ ದಾಸ ಆದ ಕಾರಣ ನೀನು ಹೇಳಿದಂತೆ ಹ್ಮ್ ಅರ್ಜುನನ ಆ ಕೇತನದಲ್ಲಿ ನೆಲೆಸಿ ಹ್ಮ್ ಅವನು ಕರೆದಾಗ ಅವನಿಗೆ ಒದಗಿ ಬರುತ್ತೇನೆ ಸ್ವಾಮಿ. ಆಗಲಯ್ಯ. ಸ್ವಾಮಿ, ಆ, ಈ ಭವದಿಂದ ಆ, ನಮ್ಮನ್ನು ದಾಟಿಸಿ ಆ.
ಆ ಪರಕ್ಕೆ ಮುಟ್ಟಿಸುವಂತಹ ಆ, ಶ್ರೀರಾಮ ತಾರಕ ಮಂತ್ರವನ್ನು ಆ, ಜಪಿಸುತ್ತಾ ಜಪಿಸುತ್ತಾ ಆ, ಇಲ್ಲಿ ಹ್ಮ್, ಮುಂದಿನ ಯುಗದವರೆಗೆ ಆ, ಅಥವಾ ನೀನು ಇನ್ನೊಮ್ಮೆ ಕಾಣುವವರೆಗೆ ಇಲ್ಲಿ ಕಾಯುತ್ತಾ ಇರುತ್ತೇನೆ. ಆ. ಜಯವಾಗಲಿ ಸ್ವಾಮಿ, ಜಯವಾಗಲಿ. ಶುಭವಾಗಲಿ ಹನುಮಂತ. ಅರ್ಜುನ, ಕೃಷ್ಣ ಒಂದು ಕ್ಷಣ ನೀನು ನನ್ನನ್ನು ಬಂದೆಯ? ಮರೆತ ಕಾರಣಕ್ಕೆ ಹ. ಏನಾಗಿ ಹೋಯಿತು ಅಂತ ನೋಡಿದೆಯ? ಹ್ಮ್ ಏನು ಹೇಳುತ್ತೀಯ? ಯಾವತ್ತೂ ರಕ್ಷಣೆಗಾಗಿ ನೀನಿದ್ದಿ. ಆ, ಈ ಪಾರ್ಥನನ್ನು ಸದಾ ಸಲಹುವವ ನೀನು. ಆಗ ಮರ್ತು ಹೋಗಿತ್ತು ನಿನಗೆ. ಮರ್ತು ಹೋಗ್ತದೆ, ಆದ್ರೆ ಆಗಾಗ ಬರ್ದಿಯಲ್ಲ ನೀನು. ಆ, ಹೇಗೆ ಆ, ತಾಯಿ ಬೆಕ್ಕು ಒಂದು ಮರಿ ಬೆಕ್ಕನ್ನು ಹೇಗೆ ತೆಗೆದುಕೊಂಡು ಹೋಗ್ತದೋ ಆ, ಆ ರೀತಿಯಾಗಿ ನೀನು ಸದಾ ಈ ಪಾರ್ಥನನ್ನು ರಕ್ಷಿಸುವವ, ಸಲಹುವವ ಅಂತ ಹೇಳುವ ನಂಬಿಕೆ ನನಗೆ ಇದೆ. ಆ, ಹಾಗಾಗಿ ಅರ್ಜುನನಾದ ನಾನು ಆ, ಹನುಮನಲ್ಲಿ ಒಂದು ಮಾತನಾಡಬೇಕು. ಆ. ವೀರಾ, ವೀರ ಕೇಳಯ್ಯ ನಿನ್ನಯ ಸತ್ವ ಬರಿಯದೆ ಪೌರುಷವನು ಬೇಲ್ದೆ ಬರಿದೆ ಆರಾದರೂ ಎಡೆ ನಿನ್ನನು ಗೆಲ್ಲುವವರು ಬೃಂದಾರಕ ನರಭುಜಕರಲಿ ವೀರ ಕೇಳಯ್ಯ ನಿನ್ನಯ ಸತ್ವ ಬರಿಯದೆ ಪೌರುಷವನು ಬೇಲ್ದೆ ಬರಿದೆ ವೀರ ವೀರ ಹನುಮ, ಪ್ರಭಂಜನ ಸೂನುವಾದ ನಿನ್ನ ಮಹಿಮೆ ನರಿಯದೆ ನಾನು ನಿನ್ನಲ್ಲಿ ಕೇವಲ ಬಾಲಿಶವಾಗಿ ವರ್ತಿಸಿದೆ. ಹ ಈಗ ನನ್ನ ತಪ್ಪನ್ನು ಮನ್ನಿಸಬೇಕು ಅಂತ ನಿನ್ನ ಪಾದಕ್ಕೆ ನನ್ನ ಶಿರವನ್ನು ಚಾಚಿ ಕ್ಷಮಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ. ಹ ಪರಮಾತ್ಮ ಹೇಳಿದ ಹಾಗೆ ಯಾವತ್ತೂ ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಆಶೀರ್ವಾದವೂ ನನಗೆ ಬೇಕು, ಪರಮಾನುಗ್ರಹವನ್ನು ನೀನು ಕರುಣಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿನ್ನ ಪಾದಗಳಿಗೆ ವಂದಿಸಿದ್ದೇನೆ. ಹರಸಬೇಕು, ಹರಸಬೇಕು. ವೀರ, ನರನೆ ಕೇಳಿಯ ನಿನ್ನನ್ನು ರಕ್ಷಿಸುವ ಬಾರಗರಿಗಲ್ಲರಿಂದಲೇನೋ ಬರುವೆ ನೆನೆದಾಗಲೆಂದು ಬೀಳ್ಗೊಟ್ಟನ ಮರುತ ಜನದ ನಲ್ಗಯನ ನರನೆ ಕೇಳಿಯ ನಿನ್ನನ್ನು ರಕ್ಷಿಸುವ ಬಾರ ಹರಿಗಿಲ್ಲರಿಲ್ಲಿಂದಲೇನೋ ವೀರ ನರನೆ ಗೆಳೆಯ ಅರ್ಜುನ, ಎಲ್ಲರನ್ನೂ ಕಾಯುವವನು ಅವನೇ. ಹ ನಾನು ಕೇವಲ ನಿಮಿತ್ತ ಮಾತ್ರ ಆಗಬಲ್ಲೆ. ಶ್ರೀರಾಮ ದೇವರ ಸಂಕಲ್ಪ ಹೇಗಿದೆಯೋ, ಹ ಇಂದಿನ ಕೃಷ್ಣಾವತಾರದಲ್ಲಿ ನಿನ್ನನ್ನು ಸಖನಾಗಿ ಸ್ವೀಕರಿಸಿದ್ದೇನೆ, ಧರ್ಮ ಕಾರ್ಯದ ರಕ್ಷಣೆಗೆ ನೀನು ಬೇಕಾಗಿದ್ದಿ ಅಂತ ಹೇಳುತ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಖಂಡಿತವಾಗಿಯೂ ಸಲ್ಲಿಸುತ್ತೇನೆ. ನೀನು ಆಗ ಬಂದು ನಿನ್ನ ಕಪಿಕೇತನದಲ್ಲಿ ನಿಂತು ನಿನ್ನನ್ನು ಅನುಗ್ರಹಿಸುತ್ತೇನೆ. ಆಯುಷ್ಮಾನನಾಗು, ದೀರ್ಘಾಯುಷಿಯಾಗು, ಕೀರ್ತಿಯನ್ನು ಸಂಪಾದಿಸು. ಶುಭವಾಗಲಿ ನಿನಗೆ. ರಾಮಾನುಗ್ರಹ ಬೇಕು ಅಂತಿದ್ರೆ ಹನುಮನ ಪ್ರೀತಿಗೂ ಭಾಜನನಾಗಬೇಕು. ಹಾಗಾಗಿ ಹನುಮನ ಪಾದಕ್ಕೆ ಶಿರವನ್ನು ಚಾಚಿದ್ದು ಆ ಕಾರಣದಿಂದ. ಅದೇ ರಾಮ ಅಲ್ವ ಈಗ ಕೃಷ್ಣ ಆಗಿರುವುದು, ಅದು ನಾನೀಗ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಹಾಗಾಗಿ ಆ ಕೃಷ್ಣನನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತಾ ಯಾವತ್ತೂ ಇರಬೇಕು ಅಂತ ಹೇಳುವ ಒಂದು ಪಾಠವೂ ಈ ಪಾರ್ಥನಿಗಾಯಿತು. ಕೃಷ್ಣ, ನಿನ್ನ ಅನುಗ್ರಹವು ನನ್ನ ಮೇಲೆ ಸದಾ ಇರಬೇಕು ಅಂತ ಬೇಡ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾಗಬೇಕು ಅಂತ ನೀನು ಅನುಗ್ರಹಿಸಬೇಕು. ಹಾಗೆಯೇ ಆಗಲಿ. ಇಲ್ಲಿಯವರೆಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ನಮ್ಮ ತಾಳಮದ್ದಲೆ ಶರಸೇತು ಬಂಧನ ನಡೆಯಿತು.
ಏನೋ ಕಾರ್ಯಕ್ರಮದ ನಿಮಿತ್ತ ನಮಗೆ ಇವತ್ತು ಸ್ವಲ್ಪ ಬೇಗ ಮಾಡಲಿಕ್ಕೆ ಹೇಳಿ 2 ಗಂಟೆಯಲ್ಲಿ ಮುಗಿಸಬೇಕು ಅಂತ ಹೇಳಿದ್ದೀರಿ. ಆ ವಿಧಾನದಿಂದಲೇ ನಾವು ನಮ್ಮ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿಕೊಟ್ಟಿದ್ದೇವೆ. ನಿಮಗೆ ಯಾವುದೇ ಪ್ರಸಂಗಕ್ಕೆ ಲೋಪ ಬರದ ಹಾಗೆ ಆದಷ್ಟು ಸಣ್ಣದರಲ್ಲಿ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ನಿತೀಶ್ ಕುಮಾರ್, ಮನೋಳಿತಾಯ, ವೆಂಕಣ್ಣಮೂಲೆ ಇವರು ಸಹಕರಿಸಿದ್ದಾರೆ. ಚೆಂಡೆ ಮದ್ದಲೆಯಲ್ಲಿ ಶ್ರೀ ಮುರಳೀಧರ ಕಲ್ಲುರಾಯ ಕುಂಜೂರು ಪಂಜ ಹಾಗೂ ಮಾಸ್ಟರ್ ಸಮರ್ಥ ಕಡಂಬಳಿಕೆಯವರು ನಮಗೆ ಸಹಕರಿಸಿದ್ದಾರೆ. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಹನುಮಂತನಾಗಿ ಜಯಲಕ್ಷ್ಮಿ ವಿ ಭಟ್ ಹಾಗೂ ಶ್ರೀಕೃಷ್ಣನಾಗಿ ಶಾಲಿನಿ ಅರುಣ್ ಶೆಟ್ಟಿ ಹಾಗೂ ಅರ್ಜುನನ ಪಾತ್ರಧಾರಿಯಾಗಿ ನಾನು ಪದ್ಮಾ KR ಆಚಾರ್ಯ ಪಾತ್ರವನ್ನು ನಿರ್ವಹಿಸಿದ್ದೇವೆ. ಇನ್ನೊಮ್ಮೆ ಕ್ಷೇತ್ರದ ದೇವರಿಗೆ ತಲೆಬಾಗುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೋತೃಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಸ್ಮರಣಾತ್ ಭವೇತ್. ಪೂರ್ವಂ ರಾಮತಪೋವನಾನಿ ಗಮನಂ ಹತ್ವಾ ಮೃಗ ಕಾಂಚನಂ ವೈದೇಹಿಹರಣಂ ಜಠಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹರಣಂ ಸಮುದ್ರಮತನೋ ಲಂಕಾಪುರಿ ದಾಹನೋ ಪಶ್ಚಾದ್ರಾವಣ ಕುಂಭಕರ್ಣ ಮಥನಂ ಏತದ್ದಿ ರಾಮಾಯಣಂ ಏತದ್ದಿ ರಾಮಾಯಣಂ. ಕರದಳು ಪರಶುಪಚಾರುಷದೇ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.